ಪ್ರೀತಿಯ ವಿದ್ಯಾರ್ಥಿಗಳಿಗೆ ತುಂಬು ಹೃದಯದ ಸ್ವಾಗತ ಹಾಗೂ ನಮಸ್ಕಾರ. ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗಲಿಕ್ಕೆ ಇನ್ನೊಂದು 5 ನಿಮಿಷ ಇರ್ಬೋದು. ಅಷ್ಟರವರೆಗೆ ನೀವೆಲ್ಲ ಮುದ್ದು ಮುದ್ದು ಮಕ್ಕಳನ್ನು ನೋಡುವಾಗ ಬಹಳ ಖುಷಿ ಆಗ್ತದೆ. ನೀವು ಇವತ್ತು ಏನಿದೆ ಅಂತ ಎಣಿಸಿ ಬಂದಿದ್ದೀರಿ ಅಂತ ನನಗೆ ಗೊತ್ತಿಲ್ಲ. ಆದರೂ ನೀವೆಲ್ಲ ಎಷ್ಟು 8th 9th 7th 6th 7th ಎಲ್ಲ ಓಕೆ, ತುಂಬ ಚಿಕ್ಕ ಮಕ್ಕಳು ನೀವು. ನನಗೆ ಗೊತ್ತು, ಒಂದು ಸಭೆ ಆಗುವಾಗ ಚಿಕ್ಕ ಮಕ್ಕಳನ್ನು ಸುಮ್ಮನೆ ಕುಳಿಸೋದು ತುಂಬ ಕಷ್ಟದ ಕೆಲಸ ಅಲ್ವಾ? ಆದರೆ ಎಕ್ಸಲೆಂಟ್ ಸ್ಕೂಲ್ನ ಮಕ್ಕಳಿಗೆ ಅದೊಂದು ದೊಡ್ಡ ಕೆಲಸ, ಕಷ್ಟದ ಕೆಲಸ ಅಂತ ಆಗಲಿಕ್ಕಿಲ್ಲ, ಹೌದಲ್ವಾ? ವೆರಿ ಗುಡ್. ಓಕೆ, ಸೊ ವಿಚ್ ಲ್ಯಾಂಗ್ವೇಜ್ ಶುಡ್ ಐ ಸ್ಪೀಕ್ ಟು ಯು? ಕನ್ನಡ ಆಲ್ ಆಫ್ ಯು ಆರ್ ಇಂಗ್ಲಿಷ್? Both is possible? Excellent. Okay, good. So we are going to ನಾವೀಗ ಪ್ರಾರಂಭ ಮಾಡಲಿಕ್ಕಿದ್ದೇವೆ ನಮ್ಮ ಜನಪದ ಕಾರ್ಯಕ್ರಮ. ಓಕೆ, ನಾನು ಏನೆಲ್ಲ ಉಂಟು ಅಂತ ನಾನು ಹೇಳ್ತೇನೆ. ನಾನು ಕಾರ್ಯಕ್ರಮ ಪ್ರಾರಂಭ ಮಾಡಿಲ್ಲ ಇನ್ನೂ ಸಹ. ನಮ್ಮಲ್ಲಿ ಈಗ ಒಂದು ಅರ್ಧ ಗಂಟೆ ಅಥವಾ 20-25 ನಿಮಿಷದ ಒಂದು ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ. ಅದಾದ ನಂತರ ಜನಪದ ರಸಪ್ರಶ್ನೆ ನಡೀಲಿಕ್ಕಿದೆ. ರಸಪ್ರಶ್ನೆಗಾಗಿ ನೀವೊಂದು 12 ಟೀಮ್ ಬಂದಿದ್ದೀರಿ. ಹೈಸ್ಕೂಲ್ನವ್ರು ಇರಬೇಕು ಅಲ್ವಾ ಎಲ್ಲರೂ? ಹೌದು. ನಿಮಗೆ ಅದು ಕೆಲವು ಇಂಗ್ಲೀಷಲ್ಲಿ ಕ್ವೆಶ್ಚನ್ಸ್ ಇದೆ, ಕೆಲವು ಕನ್ನಡದಲ್ಲಿ ಕ್ವೆಶ್ಚನ್ಸ್ ಇದೆ. ಆದರೆ ಎಲ್ಲ ಕ್ವೆಶ್ಚನ್ಸ್ ನಿಮಗೆ ಅರ್ಥ ಆಗುವ ರೀತಿಯಲ್ಲೇ ಇದೆ. ಅರ್ಥ ಆಗದೇ ಇದ್ದರೆ ನಿಮಗೆ ಆನ್ಸರ್ ಹೇಳುವ ಮೊದಲು ನೀವು ಕೇಳಬೇಕು. ನಮಗೆ ಪ್ರಶ್ನೆ ಅರ್ಥ ಆಗಲಿಲ್ಲ ಅಂತ. ನಾನಲ್ಲಿ ಕೆಳಗೆ ಬಂದಿರ್ತೇನೆ, ನನ್ನ ಹತ್ರ ನೀವು ಕೈ ಎತ್ತಿದ್ರೆ ಸಾಕು. ನೀವು ಯಾರಾದರೂ ಒಬ್ಬರು ಮಾತಾಡಬೇಕು ಗ್ರೂಪಲ್ಲಿ. 4 ಜನ ಒಟ್ಟಿಗೆ ಮಾತಾಡೋದಲ್ಲ, ಒಟ್ಟಿಗೆ ಆನ್ಸರ್ ಮಾಡೋದೂ ಅಲ್ಲ. ಒಂದು ಪ್ರಶ್ನೆ ಬಂದಾಗ ನಿಮಗೆ ಉತ್ತರ ಗೊತ್ತಿದ್ರೆ ನೀವು 4 ಜನ ಡಿಸ್ಕಸ್ ಮಾಡಿ ಮೆಲ್ಲಗೆ ಡಿಸ್ಕಸ್ ಮಾಡಬೇಕು. ಯಾಕಂದರೆ ಇನ್ನೊಂದು ಟೀಮಿಗೆ ಕೇಳಬಾರ್ದು. ನಿಮಗೆ ಗೊತ್ತುಂಟು ಆನ್ಸರ್ ಅಂತಾದರೆ ನೀವು ಇಮಿಡಿಯೇಟ್ ಹೇಳಬೇಕು. ಟೈಮ್ ಲಿಮಿಟೆಡ್ ಇದೆ. ಹೆಚ್ಚಿನ ಪ್ರಶ್ನೆಗಳಿಗೆ ಕೇವಲ 30 ಸೆಕೆಂಡ್ಸ್ ಅಥವಾ 20 ಸೆಕೆಂಡ್ಸ್ ನಿಮಿಷ ಇಲ್ಲ. ಕೆಲವುದಕ್ಕೆ ಟೈಮೇ ಇಲ್ಲ. ಆನ್ ದ ಸ್ಪಾಟ್ ಕ್ವೆಶ್ಚನ್ ಕೇಳಿ ಮುಗಿಸುವಷ್ಟರಲ್ಲಿ ನೀವು ಆನ್ಸರ್ ಹೇಳಬೇಕು. ಗೊತ್ತಾಯ್ತಾ? ಇನ್ನು ನಮ್ಮ ಚಿಕ್ಕ ಮಕ್ಕಳು ಅಲ್ಲಿ ಕೂತಿದ್ದೀರಿ, ನಿಮಗೂ ಪ್ರಶ್ನೆ ಬೇಕಾ? ಸರಿ, ಆಯಿತು. ನಿಮಗೂ ಕೆಲವು ಮಧ್ಯದಲ್ಲಿ ನಿಮಗೂ ಪ್ರಶ್ನೆ ಕೇಳ್ತೇನೆ. ಯಾರು ಉತ್ತರ ಹೇಳ್ತೀರಿ, ಉತ್ತರ ಹೇಳುವವರು ನಿಂತುಕೊಂಡು ಕೈ ಎತ್ತಿ ಹೇಳಬೇಕು. ಯಾಕಂದರೆ ನೀವು ಪುಟ್ಟ ಮಕ್ಕಳು, ಯಾರು ಉತ್ತರ ಕೊಡ್ತೀರಂತ ನಮಗೆ ಗೊತ್ತಾಗೋದಿಲ್ಲ ಬೇಗನೆ ಅಲ್ವಾ, ಕೂತ್ಕೊಂಡಲ್ಲಿ ಮಾತಾಡಿದರೆ. ಅದಕ್ಕೋಸ್ಕರ ನಿಮಗೆ ಉತ್ತರ ಗೊತ್ತಿದ್ರೆ ನೀವು ನಿಂತುಕೊಂಡು ಕೈ ಎತ್ತಿ ಉತ್ತರ ಹೇಳಬೇಕು. ನಿಮಗೆ ಪ್ರೈಸ್ ಸಿಗ್ತದೆ, ಆಯ್ತಾ? ಮತ್ತೆ ಕ್ವಿಜ್ ಆಗ್ತಾ ಇರಬೇಕಾದ್ರೆ ಯಾರು ಮಾತಾಡ್ಲಿಕ್ಕಿಲ್ಲ, ಯಾರು ಉತ್ತರ ಹೇಳಲಿಕ್ಕಿಲ್ಲ, ಇವರಿಗೆ ಉತ್ತರ ಹೇಳಿಕೊಡ್ಲಿಕ್ಕಿಲ್ಲ. ಅರ್ಥ ಆಯ್ತು ಮಕ್ಕಳೇ? ಬರ್ತಾರ? ಓಕೆ. ಸೊ ಯಾರು ಸಹ ಉತ್ತರ ಇವರಿಗೆ ಹೇಳಿಕೊಡ್ಲಿಕ್ಕಿಲ್ಲ. ಈಗ ಒಂದು ಕ್ವಶನ್ಗೆ ಇವರಿಗೆ ಗೊತ್ತಿಲ್ಲ ಆನ್ಸರ್, ಆದ್ರೆ ನಿಮ್ಗೆ ಯಾರಿಗೋ ಗೊತ್ತುಂಟು. ಅಲ್ಲಿಂದ ಗಲಾಟೆ ಮಾಡಿ ಜೋರಾಗಿ ಕಿರಿಚಾಡಿ ಹೇಳುವುದಲ್ಲ. ನಿಮಗೆ ಗೊತ್ತಿದ್ರೆ ನೀವು ಕೈ ಎತ್ತಿ ಅಷ್ಟೇ, ಇಲ್ಲಿ ಹೇಳಬೇಡಿ ಬಾಯಲ್ಲಿ, ಆಯ್ತಾ? ಅದೇ ರೀತಿ ಟೀಮ್ನವರಿಗೂ ಸಹ ಅದೇ ರೂಲ್ಸ್ ಫಾಲೋ ಆಗ್ತದೆ. ಸೊ ಇಫ್ ಯು ನೋ ದ ಆನ್ಸರ್ ಯು ಕ್ಯಾನ್ ನಾಟ್ ಸೇ ಲೌಡ್ಲಿ. ನೀವು ಗಟ್ಟಿಯಾಗಿ ಜೋರಾಗಿ ಹೇಳಿದ್ರೆ ನೆಕ್ಸ್ಟ್ ಟೀಮ್ನವರು ಕೇಳಿಸಿಕೊಂಡು ಅವರು ಉತ್ತರ ಹೇಳ್ತಾರೆ. ಗೊತ್ತಾಯ್ತು? ಓಕೆ. ಈಗ ಎಲ್ಲರೂ ತುಂಬ ಚೆನ್ನಾಗಿ ತುಂಬ ಮೌನವಾಗಿ ಕೂತಿದ್ದೀರಿ. ಇದೇ ರೀತಿಯ ಮೌನ, ಇದೇ ರೀತಿಯ ಶಿಸ್ತು ಒಂದು ನಮಗೆ ಅರ್ಧ ಗಂಟೆ ನೀವು ಪಾಲಿಸಬೇಕು. ಅದಾದ ನಂತರ ನಾವು ಕ್ವಿಜ್ಗೆ ಬರೋಣ. ಕ್ವಿಜ್ ಎಂಜಾಯ್ ಮಾಡಿ, ಆದರೆ ಅದರದ್ದೇ ಶಿಸ್ತಿನಿಂದ ನೀವು ಎಂಜಾಯ್ ಮಾಡಿ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ವಿಜ್ಞಾನ ರಸಪ್ರಶ್ನೆ, ಜಾನಪದ ರಸಪ್ರಶ್ನೆ ಕಾರ್ಯಕ್ರಮ ಇದೀಗ ಕೆಲವು ಹೊತ್ತಿನಲ್ಲಿ ಪ್ರಾರಂಭಗೊಳ್ಳಲಿಕ್ಕಿದೆ. ನಮ್ಮ ಕಾರ್ಯದರ್ಶಿಗಳು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಒಂದು ಅದ್ಭುತವಾದ ಪರಿಕಲ್ಪನೆ ಇಟ್ಟುಕೊಂಡು ಜಾನಪದ ಪರಿಷತ್ತು ಇಂತಹದ್ದೊಂದು ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದೆ. ಸುಮಾರು 3:30, 3:40 ತನಕ
ಈ ಕಾರ್ಯಕ್ರಮ ಮುಂದುವರಿಯುತ್ತದೆ. ಮಕ್ಕಳು, ನಿಮ್ಮನ್ನು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಲು ಮಾಡಿದ ಪ್ರಧಾನ ಉದ್ದೇಶ ಏನು ಹೇಳಿದರೆ, ಈ ನೆಲದ ಸಾಂಸ್ಕೃತಿಕವಾದಂತಹ ಮೌಲ್ಯಗಳೆಲ್ಲ ಏನುಂಟು ಅವುಗಳನ್ನೆಲ್ಲ ನೀವು ತಿಳ್ಕೊಳ್ಬೇಕು ಅಂತ. ವಿಶೇಷವಾಗಿ ಈ ಜನಪದ ಅಂತ ಹೇಳಿದರೆ ತುಳುನಾಡಿನ ಆತ್ಮಗೀತೆ ಅಂತ. ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಜನಪದ ಇದ್ದರೆ ಈ ನೆಲದಲ್ಲಿರುವಂತಹ ಜನಪದದ ಸೌಂದರ್ಯ ಬೇರೆ. ಹಾಗಾಗಿ ನಮ್ಮ ಸಂಸ್ಕೃತಿಯ ಆತ್ಮಗೀತೆಯಾಗಿರುವಂತಹ ಈ ಜನಪದದ ವಿಶಿಷ್ಟತೆ ಏನುಂಟು ಅವುಗಳನ್ನು ಪ್ರಶ್ನೆಗಳ ಮೂಲಕವಾಗಿ ನಿಮ್ಮ ಮುಂದೆ ಆ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ. ಒಂದು ವಿಶಿಷ್ಟ ರೀತಿಯ ಕಾರ್ಯಕ್ರಮ ಇಲ್ಲಿ ಸಂಪನ್ನಗೊಳ್ಳಲಿಕ್ಕಿದೆ. ಎಕ್ಸಲೆಂಟ್ ಸಂಸ್ಥೆ ಯೋಗ, ಧ್ಯಾನ, ಭಜನೆ, ಯಕ್ಷಗಾನ, ಜನಪದ ನೃತ್ಯ, ಒಳಾಂಗಣ ಹೊರಾಂಗಣ ಕ್ರೀಡೆಗಳು, ಕೌಮುದಿಯಂತಹ ಕಾರ್ಯಕ್ರಮಗಳು, ತತ್ವಾರ್ಥ ಚಿಂತನೆ, ಹೀಗೆ ಅನೇಕ ಮುಖಗಳಲ್ಲಿ ವಿದ್ಯಾರ್ಥಿಗಳನ್ನು ಒಂದು ಸಂಸ್ಕಾರವತ್ತ ಮಕ್ಕಳನ್ನಾಗಿ ಮಾಡಬೇಕೆನ್ನುವಂತಹ ಉದ್ದೇಶದಿಂದಲೇ ಕಳೆದ 13 ವರ್ಷಗಳಿಂದ ಈ ಸಂಸ್ಥೆ ಒಂದು ಮಹತ್ತರ ಹೆಜ್ಜೆ ನೀಡ್ತಾ ಬಂದಿದೆ. ಆ ನಿಟ್ಟಿನಲ್ಲಿ ಜನಪದದ ಸೊಗಡೇನುಂಟು ಇವುಗಳನ್ನು ನಿಮಗೆ ಮುಟ್ಟಿಸಬೇಕು ಅಂತ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಅತ್ಯಂತ ಶ್ರದ್ಧೆಯಿಂದ, ಅತ್ಯಂತ ತಾಳ್ಮೆಯಿಂದ, ವಿಶೇಷ ಆಸಕ್ತಿಯಿಂದ, ವಿಶೇಷ ಮುತುವರ್ಜಿಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ರಸಪ್ರಶ್ನೆ ಕಾರ್ಯಕ್ರಮ, ಅವರಿಗೆ ಕೇಳಿದ ಪ್ರಶ್ನೆಗಳು ಅವರಿಗೆ ಉತ್ತರ ಗೊತ್ತಿಲ್ಲದಿದ್ದರೆ, ನಿಮಗೆ ಗೊತ್ತಿದ್ದಿದ್ರೆ ಹೇಳುವ ಪ್ರಯತ್ನ ಮಾಡಿ. ನೀವು ಪ್ರಶ್ನೆಗಳನ್ನು ಕೇಳಿ ಅವರ ಹತ್ರ. ಹೀಗೆ 10 ಹಲವು ಆಯಾಮಗಳಲ್ಲಿ ಈ ಕಾರ್ಯಕ್ರಮ ತೆರೆದುಕೊಳ್ಳಲಿಕ್ಕಿದೆ. ಅತ್ಯಂತ ಶ್ರದ್ಧೆಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ಇನ್ನು ಕೆಲ ಹೊತ್ತಿನಲ್ಲಿ ನಮ್ಮ ಕಾರ್ಯದರ್ಶಿಗಳು ಆಗಮಿಸ್ತಾ ಇದ್ದಾರೆ. ಕಾರ್ಯಕ್ರಮ ಪ್ರಾರಂಭಗೊಳ್ಳುತ್ತದೆ. ಎಲ್ಲರಿಗೂ ಶುಭವಾಗಲಿ. ಎಲ್ಲರಿಗೂ ನಮಸ್ಕಾರ. ಜನಪದವೆಂದರೆ ಜನರ ಹೃದಯದ ಸ್ಪಂದನ. ಜನಪದವೆಂದರೆ ನಮ್ಮ ಸಂಸ್ಕೃತಿಯ ಜೀವನಾಡಿ. ಜನಪದವನ್ನು ಉಳಿಸುವುದು ಎಂದರೆ ನಮ್ಮ ಬೇರುಗಳನ್ನು ಉಳಿಸುವುದು. ಇಂದು ನಮ್ಮೆಲ್ಲರನ್ನು ಒಂದೆಡೆ ಸೇರಿಸಿರುವ ಈ ಸುಂದರ ಜನಪದ ಕಾರ್ಯಕ್ರಮ ಹಾಗೂ ಜನಪದ ರಸಪ್ರಶ್ನೆ ಸ್ಪರ್ಧೆಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಕರ್ನಾಟಕ ಜಾನಪದ ಪರಿಷತ್ತು ಬೆಂಗಳೂರು, ದಕ್ಷಿಣ ಕನ್ನಡ ಜಿಲ್ಲಾ ತಾಲೂಕು ಘಟಕ ಮೂಡಬಿದ್ರೆ ಹಾಗೂ ಎಕ್ಸಲೆಂಟ್ ಮೂಡಬಿದ್ರೆ ಇದರ ಸಹಭಾಗಿತ್ವದಲ್ಲಿ ಜಾನಪದ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀಮತಿ ರಶ್ಮಿತಾ ಜೈನ್, ಕಾರ್ಯದರ್ಶಿಗಳು, ಎಕ್ಸಲೆಂಟ್ ವಿದ್ಯಾಸಂಸ್ಥೆಗಳು ಮೂಡಬಿದ್ರೆ, ಶ್ರೀಮತಿ ಪದ್ಮಶ್ರೀ ಭಟ್ ನಿಡ್ಡೋಡಿ, ಅಧ್ಯಕ್ಷರು, ಕರ್ನಾಟಕ ಜಾನಪದ ಪರಿಷತ್ ತಾಲೂಕು ಘಟಕ ಮೂಡಬಿದ್ರೆ, ಶ್ರೀಯುತ ಪ್ರವೀಣ್ ಕುಮಾರ್ ಕೊಡಿಯಾಲ್ಬೈಲ್, ಅಧ್ಯಕ್ಷರು, ಕರ್ನಾಟಕ ಜಾನಪದ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲಾ ಘಟಕ. ಅದೇ ರೀತಿ ಡಾಕ್ಟರ್ ಮಂದಾರ ರಾಜೇಶ್ ಭಟ್, ಉಪಾಧ್ಯಕ್ಷರು, ಕರ್ನಾಟಕ ಜಾನಪದ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲಾ ಘಟಕ. ಅಗರಿ ರಾಘವೇಂದ್ರ ರಾವ್, ಅಗರಿ ಎಂಟರ್ಪ್ರೈಸಸ್. ಶ್ರೀಯುತ ಸದಾಶಿವರಾವ್, ಉದ್ಯಮಿ ಮೂಡಬಿದರೆ. ಶ್ರೀಯುತ ಸದಾನಂದ ನಾರಾವಿ, ತುಳು ಸಾಹಿತಿ. ಶ್ರೀಯುತ ರಾಜೇಶ್ ಸ್ಕೈಲಾರ್ಕ್, ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ಜಾನಪದ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲಾ ಘಟಕ. ಶ್ರೀ ಶಿವಪ್ರಸಾದ್ ಭಟ್, ಮುಖ್ಯೋಪಾಧ್ಯಾಯರು, ಎಕ್ಸಲೆಂಟ್ ಹೈಸ್ಕೂಲ್. ಇವರೆಲ್ಲರೂ ವೇದಿಕೆಗೆ ಬರಬೇಕಾಗಿ ಗೌರವದಿಂದ ಕೇಳಿಕೊಳ್ಳುತ್ತಿದ್ದೇನೆ. ಯಾವುದೇ ಶುಭ ಕಾರ್ಯ ದೇವರ ಸ್ಮರಣೆಯಿಂದ ಆರಂಭವಾಗಬೇಕು. ಆದುದರಿಂದ ಪ್ರಾರ್ಥನೆ ನೆರವೇರಿಸಲು ಶ್ರೀಮತಿ ಮಲ್ಲಿಕಾ ಸುಕೇಶ್, ಕಾರ್ಯದರ್ಶಿಗಳು, ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ
ಧನ್ಯವಾದಗಳು ಶ್ರೀಮತಿ ಮಲ್ಲಿಕಾ ಸುಕೇಶ್ ಇವರಿಗೆ. ಸಕಾಲದಲ್ಲಿ ಸಕಲರಿಗೆ ಸಕಲವನ್ನೂ ಕರುಣಿಸುವಂತಹ ಶ್ರೀ ಪರಮಾತ್ಮನನ್ನು ನೆನೆಯುತ್ತಾ ನಮ್ಮ ಕಾರ್ಯಕ್ರಮದ ಮುನ್ನಡೆಗೆ ಸಾಗುತ್ತಾ ಸಭಿಕರೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ನಾಡಿನ ಸಂಸ್ಕೃತಿ, ಸಂಪ್ರದಾಯ ಮತ್ತು ಜನಪದ ಪರಂಪರೆಯನ್ನು ಉಳಿಸಿ ಬೆಳೆಸುವ ಈ ಅರ್ಥಪೂರ್ಣ ಜನಪದ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮೆಲ್ಲರ ಗೌರವಾನ್ವಿತ ಅತಿಥಿಗಳನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಅತಿಥಿ ದೇವೋ ಭವ ಎಂಬ ನಮ್ಮ ಭಾರತೀಯ ಸಂಸ್ಕೃತಿಯ ಆದರ್ಶವನ್ನು ಮನದಾಳದಲ್ಲಿ ಇಟ್ಟುಕೊಂಡು ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಗಣ್ಯರನ್ನು ಪ್ರೀತಿಪೂರ್ವಕವಾಗಿ ಮತ್ತು ಸಾಂಪ್ರದಾಯಿಕವಾಗಿ ವೀಳ್ಯದೆಲೆ ಹಾಗೂ ಅಡಿಕೆ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮೊದಲಾಗಿ ಶ್ರೀಮತಿ ರಶ್ಮಿತಾ ಜೈನ್, ಕಾರ್ಯದರ್ಶಿಗಳು, ಎಕ್ಸಲೆಂಟ್ ವಿದ್ಯಾಸಂಸ್ಥೆ ಮೂಡಬಿದ್ರೆ. ಇವರಿಗೆ ನಮ್ಮ ಅಧ್ಯಕ್ಷರಾದ ಶ್ರೀಮತಿ ಪದ್ಮಶ್ರೀ ಭಟ್ ನಿಡ್ಯೋಡಿ ಇವರು ವೀಳ್ಯದೆಲೆ ಹಾಗೂ ಅಡಿಗೆ ಕೊಟ್ಟು ಅವರನ್ನು ಸಾಂಪ್ರದಾಯಿಕವಾಗಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು ಮೇಡಮ್. ಅದೇ ರೀತಿ ಡಾಕ್ಟರ್ ಮಂದಾರ ರಾಜೇಶ್ ಭಟ್, ಉಪಾಧ್ಯಕ್ಷರು, ಕರ್ನಾಟಕ ಜಾನಪದ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲಾ ಘಟಕ. ಇವರಿಗೆ ಶ್ರೀಯುತ ಪದ್ಮನಾಭ್ ಮಿಜಾರು ಇವರು ವೀಳ್ಯದೆಲೆ ಹಾಗೂ ಅಡಿಕೆ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಧನ್ಯವಾದಗಳು ಸರ್. ಅದೇ ರೀತಿ ಇನ್ನೋರ್ವ ಅತಿಥಿ ಶ್ರೀಯುತ ಸದಾನಂದ ನಾರಾವಿ, ಇವರಿಗೆ ಶ್ರೀಯುತ ದೀನ್ ರಾಜ್ ಇವರು ವೀಳ್ಯದೆಲೆ ಹಾಗೂ ಅಡಿಕೆ ಕೊಟ್ಟು ಸ್ವಾಗತಿಸಬೇಕಂತ ವಿನಂತಿಸಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ಶ್ರೀಯುತ ಸದಾಶಿವರಾವ್ ಉದ್ಯಮಿ, ಅವರಿಗೆ ಶ್ರೀಮತಿ ಮಲ್ಲಿಕಾ ಸುಕೇಶ್ ವೀಳ್ಯದೆಲೆ ಹಾಗೂ ಅಡಿಕೆ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಮತ್ತೋರ್ವ ಅತಿಥಿ ಶ್ರೀಯುತ ಶಿವಪ್ರಸಾದ್ ಭಟ್, ಎಲ್ಲ ವ್ಯವಸ್ಥೆಯನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಶ್ರೀ ಭರತ್ ಶೆಟ್ಟಿಗಾರ್ ಇವರು ವೀಳ್ಯದೆಲೆ ಹಾಗೂ ಅಡಿಗೆ ಕೊಟ್ಟು ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಈಗ ನಮ್ಮೆಲ್ಲರ ರೂವಾರಿ ನಮ್ಮ ಅಧ್ಯಕ್ಷರು, ಸಮಾಜ ಸೇವಕಿ, ವಾಯ್ಸ್ ಆಫ್ ಆರಾಧನಾ ತಂಡದ ಅಧ್ಯಕ್ಷರು ಹೌದು, ಅವರಿಗೆ ಶ್ರೀಮತಿ ವೇದಾವತಿ ಅವರು ಶ್ರೀಮತಿ ಪದ್ಮಶ್ರೀ ಭಟ್ ನಿಡ್ಡೋಡಿ ಅವರಿಗೆ ವೀಳ್ಯದೆಲೆ ಹಾಗೂ ಅಡಿಕೆ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಧನ್ಯವಾದಗಳು ಮೇಡಮ್. ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸಿ ಜ್ಞಾನದ ಬೆಳಕನ್ನು ಹರಡುವ ಸಂಕೇತವೇ ದೀಪ. ಈ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆಯ ಮೂಲಕ ಉದ್ಘಾಟಿಸಲು ನಮ್ಮ ಗೌರವಾನ್ವಿತ ಅತಿಥಿಗಳಾದ ಶ್ರೀಮತಿ ರಶ್ಮಿತಾ ಜೈನ್, ಕಾರ್ಯದರ್ಶಿಗಳು, ಎಕ್ಸಲೆಂಟ್ ವಿದ್ಯಾಸಂಸ್ಥೆ ಮೂಡಬಿದ್ರೆ ಇವರನ್ನು ನಾನು ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಅವರೊಂದಿಗೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ಭಾಗವಹಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ.
ಧನ್ಯವಾದಗಳು ಮೇಡಮ್. ಇದೀಗ ಉದ್ಘಾಟಕರಿಂದ ನಮ್ಮ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆ. ಎಲ್ರಿಗೂ ಶುಭ ಮಧ್ಯಾಹ್ನ. ಕರ್ನಾಟಕ ಜಾನಪದ ಪರಿಷತ್ ಬೆಂಗಳೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ತಾಲೂಕು ಘಟಕ ಮೂಡಬಿದ್ರಿ ನಮ್ಮ ಎಕ್ಸಲೆಂಟ್ ಸಂಸ್ಥೆಯಲ್ಲಿ ಈ ಜಾನಪದ ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು ನಮಗೆ ತುಂಬ ಸಂತಸದ ವಿಷಯ. ಈ ಅಧ್ಯಕ್ಷರಾದಂತಹ ಪದ್ಮಶ್ರೀ ಭಟ್ ಅವರು, ಕಾರ್ಯದರ್ಶಿಯಾದಂಥ ಮಲ್ಲಿಕಾ ಸುರೇಶ್ ಅವರು ಹಾಗೂ ಮಂದಾರ್ ರಾಜೇಶ್ ಭಟ್, ಅಗರಿ ರಾಘವೇಂದ್ರ ರಾವ್, ಕೆ ಭುವನ್ ರಾಜ್ ಉಡುಪ, ಡಾಕ್ಟರ್ ರಾಜೇಶ್ ಆಳ್ವ ಹಾಗೂ ವೇದಿಕೆಯ ಮೇಲೆ ಸದಾನಂದ ನಾರವಿ ಸರ್ ಅವರು ಹಾಗೂ ರಾಜೇಶ್ ಸರ್, ಹೆಚ್ಚು ನನಗೆ ಹೆಸರು ಗೊತ್ತಿಲ್ಲ, ಹಾಗೂ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಎಲ್ಲ ಗೌರವಾನ್ವಿತ ಜಾನಪದ ಘಟಕ ಮೂಡುಬಿದ್ರೆಯ ಒಂದು ಮೆಂಬರ್ಸ್ಗಳೇ ಹಾಗೂ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ, ಜಾನಪದ ಅನ್ನುವಂಥದ್ದು ನಮ್ಮ ಹಿರಿಯರ ಒಂದು ಆತ್ಮ ಆ ಜಾನಪದದಲ್ಲಿ ಬೆಸೆದಿದೆ ಅಂತ ಹೇಳಿ ನಾವೆಲ್ಲ ತಿಳಿದುಕೊಂಡಿರುವಂಥವರು. ನಮ್ಮ ದೇಶದಲ್ಲಿ ಏನೆಲ್ಲ ಒಂದು ಸಂಸ್ಕೃತಿ, ನಾಡು ನುಡಿ ಸಂಸ್ಕೃತಿ ಇದೆ, ಅದರಲ್ಲಿ ಮುಖ್ಯವಾಗಿ ಜಾನಪದಕ್ಕೆ ಅತ್ಯಂತ ಮಹತ್ವದ ಸ್ಥಾನ ಇದೆ. ಜಾನಪದ ಅನ್ನುವಂಥದ್ದು ನಮ್ಮ ಮಣ್ಣಿನ ಸೊಗಡು ಮತ್ತು ನಮ್ಮ ದಿನಚರಿ ಇವುಗಳ ಮೇಲೆ ನಮ್ಮ ಹಿರಿಯರು ಅದಕ್ಕೆ ಹಾಡುಗಳನ್ನು, ಕಥೆಗಳನ್ನು, ಒಗಟುಗಳನ್ನು ಕಟ್ಟಿಕೊಂಡು ಬಂದಿದ್ದಾರೆ. ಇಲ್ಲಿ ಆ ಜಾನಪದದ ಒಗಟುಗಳು, ಹಾಡುಗಳು, ಕಥೆಗಳು ಅದನ್ನೆಲ್ಲ ನಾವು ಮೆಲುಕು ಹಾಕ್ತಾ ಜೀವನವನ್ನು ಸಾಗಿಸುವುದರಲ್ಲಿ ಒಂದು ಸುಂದರತೆ ಇದೆ, ಒಂದು ಸಂಸ್ಕೃತಿ ಇದೆ, ಒಂದು ಅತೀತವಾದ ಜೀವನ ಪ್ರೀತಿ ಇದೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ತುಂಬನೇ ಖುಷಿ ಕೊಡುವಂಥದ್ದು. ಇವತ್ತು ಈ ಮೊಬೈಲ್ನ ತಂತ್ರಜ್ಞಾನದ ಒಂದು ತುತ್ತ ತುದಿಯಲ್ಲಿ ನಾವಿದ್ದೇವೆ. ಮಕ್ಕಳು ಹೆಚ್ಚಾಗಿ ಸಂಸ್ಕೃತಿ, ಈ ನಮ್ಮ ಒಂದು ಜಾನಪದದ ಸೊಗಡನ್ನು ಮರೆಯುವಂಥ ಒಂದು ಈ ಕಾಲಘಟ್ಟದಲ್ಲಿ ಯುವ ಜನರಲ್ಲಿ ಇನ್ನೂ ಈ ಜಾನಪದದ ಒಂದು ಮಾಹಿತಿಗಳು, ಅವುಗಳ ಜ್ಞಾನ ಇನ್ನೂ ಪಸರಿಸಬೇಕು ಅಂತ ಹೇಳಿ ಈ ಜಾನಪದ ಪರಿಷತ್ ಹಮ್ಮಿಕೊಂಡಿರುವಂಥ ಈ ಅತ್ಯಂತ ಅರ್ಥಪೂರ್ಣವಾದ ಕಾರ್ಯಕ್ರಮ ಇದು ನಮ್ಮ ಯುವಜನತೆ ತಿಳಿದುಕೊಂಡು, ನಮ್ಮ ಈ ಮಕ್ಕಳು, ಮುದ್ದಿನ ಮಕ್ಕಳು ಅದನ್ನು ಅರಿತುಕೊಂಡು ಅದರ ಬಗ್ಗೆ ಇನ್ನಷ್ಟು ಕಾಳಜಿಯನ್ನು ತೋರಿಸಿ ಮುಂದಕ್ಕೆ ಅವರ ಜೀವನದಲ್ಲಿ ಅದನ್ನು ಪಸರಿಸಿಕೊಂಡು ಮತ್ತೆ ಅದನ್ನು ಅವರ ಜೀವನದ ಒಂದು ಸಂಸ್ಕೃತಿಯನ್ನಾಗಿ ರೂಪಿಸುವಂಥದ್ದು ಈ ಒಂದು ಕಾರ್ಯಕ್ರಮದ ಉದ್ದೇಶ. ನಾನು ಜಾನಪದ ಪರಿಷತ್ ಅವರಿಗೆ ಸಂಸ್ಥೆಯ ಪರವಾಗಿ ಹಾಗೂ ವೈಯಕ್ತಿಕ ನೆಲೆಯಲ್ಲಿ ಅತ್ಯಂತ ಇದು ಶ್ಲಾಘನೀಯ ಕಾರ್ಯಕ್ರಮ, ಇದು ನಿಜವಾಗಿಯೂ ಅಭಿನಂದನೀಯ. ನಾನು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ ಅಂತ ಹೇಳಿ ಹಾರೈಸ್ತಾ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ಎಲ್ರಿಗೂ ವಂದನೆಗಳು. ಮೇಡಮ್, ನಿಮ್ಮ ಶುಭ ಹಾರೈಕೆಗೆ ನಮ್ಮ ಪ್ರೀತಿಯ ಕೃತಜ್ಞತೆಗಳು. ಇದೀಗ ಶ್ರೀಯುತ ರಾಜೇಶ್ ಕೈಲಾರ್, ಪ್ರಧಾನ ಕಾರ್ಯದರ್ಶಿಯವರು, ಕರ್ನಾಟಕ ಜಾನಪದ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲಾ ಘಟಕ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ನಿಮ್ಮನ್ನು ಕೂಡ ನಾವು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ಶ್ರೀಯುತ ಸತೀಶ್ ಅಬ್ಬನಡ್ಕ ಇವರು ವೀಳ್ಯದೆಲೆ ಹಾಗೂ ಅಡಿಕೆ ಕೊಟ್ಟು ಸ್ವಾಗತಿಸಬೇಕಂತ ಕೇಳಿಕೊಳ್ತಿದ್ದೇನೆ. ಧನ್ಯವಾದಗಳು ಶ್ರೀಯುತ ಸತೀಶ್ ಅವರಿಗೆ. ಇದೀಗ ನಮ್ಮ ಕಾರ್ಯದರ್ಶಿಯವರು ನಮ್ಮ ಕಾರ್ಯಕ್ರಮಕ್ಕೆ ಶುಭ ಕೋರಬೇಕಾಗಿ ಕೇಳಿಕೊಳ್ತಿದ್ದೇನೆ. ನಾನು ತಡವಾಗಿ ಬಂದದ್ದಕ್ಕೆ ಕ್ಷಮೆ ಕೇಳುತ್ತಾ, ವೇದಿಕೆಯಲ್ಲಿ ಆಸೀನರಿರುವ ಎಲ್ಲ
ಹಿರಿಯರಿಗೆ ಗಣ್ಯರಿಗೆ ತಲೆಬಾಗುತ್ತಾ ಮುಂದೆ ಕಾರ್ಯಕ್ರಮವನ್ನು ಚಂದಗಾಣಿಸುವ ಸಲುವಾಗಿ ಜನಪದದ ವೈಭವವನ್ನು ಇನ್ನಷ್ಟು ಉನ್ನತಿಗೆ ಏರಿಸುವ ಮಟ್ಟಕ್ಕೆ ಈಗ ತಾನೇ ಬೆಳೆದು ನಿಂತಿರುವ ಎಲ್ಲ ನನ್ನ ಮುದ್ದು ಮಕ್ಕಳಿಗೆ ನನ್ನ ನಮಸ್ತೆ ಎಲ್ಲರಿಗೂ. ಕರ್ನಾಟಕ ಜಾನಪದ ಪರಿಷತ್ತು ಬೆಂಗಳೂರು ನಮ್ಮ ಜನಪದ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಕಾರ್ಯಾಚರಣೆ ಮಾಡುತ್ತಿದೆ. ಅದಕ್ಕೆ ಸಹಕಾರವಾಗಿ ಇಂಥ ಶಿಕ್ಷಣ ಸಂಸ್ಥೆಗಳು ಅಲ್ಲಲ್ಲಿ ಅಂದರೆ ಪ್ರಾದೇಶಿಕ ಭಾಗಗಳಲ್ಲಿ ಇದನ್ನು ಬೆಳೆಸಿದರೆ ಮಾತ್ರ ಇದು ನಮ್ಮ ಈ ಸಂಸ್ಕೃತಿ ಸಂಸ್ಕಾರಗಳು ಆಚರಣೆಗಳು ಉಳಿಯುವಂಥದ್ದು. ಅದಕ್ಕೆ ಇವತ್ತು ಎಕ್ಸಲೆಂಟ್ ಕಾಲೇಜ್ ಮಾಡ್ತಿರೋದು ಬಹಳ ಒಂದು ದೊಡ್ಡ ಕೆಲಸವೇ ಸರಿ. ಇದರ ಇನ್ನಷ್ಟು ಯಾವತ್ತೂ ಸಹಕಾರವನ್ನು ನಾವು ಕೇಳುತ್ತಾ ಅವರಿಗೆ ಧನ್ಯವಾದವನ್ನು ಕೊಡ್ತಿದ್ದೇನೆ. ಇಂದಿನ ಈ ಕಾಲಘಟ್ಟಕ್ಕೆ ನಮ್ಮ ಜೀವನ ಶೈಲಿ ಆಚಾರ ವಿಚಾರಗಳು ಬದಲಾವಣೆ ಆಗುವುದು ಅನಿವಾರ್ಯ. ಆದರೆ ನಮ್ಮಲ್ಲಿ ಬಂದಂಥ ಜನಪದೀಯವಾಗಿ ನಾವು ನಮ್ಮ ಮೂಲ ಏನುಂಟು, ಮೂಲ ಪರಂಪರೆಯಲ್ಲಿ ನಮ್ಮ ಯಾವುದೇ ಒಂದು ವಿಚಾರ ಆಚಾರ ವಿಚಾರಗಳು ಆಹಾರ ಪದ್ಧತಿಗೆಲ್ಲವೂ ನಮ್ಮದೊಂದು ವಿಶೇಷತೆ ಇದೆ. ಅದು ಎಲ್ಲವನ್ನೂ ಲಿಖಿತವಾಗಿ ಬಂದದಲ್ಲ, ಜನಪದೀಯವಾಗಿ ಬಂದು ಆ ಒಂದು ಉನ್ನತವಾದ ಶ್ರೇಷ್ಠವಾದ ಒಂದು ಮಟ್ಟದಲ್ಲಿ ಆಚರಣೆಗೆ ಬರ್ತಾ ಇದೆ. ಆದರೆ ಇಂದಿನ ಕಾಲಘಟ್ಟದಲ್ಲಿ ಕೆಲವೊಂದು ಕಡೆ ಅದು ನಶಿಸಿ ಹೋಗುವ ಒಂದು ನಮಗೆ ನಮ್ಮ ಮುಂದೆ ಕಣ್ಣಿಗೆ ಕಾಣ್ತಾ ಇದೆ. ಅದನ್ನು ಹಾಗೆ ಆಗಬಾರ್ದು, ನಾವು ಅದನ್ನು ಬೆಳೆಸ್ಕೊಳ್ಬೇಕು, ಉಳಿಸ್ಕೋಬೇಕು. ಅದರೊಟ್ಟಿಗೆ ಈಗಿನ ಈ ಹೊಸ ಬದಲಾವಣೆಗಳನ್ನು ಕೂಡ ನಾವು ಹೊಂದಾಣಿಕೆ ಮಾಡಿಕೊಂಡು ಮುಂದುವರಿಬೇಕು. ಹಾಗೆ ನಿಮ್ಮೆಲ್ಲರ ಈ ಜನಪದೀಯ ವ್ಯವಸ್ಥೆಗಳನ್ನು ಆಚಾರ ವಿಚಾರಗಳನ್ನು ನಿಮ್ಮಿಂದ ಇನ್ನು ಮುಂದಿನ ಪೀಳಿಗೆ ಕೂಡ ಉಳಿಸಿಕೊಳ್ಳುವ ಒಂದು ಮನಸ್ಸು ಇರಲಿ, ಅದನ್ನು ಬೆಳೆಸಿಕೊಳ್ಳಿ ಎಂದು ಕೇಳುತ್ತಾ ಇಂದಿನ ಕಾರ್ಯಕ್ರಮದಲ್ಲಿ ಬಂದಿರೋ ಎಲ್ಲರಿಗೂ ಶುಭ ಕೋರುತ್ತಾ ಹಾಗೂ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ನಿಮ್ಮ ಸಹಕಾರ ಬಯಸುತ್ತಾ ಎಲ್ಲರಿಗೂ ನಮಸ್ತೆ, ಧನ್ಯವಾದ. ಧನ್ಯವಾದಗಳು ಸರ್. ಮಕ್ಕಳೇ, ನಮ್ಗೆ ಗೊತ್ತುಂಟು ನೀವು ಭಾಷಣ ಕೇಳಲಿಕ್ಕೆ ಬಂದದಲ್ಲ, ಇಲ್ಲಿ ಏನೋ ಒಂದು ನಡಿಲಿಕ್ಕುಂಟು ಅಂತ. ಆದರೂ ನಮ್ಮ ಸಭಾ ಕಾರ್ಯಕ್ರಮದ ಅಂಗವಾಗಿ ಎಲ್ಲರೂ ಒಂದು 2 ನಿಮಿಷ ಮಾತಾಡ್ತಾರೆ ಅಷ್ಟೇ. ನೀವೊಂದು ನನಗೆ ಮ್ಯಾಕ್ಸಿಮಮ್ 10 ನಿಮಿಷ ಸಹಕಾರ ಕೊಟ್ಟರೆ ನಮ್ಮ ಕಾರ್ಯಕ್ರಮ ಆದಷ್ಟು ಬೇಗ ಪ್ರಾರಂಭ ಆಗ್ತದೆ. ಇದೀಗ ಶ್ರೀ ಡಾಕ್ಟರ್ ಮಂದಾರ ರಾಜೇಶ್ ಭಟ್, ಉಪಾಧ್ಯಕ್ಷರು, ಕರ್ನಾಟಕ ಜಾನಪದ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲಾ ಘಟಕ, ಅವರು ತಮ್ಮನ್ನೆಲ್ಲ ಉದ್ದೇಶಿಸಿ 1-2 ಮಾತನ್ನು ಆಡಲಿಕ್ಕಿದ್ದಾರೆ. ವೇದಿಕೆಯ ಮೇಲಿರುವ ಮತ್ತು ಸಭಾಂಗಣದಲ್ಲಿ ನೆರೆದಿರುವ ಎಲ್ಲರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ, ಜಾನಪದ ಅಂತಂದರೆ ಅದು ನಮ್ಮ ಜೀವನ ಪದ್ಧತಿ. ಸ್ಥಳೀಯವಾಗಿ ತುಳುನಾಡಿಗೆ ಅದರದ್ದೇ ಆದಂಥ ಜೀವನ ಪದ್ಧತಿ ಇದೆ ಮತ್ತು ಜಾನಪದ ಪದ್ಧತಿಯೂ ಇದೆ. ಇವತ್ತು ಕರ್ನಾಟಕ ಜನಪದ ಪರಿಷತ್ತು ಅಂತ ಹೇಳುವಂಥದ್ದು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದಂಥ ಒಂದು ವ್ಯವಸ್ಥೆ. ಕರ್ನಾಟಕದ ರಾಮನಗರದಲ್ಲಿ ಸುಮಾರು 30 ಎಕರೆ ವಿಸ್ತೀರ್ಣದ ಪ್ರದೇಶದಲ್ಲಿ ಜನಪದ ಲೋಕ ಅಂತ ಹೇಳುವಂಥ ಒಂದು ವ್ಯವಸ್ಥೆ ಇದೆ. ಸಾಧ್ಯವಾದರೆ ತಾವುಗಳೆಲ್ಲರೂ ಒಂದು ಬಾರಿ ಅಲ್ಲಿ ಭೇಟಿ ಕೊಡಿ. ಅದು ಯುನೆಸ್ಕೋ ಪಟ್ಟಿಗೆ ಸೇರಿದಂಥದ್ದು ಮತ್ತು ಇವತ್ತು ಜನಪದಕ್ಕಾಗಿ ವಿಶ್ವವಿದ್ಯಾನಿಲಯ ಕೂಡ ಇದೆ. ಹಾಗಾಗಿ ಸಾಧ್ಯವಾದರೆ ಶಿವಮೊಗ್ಗ ಸಮೀಪ ಒಂದು ವಿಶ್ವವಿದ್ಯಾನಿಲಯ ಕೂಡ ಇದೆ. ತಾವುಗಳೆಲ್ಲರೂ ಸಾಧ್ಯ ಇದ್ದರೆ ಅಲ್ಲಿ ಭೇಟಿ ಕೊಟ್ಟು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ತಕ್ಕಂಥ ಜನಪದ ಅಂದರೆ ಏನು, ಅದನ್ನು ಹೇಗೆ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಹೇಳೋದ್ರ ಬಗ್ಗೆ ಚಿಂತನೆ ನಡೆಸಿ ಹೇಳುವಂಥ ಮಾತನ್ನು ಹೇಳ್ತಾ, ಸೇರಿದಂಥ ನಿಮಗೆಲ್ಲರಿಗೆ
ಶುಭ ಹಾರೈತಾ ಈ ಕಾರ್ಯಕ್ರಮ ನಡೆಸಲಿಕ್ಕೆ ಅವಕಾಶ ಕೊಟ್ಟದ್ದಕ್ಕಾಗಿ ಎಕ್ಸಲೆಂಟ್ ಸಮೂಹ ಶಿಕ್ಷಣ ಸಂಸ್ಥೆಯ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಸಿಬ್ಬಂದಿ ವರ್ಗ ಮತ್ತು ತಮಗೆಲ್ಲರಿಗೆ ಜಿಲ್ಲಾ ಘಟಕದ ಪರವಾಗಿ ನಾನು ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ತಿಳಿಸ್ತಾ ಎಲ್ಲರಿಗೆ ಶುಭವಾಗಲಿ. ನಮಸ್ಕಾರ. ತಮ್ಮ ಶುಭ ನುಡಿಗಳಿಗಾಗಿ ಧನ್ಯವಾದಗಳು ಸರ್. ಇದೀಗ ನಮ್ಮ ಈ ಎಲ್ಲ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಕಲ್ಪಿಸಿಕೊಟ್ಟಂತಹ ಶ್ರೀಯುತ ಶಿವಪ್ರಸಾದ್ ಭಟ್ ಮುಖ್ಯೋಪಾಧ್ಯಾಯರು ಅವರು ತಮ್ಮನ್ನುದ್ದೇಶಿಸಿ ಒಂದೆರಡು ಮಾತನಾಡಬೇಕಂತ ಕೇಳಿಕೊಳ್ತಿದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಸಂಸ್ಥೆಯ ಗೌರವಾನ್ವಿತ ಕಾರ್ಯದರ್ಶಿಯವರೇ, ಜನಪದ ಪರಿಷತ್ನ ವಿವಿಧ ಪದಾಧಿಕಾರಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಗೌರವಾನ್ವಿತ ಗಣ್ಯರೇ ಹಾಗೂ ಮಕ್ಕಳೇ, ಮುಖ್ಯವಾಗಿ ಮಕ್ಕಳೇ, ನೀವು ತುಂಬ ಅದೃಷ್ಟವಂತರು. ಸಂಸ್ಥೆಯ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಯವರು ಶಿಕ್ಷಣದ ಜೊತೆಗೆ ಇಂತಹ ಹಲವಾರು ಕಾರ್ಯಕ್ರಮಗಳು ನಮ್ಮ ಸಂಸ್ಥೆಯಲ್ಲಿ ನಡೆಯುವುದಕ್ಕೆ ಸದಾ ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ಇನ್ನಿತರ ನಮ್ಮ ಸಂಸ್ಕೃತಿಯ ಪರಿಚಯ ಆಗಬೇಕು, ಈ ಜನಪದವೂ ಸೇರಿದಂತೆ ಏನೆಲ್ಲ ಕಲೆಗಳಿದೆ ಅದರೆಲ್ಲದರ ಅನಾವರಣ ಇಲ್ಲಿ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಒಂದು ಅವಕಾಶವನ್ನು ನಿಮಗೆ ಕರ್ನಾಟಕ ಜನಪದ ಪರಿಷತ್ನ ತಾಲೂಕು ಘಟಕದೊಂದಿಗೆ ಸಂಯೋಜನೆಯೊಂದಿಗೆ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ನಿಜವಾಗಿ ನೀವೆಲ್ಲರೂ ಕೂಡ ಈ ನಿಟ್ಟಿನಲ್ಲಿ ಅದೃಷ್ಟವಂತರು ಅನ್ನುವಂಥದ್ದನ್ನು ಹೇಳುತ್ತಾ, ಇಂದಿನ ಈ ಒಂದು ಜನಪದ ಈ ಕ್ವಿಜ್ ಏನಿದೆ ಇದರಲ್ಲಿ ನೀವು 1.5 ಗಂಟೆಯಿಂದ 2 ಗಂಟೆ ಇರಬಹುದು. ಇದರಲ್ಲಿ ಭಾಗವಹಿಸ್ತಾ ಹೋದಾಗ ಕೇವಲ ಪಾರ್ಟಿಸಿಪೆಂಟ್ಸ್ ಮಾತ್ರವಲ್ಲ, ಸ್ಪರ್ಧಾಳುಗಳ ಜೊತೆಗೆ ಯಾರು ನೀವೆಲ್ಲ ಇಲ್ಲಿ ಇದಕ್ಕೆ ಸಾಕ್ಷಿಯಾಗಿದ್ದೀರಿ, ನಿಮಗೂ ಕೂಡ ಜನಪದ ಕಲೆ ಅನ್ನುವಂಥದ್ದು ಅಥವಾ ಜನಪದ ಲೋಕ ಅನ್ನುವಂಥದ್ದು ಎಷ್ಟೊಂದು ವಿಸ್ತಾರವಾದುದು ಅನ್ನುವಂಥದ್ದು ನಿಮಗೆ ಅಲ್ಲಿ ತಿಳಿದು ಬರುತ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಇದರ ಬಗ್ಗೆ ಹೆಚ್ಚಿನ ಒಂದು ನಾಲೆಜ್ ನೀವು ಪಡೆದುಕೊಳ್ಳುವಲ್ಲಿ ಇಂದಿನ ಈ ಕಾರ್ಯಕ್ರಮ ನಿಮಗೆ ಪ್ರೇರಣೆಯಾಗಲಿ ಅಂತ ಹೇಳಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಅತ್ಯಂತ ಚುಟುಕಾಗಿ ನಮಗೆ ಶುಭ ಹಾರೈಸಿದ್ದಾರೆ. ಧನ್ಯವಾದಗಳು ಸರ್. ಈಗ ಸದಾನಂದ ನಾರಾವಿ ಅವರು ಇಲ್ಲಿದ್ದಾರೆ. ಅವರ ನಿಮ್ಮ ಹತ್ರ ಮಾತನಾಡದೆ ಮನಸ್ಸಿನೊಳಗೆ ತಮಗೆಲ್ಲ ಶುಭ ಹಾರೈಸಿದ್ದಾರೆ. ಅವರ ಜೊತೆಯಲ್ಲಿ ಶ್ರೀಯುತ ಸದಾಶಿವರಾವ್ ಇದ್ದಾರೆ. ಅವರು ನಿಮ್ಮನ್ನುದ್ದೇಶಿಸಿ ಒಂದೆರಡು ಮಾತಾಡ್ತಾರೆ. ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಯವರೇ, ತುಳುಕೂಟದ ಜಾನಪದ ಪರಿಷತ್ತು ದಕ್ಷಿಣ ಕನ್ನಡ ಜಿಲ್ಲೆ ಇದರ ಅಧ್ಯಕ್ಷರೇ, ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತರೇ, ಪ್ರೀತಿಯ ಮುದ್ದು ಮಕ್ಕಳೇ, ಜನನಿ ಜನ್ಮಭೂಮಿಷ್ಯ ಸ್ವರ್ಗಾದಪಿ ಗರಿಯಸಿ. ನಮ್ಮ ಹುಟ್ಟೂರು ಸ್ವರ್ಗಕ್ಕಿಂತ ಶ್ರೇಷ್ಠ. ಅದೇ ರೀತಿ ನಮ್ಮ ತಾಯಿ ಶ್ರೇಷ್ಠ, ತಂದೆ ಶ್ರೇಷ್ಠ. ಈ ನಾವು ಆಡುವ ಭಾಷೆ ಉಂಟಲ್ಲ, ಅದು ತಾಯಿಗೆ ಸಮಾನ. ಉದಾಹರಣೆಗೆ ನಾವು ದಕ್ಷಿಣ ಕನ್ನಡ ಜಿಲ್ಲೆಯವರು ತುಳು ಭಾಷೆ, ಅದು ನಮಗೆ ತಾಯಿಯಂತೆ. ಕನ್ನಡ ತಾಯಿಯ ಸಹೋದರಿ, ಅದು ಕೂಡ ನಮ್ಮದೇ ಭಾಷೆ. ಪ್ರತಿ 40 ಕಿಲೋಮೀಟ್ರಿಗೆ ಒಂದು ಭಾಷಾ ಸೊಗಡು ಚೇಂಜ್ ಆಗ್ತದೆ. ನೀವು ಕೇಳಿರ್ಬೋದು, ಎಲ್ಲ ಇಡೀ ರಾಜ್ಯದವರು ಇದ್ದೀರಿ ಇಲ್ಲಿ. ಪುತ್ತೂರಿನಲ್ಲಿ ಒಂದು ಕನ್ನಡ, ಮಂಗಳೂರಿನಲ್ಲಿ ಒಂದು ಕನ್ನಡ, ಕುಂದಾಪುರ ದಾಟಿದ ಕೂಡಲೇ ಕನ್ನಡ. 40 ಕಿಲೋಮೀಟ್ರಿಗೆ ಒಂದೊಂದು ಭಾಷೆಯ ಸೊಗಡು ಚೇಂಜ್ ಆದಂತೆ ಪ್ರತಿ 400 ಕಿಲೋಮೀಟ್ರಿಗೆ ಒಂದು ದೇಶದ ಭಾಷೆಯೇ ಚೇಂಜ್ ಆಗ್ತದೆ, ಒಂದೊಂದು ರಾಜ್ಯಗಳ ಭಾಷೆ. ಕನ್ನಡ, ಮಲಯಾಳಿ, ತಮಿಳು, ಎಷ್ಟೇ ಭಾಷೆಗಳಿದ್ದರೂ, ಎಷ್ಟೇ ರಾಜ್ಯಗಳಿದ್ದರೂ, ಎಷ್ಟೇ ವಿಭಿನ್ನತೆ ಇದ್ದರೂ ಕೊನೆಯದಾಗಿ ನಾವು ಏಕತೆಯಲ್ಲಿ ಇರ್ತೇವೆ. ಅಂದರೆ ಅನೇಕತೆಯಲ್ಲಿ ಏಕತೆ, ಇದು ನಮ್ಮ ಈ ಒಂದು ದೇಶದ ವೈಶಿಷ್ಟ್ಯ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ವಲಯದ ಜಾನಪದ ಪರಿಷತ್ತು ಒಂದು ಅತ್ಯುತ್ತಮವಾದ ಒಂದು ಯೋಜನೆ ಹಮ್ಮಿಕೊಂಡಿದೆ. ಅದಕ್ಕೆ ಇಂತಹ ಕಾಲೇಜ್, ದೊಡ್ಡ ಇದೊಂದು ವಿದ್ಯಾಕಾಶಿ ಕಾಲೇಜು ತಮ್ಮ ಮಕ್ಕಳನ್ನು ಕ್ರೋಢೀಕರಿಸಿ ಈ ಒಂದು ಜಾನಪದದ ಅರಿವು, ಅಂದರೆ ಜಾನಪದ ಅಂದರೆ ನಮ್ಮ ಹುಟ್ಟು, ನೆಲ, ಗದ್ದೆ, ಭಾಷೆ ಎಲ್ಲವೂ ಇದು ತಮಗೆ ಆಗಬೇಕು. ಈಗ ನಿಮಗೆ ಕೃಷಿ ಅಥವಾ ಅದು ಇದು ಅನುಭವ ಆಗೋದಿದ್ದರೆ ಈ ರೀತಿಯ ವೇದಿಕೆಗಳ ಮುಖಾಂತರ ಈ ತಮ್ಮ ಅನುಭವಗಳನ್ನು ಹೇಳಿಕೊಳ್ಳುವ ಮುಖಾಂತರ ನಿಮಗೆಲ್ಲ ಇದರ ಅನುಭವ ಆಗ್ತದೆ. ಇಂತಹ ಅನುಭವಕ್ಕೆ ಕರ್ನಾಟಕ ಜಾನಪದ ಪರಿಷತ್ತು ತೊಡಗಿಸಿಕೊಂಡಿದೆ. ಈ ರೀತಿಯ ಕಾಲೇಜುಗಳಲ್ಲಿ ಕಾರ್ಯಕ್ರಮ ಕೊಡ್ತಾ ಇದೆ. ನೀವುಗಳು ಕೂಡ ತಮ್ಮ ನೆಲದ ಸೊಗಡನ್ನು ಅರಿತು ಇದರಲ್ಲಿಯೇ ತಮ್ಮ ಜೀವನ ಜೊತೆಗೆ ವಿದ್ಯಾಭ್ಯಾಸ ಜೊತೆಗೆ ತಾವು ಒಂದು ಉನ್ನತ ಸ್ಥಾನಗಳಲ್ಲಿ ಮುಟ್ಟಬೇಕಂತ ಕೇಳಿಕೊಳ್ಳುತ್ತಾ, ನಮ್ಮ ಭಾಷೆಯನ್ನು, ನಮ್ಮ ನೆಲವನ್ನು ಪ್ರೀತಿಸಬೇಕು ಅಂತ ಕೇಳಿಕೊಳ್ಳುತ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ನಮಸ್ಕಾರಗಳು. ಕೃತಜ್ಞತೆಗಳು ಸರ್. ಇನ್ನು ಮುಂದಕ್ಕೆ ಅಧ್ಯಕ್ಷರ ಭಾಷಣ ಇದೆ.
ಅದಕ್ಕಿಂತ ಮೊದಲಾಗಿ ನಾನೊಂದು ಮಾತು ಹೇಳಲೇಬೇಕು. ಯಾಕಂದರೆ ನಾನು ಕೂಡ ಇದೇ ಊರಿನವಳು. ಕೋಟೆಬಾಗಿಲು ಕಲ್ಲಬೆಟ್ಟು ಅಂದರೆ ನಾವು ಹುಟ್ಟಿ ಬೆಳೆದ ವಿದ್ಯೆ ಪಡೆದಂತಹ ಒಂದು ಜಾಗ. ಇಂತಹ ಒಂದು ಜಾಗದಲ್ಲಿ ಶ್ರೀಮತಿ ರಶ್ಮಿತಾ ಜೈನ್ ಮತ್ತು ಶ್ರೀಯುತ ಗೌರವಾನ್ವಿತ ಯುವರಾಜ್ ಜೈನ್ ಇವರಿಬ್ಬರ ದೂರದೃಷ್ಟಿಯಿಂದ ಇಷ್ಟೊಂದು ದೊಡ್ಡ ಸಂಸ್ಥೆಯನ್ನು ಬೆಳೆಸಿ ಅದನ್ನು ಪೋಷಿಸಿ ಈ ವಿದ್ಯಾಸಂಸ್ಥೆಯಲ್ಲಿ ಯೋಗ, ಧ್ಯಾನ, ಭಜನೆ, ಯಕ್ಷಗಾನ, ಸಸ್ಯ ಶ್ಯಾಮಲ ಯೋಜನೆ ಅಂದರೆ ಪ್ರತಿ ವರ್ಷ 1,000 ಗಿಡ ನೆಡುವ ಯೋಜನೆ. ಯಾಕಂದರೆ ಮೊನ್ನೆ ಚೇರ್ಮನ್ ಹತ್ರ ಮಾತಾಡುವಾಗ ಅವರೊಂದು ಹೇಳಿದರು, ನಮ್ಮ ಮೇಡಮ್ ಹಕ್ಕಿಗಳಿಗೆ, ಪಕ್ಷಿಗಳಿಗೋಸ್ಕರ ಗಿಡ ನೆಡ್ತಾರೆ ಅಂತ ಹೇಳಿ. ಎಲ್ಲರೂ ಅದನ್ನು ಕೇಳಿ ನನಗೆ ನಿಜವಾಗಿ ಎಂಥ ಒಂದು ಪ್ರಾಣಿ ಪ್ರಿಯೆ. ಯಾಕಂದರೆ ನಾವೆಲ್ಲರೂ ಮಾಡೋದು ನಮ್ಮ ಹೊಟ್ಟೆಪಾಡಿಗಾಗಿ. ಅದು ಬಿಟ್ಟು ಅಫ್ಕೋರ್ಸ್ ಅವರು ಎಲ್ಲ ನಮ್ಮ ಶಿಕ್ಷಕ ವೃಂದ ಇದ್ದಾರೆ, ಶಿಕ್ಷಕೇತರ ವೃಂದದವರಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ವಿದ್ಯಾರ್ಥಿಗಳ ಹೆತ್ತವರಿದ್ದಾರೆ. ಎಷ್ಟೋ ಜನಕ್ಕೆ ಕೆಲಸ ಕೊಟ್ಟು, ಉದ್ಯೋಗ ಕೊಟ್ಟು, ಉದ್ಯೋಗಕ್ಕೆ ಸ್ಯಾಲರಿ ಕೊಟ್ಟು ಎಲ್ಲ ಪೋಷಿಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಪ್ರಾಣಿ ಪಕ್ಷಿಗಳನ್ನು ಪೋಷಿಸುವ ಒಂದು ಉದ್ದೇಶದಿಂದ ಆ ಸಸ್ಯ ಶ್ಯಾಮಲ ಯೋಜನೆ ಅಂತ ಹಮ್ಮಿಕೊಂಡಿದ್ದಾರೆ. ದೇವರು ನಿಮಗೆ ಒಳ್ಳೆಯ ಆಯುಷ್ಯ, ಆರೋಗ್ಯ, ಇದೇ ರೀತಿಯ ಒಂದು ಮುಂದಾಲೋಚನೆ ಕೊಡಲಿ ಅಂತ ನಾವು ಪ್ರಾರ್ಥಿಸ್ತೇವೆ. ಅದರ ಜೊತೆಯಲ್ಲಿ ಒಳಾಂಗಣ, ಹೊರಾಂಗಣ ಕ್ರೀಡಾಕೂಟಕ್ಕೂ ಇವರು ಆಸ್ಪದ ಕೊಟ್ಟಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಸಾಧಾರಣ 2 ವರ್ಷಗಳಿಂದ ಬೇರೆ ಬೇರೆ ಶಾಲೆಗಳಿಗೆ ಹೋಗಿ ಅಲ್ಲಿ ಜನಪದ ರಸಪ್ರಶ್ನೆ ಆಗಲಿ, ಜನಪದ ಕಾರ್ಯಕ್ರಮ, ನೃತ್ಯ, ಹಾಡು ಎಲ್ಲವನ್ನು ಮಾಡ್ತಾ ಇದ್ದೇವೆ. ನಾವು ಎಷ್ಟು ಕಾರ್ಯಕ್ರಮ ಕೊಡಲಿಕ್ಕೆ ಬೇಕಿದ್ರೆ ನಾವು ರೆಡಿ ಇದ್ದೇವೆ. ಆದರೆ ನಮ್ಮನ್ನು ಬರಮಾಡಿಕೊಳ್ಳುವವರು ಕೆಲವೇ ಜನರು ಇರುವುದು. ಯಾಕಂತ ಹೇಳಿದರೆ ಎಲ್ಲ ಸಂಸ್ಥೆಗಳಿಗೂ ಅವರಿಗೆ ಪಾಠ ಮುಗಿಬೇಕು, ಪರೀಕ್ಷೆ ಇದೆ, ಮಕ್ಕಳಿಗೆ ಆಚೆ ಈಚೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವ ಈ ಕಾಲಘಟ್ಟದಲ್ಲಿ ನಮ್ಮನ್ನು ಕರೆಸಿ ನಮಗೆ ಇಷ್ಟೊಂದು ಸಮಯ ಕೊಟ್ಟು ನೀವು ಮಕ್ಕಳನ್ನು ಅಥವಾ ಶಿಕ್ಷಕರನ್ನು ಇಲ್ಲಿಗೆ ಕರೆಸಿ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟದಕ್ಕಾಗಿ ನಾವು ಜನಪದ ಪರಿಷತ್ತಿನಿಂದ ನಿಮಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಮೇಡಮ್. ಮುಂದಕ್ಕೆ ನಿಮ್ಮ ಪ್ರೀತಿಯ ಅಧ್ಯಕ್ಷೆ ಶ್ರೀಮತಿ ಪದ್ಮಶ್ರೀ ಭಟ್ ಅವರು ತಮ್ಮನ್ನುದ್ದೇಶಿಸಿ ಅಧ್ಯಕ್ಷೀಯ ಭಾಷಣವನ್ನು ಮಾಡಲಿಕ್ಕಿದ್ದಾರೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ವಂದಿಸುತ್ತಾ, ಕರ್ನಾಟಕ ಜಾನಪದ ಪರಿಷತ್ ಬೆಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ತಾಲೂಕು ಘಟಕ ಮೂಡುಬಿದ್ರೆ ಹಾಗೂ ಎಕ್ಸಲೆಂಟ್ ಮೂಡುಬಿದ್ರೆ ಇದರ ಸಹಭಾಗಿತ್ವದಲ್ಲಿ ಜಾನಪದ ರಸಪ್ರಶ್ನೆ ಕಾರ್ಯಕ್ರಮ ಇವತ್ತು ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಬಗ್ಗೆ ಅದೇ ಗಣ್ಯರೆಲ್ಲ ಮಾತಾಡಿದರು, ನಾನೇನು ಮಾತಾಡೋಕ್ಕೆ ಉಳಿದಿಲ್ಲ. ನನಗೆ ಈಗ ಜಾನಪದ ರಸಪ್ರಶ್ನೆ ಮಕ್ಕಳೆಲ್ಲ ಬಂದು ಕಾಯ್ತಾ ಇದ್ದೀರಾ. ಏನಂತಂದರೆ ಜಾನಪದವನ್ನು ಉಳಿಸಿ ಬೆಳೆಸೋದಕ್ಕೋಸ್ಕರ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರೋದು. ಕಳೆದ 2 ವರ್ಷದಿಂದ ನಾನು ಅಧ್ಯಕ್ಷೆಯಾಗಿ ಮುಂದುವರಿತಾ ಇರೋದು. ನಮ್ಮ ಪ್ರವೀಣ್ ಕುಮಾರ್ ಕೋಡಿಯಾಲ್ ಬೈಲ್ ಇವತ್ತು ಬಂದಿಲ್ಲ, ಅವರು ನಮ್ಮ ಜಿಲ್ಲಾಧ್ಯಕ್ಷರು. ಅವರಿಗೂ ಸಮೇತ ನಾನು ಈ ಸಂದರ್ಭದಲ್ಲಿ ಅವರನ್ನು ನಾನು ಸ್ಮರಿಸ್ತೇನೆ. ಹಾಗೆಯೇ ನಮ್ಮ ಸ್ಕೈಲಾರ್ಕ್ ಸರ್ ಬಂದಿದ್ದಾರೆ, ತುಂಬ ಖುಷಿ ಆಗ್ತಾ ಇದೆ, ನಮ್ಮ ಜಿಲ್ಲಾ ಕಾರ್ಯದರ್ಶಿ. ಹಾಗೆ ನನ್ನ ಒಂದು ಎಲ್ಲದಕ್ಕೂ ಸಹ ಸಪೋರ್ಟ್ ಆಗಿ ಜಿಲ್ಲಾ ಕಾರ್ಯದರ್ಶಿ ಆಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಮಂದಾರ ರಾಜೇಶ್ ಭಟ್ ಇವರು ಅಷ್ಟೇ ನನಗೋಸ್ಕರ ನನ್ನ ಎಲ್ಲ ಕಾರ್ಯಕ್ರಮದ ಹಿಂದೆ ಇರ್ತಾರೆ. ಹಾಗೆ ನಮ್ಮ ಚೇತನ ಮೇಡಮ್ ಇವರು ಅಷ್ಟೇ, ಇವರು ನಮ್ಮ ಸಂಚಾಲಕರು, ಇವರಿಗೂ ನನ್ನ ಒಂದು ಪ್ರಣಾಮ. ಹಾಗೆ ನಮ್ಮ ಮಲ್ಲಿಕಾ ಸುಕೇಶ್ ಕಾರ್ಯದರ್ಶಿ, ಹಾಗೆ ಎಲ್ಲರಿಗೂ ಸಹ ಇಲ್ಲಿ ಎಲ್ಲರ ಹೆಸರು ಹೇಳಲಿಕ್ಕೆ ಸಮಯ ಇಲ್ಲ. ಜಾನಪದ ಎಂಬುದು ನಮ್ಮ ಒಂದು ಬಾಯಿಂದ ಬಾಯಿಗೆ ಮಾತಾಡಿಕೊಂಡು ಬಂದಿರುವಂಥದ್ದು. ಇದನ್ನು ನಾವು ಉಳಿಸಬೇಕು ಅಂತ ಹೇಳುವ ಉದ್ದೇಶದಿಂದ ರಸಪ್ರಶ್ನೆ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಪ್ರತಿಭೆಗಳೆಲ್ಲರಿದ್ದೀರಾ. ಪ್ರೈಸ್ ಮುಖ್ಯವಲ್ಲ, ಭಾಗವಹಿಸುವಿಕೆ ಮುಖ್ಯ, ಬಹುಮಾನ ಅಲ್ಲ ಮುಖ್ಯ. ನಮ್ಗೆ ತುಂಬ ಖುಷಿ ಆಗ್ತಾ ಇದೆ. ನಮಗೆ ಕಳೆದ 3 ತಿಂಗಳ ಹಿಂದೆ
ಯುವರಾಜ್ ಸರ್ ಹತ್ರ ಮಾತನಾಡುವಾಗ ಹೀಗೀಗೆ ಒಂದು ಕಾರ್ಯಕ್ರಮ ಮಾಡ್ತೇವೆ ಅಂದರೆ ಮೇಡಮ್ ಬನ್ನಿ ಕಾರ್ಯಕ್ರಮ ಮಾಡಿ ಅಂತ ಸಂತೋಷದಿಂದ ಒಪ್ಪಿದ್ರು. ಇಂಥ ಒಂದು ಸಂಸ್ಕೃತಿಯ ಈ ಒಂದು ಎಕ್ಸಲೆಂಟಿಗೆ ಬಂದಿರುವುದು ನನಗೆ ಖುಷಿ ಇದೆ. ಹಾಗೆ ನಮ್ಮ ರಶ್ಮಿತಾ ಜೈನ್ ಅವರದ್ದು ಸಸ್ಯದ ಬಗ್ಗೆ ಮಾತು ಕೇಳಿ ತುಂಬ ಖುಷಿ ಆಯಿತು. ಅವರು ಪ್ರಾಣಿ ಪ್ರಿಯ ಆಗಿ ಇರುವಂಥದ್ದು. ಈ ಒಂದು ಇಷ್ಟು ಸಸ್ಯವನ್ನು ಬೆಳೆಸಲಿಕ್ಕೆ ಯಾರಿಂದಲೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಒಳ್ಳೆ ಕೆಲಸವನ್ನು ಹಲವಾರು ವರ್ಷಗಳಿಂದ ಮಾಡ್ತಾ ಇರೋದು. ಧನ್ಯವಾದ ಮೇಡಮ್ ನಿಮಗೂ. ಹಾಗೆಯೇ ಇಲ್ಲಿ ನಾನು ಹೇಳ್ತಾ ಇರೋದು ಏನಂತಂದರೆ, ಮಕ್ಕಳಿಗೆ ನಮ್ಮ ಒಂದು ಜಾನಪದವನ್ನು ಉಳಿಸೋಣ. ಯಕ್ಷಗಾನ ಆಗಿರ್ಬೋದು, ಪ್ರತಿಯೊಂದು ಜಾನಪದ ಕಲೆಗಳು. ಹಾಗೆ ಇವತ್ತೊಂದು ಒಳ್ಳೆಯ ರಸಪ್ರಶ್ನೆಯನ್ನು ಚೇತನ ಮೇಡಮ್ ಮಾಡ್ತಾ ಇದ್ದಾರೆ. ಇವತ್ತೊಂದೇ ದಿನ ಅಲ್ಲ, ಅವರು ಕಳೆದ ನನ್ನ ಜೊತೆ 2 ವರ್ಷದಿಂದ ಮಾಡ್ತಾ ಬಂದಿದ್ದಾರೆ. ರಸಪ್ರಶ್ನೆ ಕಾರ್ಯಕ್ರಮ ಆಗಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೇವೆ. ಬೇರೆ ಬೇರೆ ಕಾಲೇಜುಗಳಲ್ಲಿ ಹೋಗಿದ್ದೇವೆ. ಇನ್ನೂ ಅನೇಕ ಕಾಲೇಜುಗಳು ನಮ್ಮ ಒಂದು ಕರ್ನಾಟಕ ಜಾನಪದ ಪರಿಷತ್ತಿಗೆ ಸಿಗಲಿ ಅಂತ ನಾನು ಆಶಿಸ್ತೇನೆ. ಮಕ್ಕಳಿಗೂ ಅಷ್ಟೇನೆ ಶುಭವಾಗಲಿ ಅಂತ ಹಾರೈಸ್ತಾ ನನ್ನ 1-2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಕೃತಜ್ಞತೆಗಳು ಮೇಡಮ್. ನಿಮ್ಮ ಒಂದು ಅಧ್ಯಕ್ಷತೆಯಿಂದ ಮಾತ್ರ ನಮಗೆ ಇಷ್ಟೆಲ್ಲ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯವಾಗಿದೆ. ನಾವು ಕೂಡ ನಿಮಗೆ ಚಿರಋಣಿಗಳು. ಒಬ್ಬ ವ್ಯಕ್ತಿಯ ಸಾಧನೆ ಅವನದೇ ಆಗಬಹುದು, ಆದರೆ ಯಶಸ್ವಿ ಕಾರ್ಯಕ್ರಮ ಒಂದು ತಂಡದ ಸಾಧನೆ. ಇಂದಿನ ಈ ಅರ್ಥಪೂರ್ಣ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಎಲ್ಲರಿಗೂ ನಮ್ಮ ಕೃತಜ್ಞತೆಗಳು. ಈ ಧನ್ಯವಾದ ಸಮರ್ಪಣೆಗೆ ಶ್ರೀಯುತ ಸತೀಶ್ ಅಬ್ಬನಡ್ಕ ಇವರು ವೇದಿಕೆಗೆ ಬರಬೇಕಂತ ಕೇಳಿಕೊಳ್ತಿದ್ದೇನೆ. ಎಲ್ಲರಿಗೂ ವಂದಿಸುತ್ತಾ, ಕರ್ನಾಟಕ ಜನಪದ ಪರಿಷತ್ತು ಬೆಂಗಳೂರು, ದಕ್ಷಿಣ ಕನ್ನಡ ಜಿಲ್ಲಾ ತಾಲೂಕು ಘಟಕ ಮೂಡಬಿದ್ರೆ ಹಾಗೂ ಎಕ್ಸಲೆಂಟ್ ಮೂಡಬಿದ್ರೆ ಇವರ ಸಹಭಾಗಿತ್ವದಲ್ಲಿ ಜಾನಪದ ರಸಪ್ರಶ್ನೆ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮದ ಅಂತಿಮ ಹಂತದಲ್ಲಿ ನಾವೆಲ್ಲರೂ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀಮತಿ ಪದ್ಮಶ್ರೀ ಭಟ್ ನಿಡ್ಡೋಡಿ, ಅಧ್ಯಕ್ಷರು ಕರ್ನಾಟಕ ಜನಪದ ಪರಿಷತ್ ತಾಲೂಕು ಘಟಕ ಮೂಡಬಿದ್ರೆ, ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮೂಲಕ ಉದ್ಘಾಟನೆಗೈದಂತಹ ಶ್ರೀಮತಿ ರಶ್ಮಿತಾ ಜೈನ್, ಕಾರ್ಯದರ್ಶಿಗಳು ಎಕ್ಸಲೆಂಟ್ ವಿದ್ಯಾಸಂಸ್ಥೆಗಳು ಮೂಡಬಿದ್ರೆ, ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಡಾಕ್ಟರ್ ಮಂದಾರ ರಾಜೇಶ್ ಭಟ್, ಉಪಾಧ್ಯಕ್ಷರು ಕರ್ನಾಟಕ ಜನಪದ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲಾ ಘಟಕ, ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಕರ್ನಾಟಕ ಜನಪದ ಪರಿಷತ್ತು ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ರಾಜೇಶ್ ಕೈಲಾಟ್ ಸರ್, ನಿಮಗೂ ಧನ್ಯವಾದಗಳು. ನಮ್ಮೊಂದಿಗೆ ಉಪಸ್ಥಿತಿಯಲ್ಲಿರುವಂತಹ ಸದಾನಂದ ನಾರವಿ, ಇವರಿಗೂ ಧನ್ಯವಾದಗಳು. ಗೌರವ ಉಪಸ್ಥಿತಿಯಲ್ಲಿರುವಂತಹ ಸದಾನಂದರಾವ್, ನಿಮಗೂ ಧನ್ಯವಾದಗಳು. ಸದಾಶಿವರಾವ್, ನಿಮಗೂ ಧನ್ಯವಾದಗಳು. ಹಾಗೆ ನಮಗೆ ಈ ಒಂದು ಕಾರ್ಯಕ್ರಮ ನಡೆಸಲು ಸರ್ವ ರೀತಿಯಲ್ಲಿ ಸಹಕಾರ ನೀಡಿದಂತಹ ಈ ಸಂಸ್ಥೆಯ ಮುಖ್ಯಸ್ಥರು ಆಗಿರುವಂತಹ ಶಿವಪ್ರಸಾದ್ ಭಟ್ ಹಾಗೂ ಮುಖ್ಯೋಪಾಧ್ಯಾಯರಾದಂತಹ ಶಿವಪ್ರಸಾದ್ ಭಟ್ ಹಾಗೂ ವಾದಿರಾಜ ಭಟ್, ಇವರಿಗೂ ಧನ್ಯವಾದಗಳು. ಸಾಹಿತಿಗಳಾಗಿರುವಂತಹ ಸದಾನಂದ ನಾರವಿ ಸರ್, ನಿಮಗೂ ಧನ್ಯವಾದಗಳು. ವಿದ್ಯಾರ್ಥಿಗಳೇ, ಯಾವುದೇ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಖಂಡಿತವಾಗಿಯೂ ನಿಮ್ಮಂಥ ಕಿರಿಯರ ಪ್ರೋತ್ಸಾಹವು ಅತಿ ಮುಖ್ಯ. ಹಾಗೂ ನಮಗೆ ಈ ಒಂದು ಸಂಸ್ಥೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅಣಿಗೊಳಿಸಲು ಸಹಕರಿಸಿದಂತಹ ಈ ಸಂಸ್ಥೆಯ
ಮುಖ್ಯಸ್ಥರು ಹಾಗೂ ಎಲ್ಲ ಅಧ್ಯಾಪಕ ವೃಂದ ಹಾಗೂ ವಿದ್ಯಾರ್ಥಿಗಳಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಪ್ರತ್ಯಕ್ಷ ಹಾಗೂ ಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಧನ್ಯವಾದ ತಿಳಿಸಿದ ತಮಗೂ ಕೃತಜ್ಞತೆಗಳು ಸರ್. ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ಹಗಲಿರುಳು ಶ್ರಮಿಸಿದ ಆಯೋಜಕರಿಗೆ, ಜನಪದ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೆ, ಸಂಯೋಜಕರಿಗೆ ಹಾಗೂ ಸ್ವಯಂ ಸೇವಕರಿಗೆ ನಮ್ಮ ವಿಶೇಷ ಅಭಿನಂದನೆಗಳು ಹಾಗೂ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಸುಂದರವಾಗಿ ರೂಪಿಸಲು ಶ್ರಮಿಸಿದ ಶಿಕ್ಷಕ ವೃಂದ, ಬೋಧಕೇತರ ಸಿಬ್ಬಂದಿ, ಧ್ವನಿ ಮತ್ತು ಬೆಳಕು ವ್ಯವಸ್ಥೆಯ ಸಿಬ್ಬಂದಿ ಹಾಗೂ ನಮಗೆ ಇಲ್ಲಿ ತುಳುನಾಡ ವಾರ್ತೆ ಅವರು ಕೂಡ ಇಲ್ಲಿದ್ದಾರೆ, ಅವರಿಗೂ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ನಮ್ಮ ಕೃತಜ್ಞತೆಗಳು. ಕೊನೆಯದಾಗಿ ನಿಮ್ಮ ಅಮೂಲ್ಯ ಸಮಯವನ್ನು ಮೀಸಲಿಟ್ಟು ಕಾರ್ಯಕ್ರಮದ ಉದ್ದಕ್ಕೂ ಆಸಕ್ತಿಯಿಂದ ಭಾಗವಹಿಸಿದ ಎಲ್ಲ ಸಭಿಕರಿಗೆ, ಅಂದರೆ ನನ್ನ ಪ್ರೀತಿಯ ಪುಟ್ಟ ಮಕ್ಕಳಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಜನಪದ ನಮ್ಮ ಪರಂಪರೆ, ಜನಪದ ನಮ್ಮ ಹೆಮ್ಮೆ. ಈ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ಜವಾಬ್ದಾರಿ ನಮ್ಮೆಲ್ಲರದು. ಹಾಗಾಗಿ ಜನಪದವನ್ನು ಉಳಿಸೋಣ, ಜನಪದವನ್ನು ಬೆಳೆಸೋಣ. ಜೈ ಕರ್ನಾಟಕ, ಜೈ ಜನಪದ. ಸುಂದರ ನಿರ್ವಹಣೆ ಹಾಗೂ ನಿರೂಪಕಿ ಮುಂದೆ ಕಾರ್ಯಕ್ರಮ ನಡೆಸಿಕೊಳ್ಳಿರುವಂತಹ ಚೇತನ್ ಮೇಡಮ್, ನಿಮಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. 12 ಟೀಮ್ಗಳಿವೆ, 12 ಗುಂಪುಗಳಿಲ್ಲಿದೆ. ಸಾಕು. ಎಲ್ಲರಿಗೆ ಇಲ್ಲಿ ಕುಳಿತ ಪಾರ್ಟಿಸಿಪೆಂಟ್ಸ್ಗೆ ಎಲ್ರಿಗೂ 2 ಸ್ಕ್ರೀನ್ ಕಾಣ್ತದ? ಯಾವುದಾದ್ರೂ ಒಂದು ಸ್ಕ್ರೀನ್ ಕಂಡ್ರೆ ಸಹ ಸಾಕು. ಯಾಕಂದರೆ ಎಲ್ಲ ಕ್ವಶನ್ಸ್ ಈ 2 ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗ್ತದೆ. ಮೊದಲಿಗೆ ಎಲ್ಲ ಕಾಣ್ತದಲ್ಲ ಎಲ್ರಿಗೆ? ಓಕೆ, ಹೌದು, ಲೈಟ್ಸ್ ಆಫ್ ಆದರೆ ಒಳ್ಳೆಯದು. ಅದು ಸ್ಕ್ರೀನ್ ಓಕೆ, ಅದು ಒಂದು. ಇನ್ನೊಂದು ಅಂತ ಹೇಳಿದರೆ, ಯಾವುದೇ ಒಂದು ಕ್ವಶನ್ ಕೇಳಿದಾಗ ನಾನು ಹೇಳ್ತೇನೆ ಯಾವ ಗುಂಪಿಗೆ ಆ ಕ್ವಶನ್ ಅಂತ. ಫಸ್ಟ್ ರೌಂಡಲ್ಲಿ 1 2 3 4 5 ಹಾಗೇನೆ ಹೋಗ್ತದೆ. ಫಸ್ಟ್ ಕ್ವಶನ್ ಇವರಿಗಾದರೆ, ಸೆಕೆಂಡ್ ಕ್ವಶನ್ನಿಂದ ಬಂದವರು ಇಲ್ಲಲ್ವಾ? ಓಕೆ, ವೆರಿ ಗುಡ್. ನಮ್ಮ ಕನ್ನಡ ನಮ್ಮ ಹೆಮ್ಮೆ. ಓಕೆ, ಸೊ ಪಾಸ್ ಆಗ್ತದೆ. ಓಕೆ, ಒಮ್ಮೆ ಮಾತ್ರ ಪಾಸ್ ಆಗ್ತದೆ, ಅದು 5 ಮಾರ್ಕ್. ಒಂದು ವೇಳೆ ಇವರು ಹೇಳದಿದ್ರೆ ಇವರ ನೆಕ್ಸ್ಟಿಗೆ ಪಾಸ್ ಆಗ್ತದೆ. ಹಾಗಾಗಿ ಪ್ರತಿ ಕ್ವಶನ್ ಅನ್ನು ಪ್ರತಿ ಗುಂಪಿನವರು ನೋಡ್ಕೊಳ್ಬೇಕು, ಗಮನವಿಟ್ಟು ನೋಡಬೇಕು. ಓಕೆ, ನಿಮಗೆ ಮಾರ್ಕ್ ಸಿಗುವ ಚಾನ್ಸಸ್ ಉಂಟು, 5 ಮಾರ್ಕ್ ಇಲ್ಲ. ಮತ್ತೆ ಆಡಿಯನ್ಸ್ಗೆ ಕ್ವಶನ್ ಬಂದರೆ, ಇವ್ರು ಯಾರು ಆನ್ಸರ್ ಮಾಡದಿದ್ರೆ, ಆ ಪಾಸ್ ಆಗಿ ಆನ್ಸರ್ ಮಾಡದಿದ್ರೆ ಕ್ವಶನ್ ಆಡಿಯನ್ಸಿಗೆ. ಅದು ನಾವು ಒಂದು ಕೆಲಸ ಮಾಡುವ, ಯಾಕಂದರೆ ತುಂಬ ಆಡಿಯನ್ಸ್ ಇದ್ದಾರೆ. ಒಮ್ಮೆ ಈ ಗ್ರೂಪಿನವರು ಯಾರಾದರೂ ಆನ್ಸರ್ ಮಾಡಲಿ, ಮತ್ತೊಮ್ಮೆ ಇಲ್ಲಿ ಮಧ್ಯದಲ್ಲಿ, ಮತ್ತೊಮ್ಮೆ ಆಚೆ ಮಾಡುವ, ಆಯಿತಾ? ಇಲ್ಲದ್ರೆ ನೀವು ಯಾರು ಆನ್ಸರ್ ಮಾಡ್ತೀರಂತ ನನಗೆ ಗೊತ್ತಾಗೋದಿಲ್ಲ. ನಿಮ್ಮ ಟೀಚರ್ಸ್ ಎಲ್ಲ ಇದ್ದಾರೆ, ಹೆಲ್ಪ್ ಮಾಡ್ಬೋದು. ಓಕೆ, ರೆಡಿನಾ ನೀವೆಲ್ಲರೂ? ಮತ್ತು ಟೈಮ್ ಲಿಮಿಟ್, ನಂಗೊಂದು ಟೈಮರ್ ಬೇಕಿತ್ತು. ಯಾರಾದರೂ? ಆಪ್ಷನ್ಸ್ ಇರ್ತದೆ, ಹೆಚ್ಚಿನ ಕ್ವಶನ್ಸಿಗೆ ಆಪ್ಷನ್ಸ್ ಇದೆ, ಮತ್ತು ಪಿಕ್ಚರ್ಸ್ ಇದೆ. ಎಲ್ಲವನ್ನು ಆಪ್ಷನ್ ಇಲ್ಲದ ಕ್ವಶನನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ ನಿಮಗೆ, ಹೇಗೆ ಆನ್ಸರ್ ಮಾಡೋದು ಅಂತ ಡೌಟ್ ಬಂದಾಗ, ಆಯಿತಾ? ಯಾಕಂದರೆ ನೀವು ಹೈಸ್ಕೂಲ್ ಮಕ್ಕಳು, ನಂಗೆ ಗೊತ್ತುಂಟು, ಹೆಚ್ಚು ನಿಮಗೆ ಈಗ ಮೊಬೈಲು ಅಥವಾ ಇಂಟರ್ನೆಟ್ ಹೆಚ್ಚು ಎಕ್ಸ್ಪೋಷರ್ ಇಲ್ಲ ನಿಮಗೆ. ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತದೆ ಏನೋ, ಆದರೂ ನಾನು ಬಹಳಷ್ಟು ಸಿಂಪಲ್ ಕ್ವಶನನ್ನು ತೆಗೆದು ಇಟ್ಟಿದ್ದೇನೆ ನಿಮಗೋಸ್ಕರ. ಓಕೆ, ಒಂದು ವೇಳೆ ಹೈ ಲೆವೆಲ್ ಆಯಿತು ಅಂತ ಹೇಳಿದರೆ ಇಮಿಡಿಯೇಟ್ ಹೇಳಿ ಸ್ಲೈಡ್ ಚೇಂಜ್ ಮಾಡುವ. ಓಕೆ, ಅಂದರೆ ಬೇರೆನೇ ಕ್ವಶನ್ಸ್ ಹಾಕುವ. ಓಕೆ, ರೆಡಿನಾ? ನಂಗೊಂದು ಟೈಮರ್ ನೀವು ಬರತ್ತೆ, ಒಂದು ಟೈಮು ಬೇಕಿದ್ರೆ ನಾನು ಹೇಳ್ತೇನೆ, 30 ಸೆಕೆಂಡ್ಸಿಗೆ ಸೆಟ್ ಮಾಡಿ ಇಡಿ, 30 ಅಥವಾ 20. ಓಕೆ, ರೆಡಿನಾ ಎಲ್ಲರೂ? ಮತ್ತು ಇಲ್ಲಿ ಸ್ಕೋರರ್ ಇದ್ದಾರೆ, ಮಿಸ್ಟರ್ ರಾಜೇಂದ್ರ ಹೆಗಡೆ, ಅವರು ಸ್ಕೋರ್ ಬರೀತಾರೆ ನಿಮ್ಮದು. ಟೀಮ್ 1ಗೆ ಫಸ್ಟ್ ರೌಂಡು. ನಾನಿಲ್ಲಿ ನೋಡ್ತಾ ಇರ್ತೇನೆ ಅವರೇನಾದರೂ ಮಿಸ್ಟೇಕ್ ಮಾಡಿದರೆ. ರೆಡಿನಾ? ಮತ್ತು ನಮ್ಮ ವಾಲಂಟಿಯರ್ಸ್ ಎಲ್ಲ ಇದ್ದಾರೆ, ಜನಪದ ಪರಿಷತ್ನವರು, ವಾಯ್ಸ್ ಆಫ್ ಆರಾಧನದವರು ಎಲ್ಲ, ಅವರಿಗೆಲ್ಲ ಮೊದಲೇ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಕಾರ್ಯಕ್ರಮ ಪ್ರಾರಂಭ ಮಾಡ್ತೇನೆ. ರೆಡಿ? ಈ ರೌಂಡಲ್ಲಿ ಆಪ್ಷನ್ಸ್ ಇದೆ ನಿಮಗೆ, ಅಂದರೆ 4 ಆಪ್ಷನ್ ಇದೆ. ನೀವು ನೋಡಿ ಅವಸರ ಮಾಡಬೇಡಿ, ಒಮ್ಮೆ ಡಿಸ್ಕಸ್ ಮಾಡಿ ಒಬ್ಬರು ಆನ್ಸರ್ ಹೇಳಬೇಕು. ಈಗ ನಮ್ಮ ಈ ಹುಡುಗ ಒಂದು ಆನ್ಸರ್ ಹೇಳ್ತಾರೆ, ಅವರು ಹೇಳಿದ್ದು ಬಿಟ್ಟು ಇನ್ನೊಬ್ರು ಇಲ್ಲಿ ಹೇಳ್ತಾರೆ, ನಾನು ತಗೊಳ್ಳೋದಿಲ್ಲ ಆನ್ಸರ್. 4 ಜನ ಕೂಡಿ ಯಾವುದು ಹೇಳುದು ಅಂತ ಆಲೋಚನೆ ಮಾಡಿ ಹೇಳಬೇಕು. ಓಕೆ, ಅರ್ಥ ಆಯ್ತಲ್ವಾ? ಅಲ್ಲಿ ಕೇಳಿಸ್ತದ? ಓಕೆ, ಫಸ್ಟ್
Mohiniyattam is a classical dance of which state? Is it Kerala, Manipur, Bihar, Odisha? Question goes to team number 1. ಆದಷ್ಟು ಬೇಗ ಬೇಗ ಹೇಳಬೇಕು. ಹೇಳಿ. ಮೈಕ್ ಬೇಕಾ ನಿಮಗೆ ಹೇಳಲಿಕ್ಕೆ? ಅಲ್ಲಿ ಒಂದು ಕಾರ್ಡ್ಲೆಸ್ ಇಲ್ಲಿ ಒಂದು ಕೊಡಿ ಆಯ್ತಾ? ಟೀಮಿಂದ ಟೀಮಿಗೆ ಚೇಂಜ್ ಆಗಬೇಕು. ಬೇಗ ಹೇಳಿ, ಟೈಮ್ ಆಯಿತು. ಹೇಳಿ, ತಪ್ಪಾದರೂ ಪರವಾಗಿಲ್ಲ, ಸರಿಯಾದರೂ ಪರವಾಗಿಲ್ಲ. ಒಡಿಶಾ. ಒಡಿಸ್ಸಾ ಈಸ್ ದ ರಾಂಗ್ ಆನ್ಸರ್. ಇಟ್ ಈಸ್ ಕೇರಳ. ಕೇರಳದಲ್ಲೆಲ್ಲ ಮೋಹಿನಿಯಾಟ್ಟಂ ಬಿಳಿ ಸೀರೆ ಉಟ್ಟುಕೊಂಡು ಮಾಡೋದು. ಓಕೆ, ಪರವಾಗಿಲ್ಲ, ಏನಾಗೋದಿಲ್ಲ. ನೆಕ್ಸ್ಟ್ ರೌಂಡಲ್ಲಿ ನಿಮಗೆ ಸರಿ ಆನ್ಸರ್ ಬರ್ತದೆ. ಓಕೆ, ಅರ್ಥ ಆಯ್ತಲ್ಲ? ಕ್ವಶನ್ಸ್ ಎಲ್ಲ ಹೀಗೇನೆ ಇರ್ತದೆ, ಚಿತ್ರ ಇರ್ತದೆ, 4 ಆಪ್ಷನ್ ಇರ್ತದೆ, ನೋಡಿ ನೀವು. ಕ್ವಶನ್ ಗೋಸ್ ಟು ಟೀಮ್ ನಂಬರ್ 2. Which classical dance form involves dancers balancing a pot of water on their head? ತಲೆಯ ಮೇಲೆ ನೀರಿನ ಮಡಕೆ ಇಟ್ಟು ಡ್ಯಾನ್ಸ್ ಮಾಡುವುದು ಎಲ್ಲಿ? ಯಾವ ಡ್ಯಾನ್ಸ್ ಅದು? ಆಪ್ಷನ್ಸ್ ಕೊಟ್ಟಿದ್ದೇನೆ. ಒಡಿಸ್ಸಿ, ಕಥಕ್, ಕೂಚಿಪುಡಿ ಅಂಡ್ ಭರತನಾಟ್ಯಂ. ಕೂಚಿಪುಡಿ. ಕೂಚಿಪುಡಿ ಈಸ್ ದ ರೈಟ್ ಆನ್ಸರ್. ದೇರ್ ಗೆಟ್ಸ್ 10 points for team number 2. Scorer team number 1 0. Yeah. Okay, next question goes to team number 3. Alert ಆಗಿರಿ ಎಲ್ಲರೂ. ಭರತನಾಟ್ಯಂ ಈಸ್ ರಿಲೇಟೆಡ್ ಟು ವಿಚ್ ಸ್ಟೇಟ್? ಕೇರಳ, ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ್ರ? ಸರಿಯಾಗಿ ಆಲೋಚನೆ ಮಾಡಿ ಹೇಳಿ. ತಮಿಳುನಾಡು. ತಮಿಳುನಾಡು ಈಸ್ ದ ರೈಟ್ ಆನ್ಸರ್. ದೇ ಗೆಟ್ 10 points. ಕೂತವ್ರೊಮ್ಮೆ ಗಟ್ಟಿಯಾಗಿ ಚಪ್ಪಾಳೆ ಹಾಕಿ ಅವರನ್ನು ಸ್ವಲ್ಪ. ವೆರಿ ಗುಡ್, ಎಕ್ಸಲೆಂಟ್. ದಟ್ ಇಸ್ ದ ಸ್ಪಿರಿಟ್. ಎಸ್, ನೆಕ್ಸ್ಟ್ ಕ್ವಶನ್ ಗೋಸ್ ಟು ಟೀಮ್ ನಂಬರ್ 4. ಕೈ ಎತ್ತಿ. Dandiya is a famous folk dance of which state? Bihar, Odisha, Uttarakhand, Gujarat. ದಾಂಡಿಯಾ ಎಲ್ಲಿ ಮಾಡ್ತಾರೆ? ಯಾವ ರಾಜ್ಯದಲ್ಲಿ ಮಾಡ್ತಾರೆ? ದಾಂಡಿಯಾ ಅಂದ್ರೆ ಗೊತ್ತಲ್ಲ? ಕೋಲನ್ನು ಹಿಡಿದು ಡ್ಯಾನ್ಸ್ ಮಾಡೋದು. ವೆರಿ ಸಿಂಪಲ್ ಒನ್. ಗುಜರಾತ್. ಗುಜರಾತ್ ಈಸ್ ದ ರೈಟ್ ಆನ್ಸರ್. ಎಕ್ಸಲೆಂಟ್. 10 points for team number 4. Next, team number 5 ಅಲ್ಲಿ. Question goes to team number 5. Kathakali is a classical dance form of which state? ಕೇರಳ, ಕರ್ನಾಟಕ, ಆಂಧ್ರ ಪ್ರದೇಶ್, ತಮಿಳುನಾಡು? ನಂಗೆ ಆನ್ಸರ್ ಕೇಳಿತ್ತು, ಹೇಳಿದ್ದು ಕೇರಳ. ಕೇರಳ ಈಸ್ ದ ರೈಟ್ ಆನ್ಸರ್. ವೆರಿ ಗುಡ್. ಓಕೆ, ಟೀಮ್ ನಂಬರ್ 6 ಇಲ್ಲಿ. ಕತ್ಪುತಾಲಿ ಡ್ಯಾನ್ಸ್ ಇಸ್ ರಿಲೇಟೆಡ್ ಟು ವಿಚ್ ಸ್ಟೇಟ್? ಗೋವಾ, ರಾಜಸ್ಥಾನ್, ಮಹಾರಾಷ್ಟ್ರ, ಉತ್ತರ ಪ್ರದೇಶ್? ರಾಜಸ್ಥಾನ್. ರಾಜಸ್ಥಾನ್ ಈಸ್ ದ ರೈಟ್ ಆನ್ಸರ್. ವೆರಿ ಗುಡ್ ಚಿಲ್ಡ್ರನ್, ಗುಡ್ ಗೋಯಿಂಗ್. 10 points for team number 6. Okay, next team number 7. Yeah, ready? Excellent. Chifat and Sikmari dance is related to which state? ಹೆಸರು ಇದೆ. ಸಿಕ್ಕಿಂ. Sikkim. Okay, is the right answer. Very good. Okay, 10 points for team number 7. Team number 8 ಇಲ್ಲಿ. Yeah, ready ಇದ್ದೀರಾ? Pandit Birju Maharaj is related to which dance? Bharatanatyam, Kathak, Manipuri, Kathakali? Birju Maharaj. ಭರತನಾಟ್ಯಂ. ಓಕೆ, ನಾನು ಏನು ಹೇಳೋದಿಲ್ಲ, ನನಗೊಂದು ಡೌಟ್ ಉಂಟು. ಟೀಮ್ ಯಾವುದದು? 8, 9 ಟೀಮ್ ಯಾವುದು? ನಿಮ್ದೇನಾದ್ರೂ ಆನ್ಸರ್ ಉಂಟು ಅದಕ್ಕೆ? ಅವರು ಭರತನಾಟ್ಯಂ ಹೇಳಿದ್ರು, ನಾನು ಹೇಳೋದಿಲ್ಲ ಅದು ಸರಿಯಾ ತಪ್ಪ ಅಂತ. ನಿಮ್ಗೊಂದು ಟೆಸ್ಟ್ ಮಾಡುವ. ಕಥಕ್ ಈಸ್ ದ ರೈಟ್ ಆನ್ಸರ್. ಸೊ ಟೀಮ್ ನಂಬರ್ 7 gets 8 gets 0 and team number 9 gets 5 points plus the question goes to team number 9. ನಾನು ಯಾಕೆ ಕೇಳಿದೆ ಅಂದರೆ ಬೇರೆ ಟೀಮ್ನವರು ಗಮನವೇ ಕೊಡೋದಿಲ್ಲ ಇಲ್ಲಿ. ನಮ್ಮ ಕ್ವಶನ್ ನಮ್ಮ ಎಂತ, ನಮ್ಮ ಅನ್ನ ನಮ್ಮ ಹೊಟ್ಟೆಗೆ ಅಂತ. ಹಾಗೆ ಮಾಡಬೇಡಿ. ಆಲ್ ಆಫ್ ಯು ಪ್ಲೀಸ್ ಪೇ ಅಟೆನ್ಷನ್ ಟು ಆಲ್ ದ ಕ್ವಶನ್ಸ್. ಯು ವಿಲ್ ಗೆಟ್ ಎಕ್ಸ್ಟ್ರಾ 5 points. ಆಲ್ ರೈಟ್, ಟೀಮ್ ನಂಬರ್ 9, ಬಿ ಕೇರ್ಫುಲ್. ಕಥಕ್ ಇದೆ ಆಯ್ತಾ? ನೆಕ್ಸ್ಟ್, Dandiya Ras is traditionally performed during which festival?
ದಿವಾಲಿ, ಹೋಲಿ, ನವರಾತ್ರಿ, ಮಕರ ಸಂಕ್ರಾಂತಿ. ಅದು ಹೇಳಿ, ನಂಗೆ ಹೇಳ್ತದೆ. ಹೋಲಿಗ ಓಕೆ, ಸರಿ ಇರ್ಬೋದು. ನಾವೊಂದು ಟೀಮ್ ನಂಬರ್ 10ಗೆ ಹೋಗುವ ಒಂಚೂರು. ದಿವಾಲಿ ಎಂತ ಹೇಳಿದು? ಯಾರ್ದು ಆನ್ಸರ್? ಒಂದು ಆನ್ಸರ್ ಬಂದಿದೆ ಅಲ್ಲಿ. ನವರಾತ್ರಿ. ನವರಾತ್ರಿಗ ಯಾರ್ದು ತಗೊಳ್ಬೇಕು? ನಾನು ತಗೊಳ್ತೇನೆ ನವರಾತ್ರಿ. ನೆಕ್ಸ್ಟ್ ಟೈಮ್ ಇಬ್ರು 2 ಆನ್ಸರ್ ಹೇಳಲಿಕ್ಕಿಲ್ಲ, ಆಯ್ತಾ? ಫಸ್ಟ್ ಟೈಮ್ ಇದ್ದದಕ್ಕೆ ನಾನು ತಗೊಳ್ತೇನೆ, ನವರಾತ್ರಿ ತಗೊಳ್ತೇನೆ. ಓಕೆ, ನೋಡುವ. ನಂಗೆ ಗೊತ್ತಿಲ್ಲ ಸರಿಯಾ ತಪ್ಪ ಅಂತ. ಯಾರ್ದು ಸರಿ? ಆಡಿಯನ್ಸ್ ಯಾರು ಸರಿ? ನವರಾತ್ರಿ, ದಿವಾಲಿ, ನವರಾತ್ರಿ. ವಾ ವಾ ವಾ, ಗ್ರೇಟ್. ಗಿವ್ ಯುವರ್ ಸೆಲ್ಫ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಅಂಡ್ 5 points for team number 10. Team number 10, 5 points. ಓಕೆ, ಈಗ ಕ್ವಶನ್ ಯಾರಿಗೆ? ಟೀಮ್ ನಂಬರ್ 10ಗೆ. ಕೂಚಿಪುಡಿ is a classical dance form of which state? ಆಂಧ್ರ, ಅಸ್ಸಾಂ, ಕರ್ನಾಟಕ, ಮಣಿಪುರ್. ಅವರಿಗೆ ಎಣಿಸ್ತಾರೆ 5 ಮಾರ್ಕ್ ಸಿಕ್ಕಿತಲ್ಲ ಸಾಕು ಅಂತ ಅಲ್ವಾ? ಬೇಗ. ಮಣಿಪುರ್. ಮಣಿಪುರ್. ಟೀಮ್ ನಂಬರ್ 11 ಅವರಿಗೆ ಕ್ವಶನೇ ಗೊತ್ತಿಲ್ಲ. ಆಂಧ್ರ ಪ್ರದೇಶ್. ಇಲ್ಲಿ ಆಡಿಯನ್ಸ್ ವಾವ್, ನಮ್ಮ ಮಕ್ಕಳೆಷ್ಟು ಹುಷಾರಿದ್ದಾರೆ. 5ನೇ, 6ನೇ, 7ನೇ ಕ್ಲಾಸ್ನವರು. ವೆರಿ ಗುಡ್. ಆಂಧ್ರ ಪ್ರದೇಶ್ ಈಸ್ ದ ರೈಟ್ ಆನ್ಸರ್. ಅಲ್ಲಿ ನಾನು ಹೇಳ್ತೇನೆ ಸ್ಕೋರರ್, ಅವ್ರದ್ದು ರಾಂಗ್. ಟೀಮ್ ನಂಬರ್ 11 ಅಲ್ಲ ಹೇಳಿದ್ದು, 5 points. ಈಗ ಟೀಮ್ ನಂಬರ್ 11ಗೆ ಕ್ವಶನ್. ಬಾಂಗ್ರಾ ಇಸ್ ಅ ಪಾಪ್ಯುಲರ್ ಹಾರ್ವೆಸ್ಟ್ ಫೋಕ್ ಡಾನ್ಸ್ ಫ್ರಮ್ ವಿಚ್ ರೀಜನ್? ಹರಿಯಾಣ, ಪಂಜಾಬ್, ಉತ್ತರ ಪ್ರದೇಶ್ ಅಂಡ್ ಹಿಮಾಚಲ್ ಪ್ರದೇಶ್. ಪಂಜಾಬ್. Punjab is the right answer. 10 points for team number 11. Yes. Team number 11 ige 5 plus 10. Team number 12. Dollu Kunita is an energetic drum-based folk dance form of which state? Tamil Nadu, Kerala, Karnataka, Andhra Pradesh. ಕರ್ನಾಟಕ. ಹೌದಾ ಆಡಿಯನ್ಸ್? ಹೌದಾ? ವಾವ್, ನಿಮ್ಮ ಎಸ್ ಈಗ ನಮ್ಗೆ ಅಲ್ಲಿ ಕೇಳ್ತದ ಅಂತ. ಓಕೆ, ಒಂದು ರೌಂಡ್ ಆಫ್ ಕ್ವೆಶ್ಚನ್ಸ್ ಎಲ್ರಿಗೂ ಆಯ್ತು ಅಲ್ವಾ? ಎಲ್ಲ ನಿಮ್ಗೆ ಒಂದು ದೊಡ್ಡ ಕ್ಲಾಪ್ ಹಾಕೊಳ್ಳಿ ಮಕ್ಕಳೇ. ಈಗ ಒಂದು ಕ್ವಶನ್ ಇದರಲ್ಲಿ ಉಂಟಾ ನೋಡ್ತಾನೆ ಇದ್ರೆ ಅದು ಈ ಸೈಡಿನ ನನ್ನ ಪುಟ್ಟ ವಿದ್ಯಾರ್ಥಿನಿಯರಿಗೆ. ಓಕೆ, ಯಾರು ಆನ್ಸರ್ ಹೇಳ್ತೀರಾ ಕೈ ಎತ್ತಿ ನಿಂತುಕೊಂಡು ಹೇಳಬೇಕು. ಸತೀಶ್ ಸರ್ ಒಂಚೂರು ತೂಡು ಅಲ್ಪ. ಓಕೆ, ಮಣಿಪುರಿ ಡ್ಯಾನ್ಸ್ ಇಸ್ ರಿಲೇಟೆಡ್ ಟು ವಿಚ್ ಸ್ಟೇಟ್? ಮೇಘಾಲಯ, ಫಸ್ಟಿಗೆ ಒಬ್ರು ಮಾತ್ರ ಹೇಳಲಿಕ್ಕೆ ಬನ್ನಿ, ಹೊರಗೆ ಬಂದು ಹೇಳಿ. ಹಾ, ಬೇಗ ಇಲ್ಲಿ ಹೇಳಿ ಅವರಿಗೆ. ಮಣಿಪುರ್ ಈಸ್ ದ ರೈಟ್ ಆನ್ಸರ್. ಅವರಿಗೊಂದು ಪ್ರೈಸ್ ಕೊಟ್ಟು ಬಿಡಿ ಈಗಲೇ. ಕಂಗ್ರ್ಯಾಚುಲೇಷನ್ಸ್ ಡಿಯರ್. ಓಕೆ, ಆಲ್ ರೈಟ್. ಓಕೆ, ಮಿಡಲ್ ಸೈಡ್ ಬಾಯ್ಸ್ ಇದ್ದೀರಲ್ಲ, ನಮ್ಮ ಸಣ್ಣ ಸಣ್ಣ ಹುಡುಗರು, ಅವರಿಗೆ ಇದರಲ್ಲಿ ಇದೆ ಕ್ವಶನ್ ಕೇಳುವ. ಲಾವಣಿ ಅಂಡ್ ತಮಾಷಾ ಆರ್ ಫೋಕ್ ಡಾನ್ಸರ್ಸ್ related to which state? Gujarat, Kerala, Rajasthan, Maharashtra. Maharashtra is the right answer. Congratulations dear. ಅವರಿಗೊಂದು ಪೆನ್ ಕೊಡಿ, ಚಂದ ಮಾಡಿ ಎಕ್ಸಾಮ್ ಅಲ್ಲಿ ಬರೀಬೇಕಾಯ್ತಾ? ಎಕ್ಸಾಮ್ ಆಗಿದಾ? ಇನ್ನೊಂದು ಬರ್ತದೆ, ವೆಯ್ಟ್ ಮಾಡಿ. ಎಕ್ಸಾಮ್ ಅಂತ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಈಗ ಲಾಸ್ಟ್ ಗ್ರೂಪಿಗೆ ಇಲ್ಲಿ ಕ್ವಶನ್ ಇದ್ರೆ ನೋಡ್ಕೊಳ್ಳಿ. ಯಕ್ಷಗಾನ ಇಸ್ ಅ ಫೋಕ್ ಥಿಯೇಟರ್ ಫಾರ್ಮ್ ಫ್ರಮ್ ವಿಚ್ ಸ್ಟೇಟ್? ವಿಚ್ ಸ್ಟೇಟ್? ಕೇರಳ, ತಮಿಳುನಾಡು, ಕರ್ನಾಟಕ. ಓಹೋ, ಕರ್ನಾಟಕಗಳು ತುಂಬಾ ಇದ್ದೀರಾ. ವೆರಿ ಗುಡ್, ರೈಟ್ ಆನ್ಸರ್. ಹೇಳಿದವರಿಗೊಂದು ಕೊಟ್ಟು ಬಿಡಿ. ಆರ್ ಯು ಎಂಜಾಯಿಂಗ್?
ಥ್ಯಾಂಕ್ ಯು. ಓಕೆ, ರೈಟ್. ಓಕೆ, ಈಗ ನೆಕ್ಸ್ಟ್ ರೌಂಡಿಗೆ ಹೋಗುವ. ಈಗ ಕ್ವಶನ್ ಸ್ಟಾರ್ಟ್ಸ್ ಫ್ರಮ್ ಟೀಮ್ ನಂಬರ್ 2, ಆಯ್ತಾ? ಸ್ಕೋರರ್ ಫ್ರಮ್ ಟೀಮ್ ನಂಬರ್ 2 ಕ್ವಶನ್ ಸ್ಟಾರ್ಟ್ಸ್. ಹಾಗೆ ಹೋಗಿ ಲಾಸ್ಟಿಗೆ ನಿಮಗೆ ಕ್ವಶನ್ ಬರ್ತದೆ, ಆಯ್ತಾ? ಓಕೆ, ಇದು ರೌಂಡಲ್ಲಿ ನಾನು ಗಾದೆ ಮಾತುಗಳು ಹಾಕುವ. ಗಾದೆ ಮಾತುಗಳು ಕಲ್ತ್ಕೊಂಡು ಬಂದಿದ್ದೀರಾ? ಸ್ವಲ್ಪ ಗೊತ್ತುಂಟಾ? ನೋಡುವ. ಓಕೆ ಓಕೆ, ಈ ರೌಂಡಲ್ಲಿ ಏನಿರ್ತದೆ ಅಂತ ಹೇಳಿದ್ರೆ, ಫಸ್ಟ್ ಟೀಮ್ನವರಿಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ, ಎಲ್ಲರೂ ಕೇಳಿ. ಅಲ್ಲಿ ಒಂದು 3-4 ಪಿಕ್ಚರ್ಸ್ ಇದೆ, ಆಯ್ತಾ? ಆ ಪಿಕ್ಚರ್ಸ್ ಅನ್ನು ಜಾಯಿನ್ ಮಾಡಿದಾಗ ಒಂದು ಗಾದೆ ಮಾತಾಗ್ತದೆ. ಬೇಕಿದ್ರೆ ಒಂದು ಟ್ರಯಲ್ ಬೇಕಾ ಬೇಡವಾ? ಓಕೆ, ಆ ಟ್ರಯಲ್ ಅಂತ ಇವರಿಗೆ ಟ್ರಯಲ್, ಆ ಕ್ವಶನ್ ಆಡಿಯನ್ಸಿಗೆ, ಆಯ್ತಾ? ನೀವು ಆನ್ಸರ್ ಮಾಡಿದ್ರೆ ಗುಡ್ ಗರ್ಲ್ಸ್ ಅಂಡ್ ಗುಡ್ ಬಾಯ್ಸ್, ಇವರಿಗೆ ಟ್ರಯಲ್ ಅದು. ರೈಟ್, ನೋಡಿ ಇದು ಯಾವ ಗಾದೆ? ನಿಮ್ಗೆ ಅಲ್ಲಿ 4 ಪಿಕ್ಚರ್ ಕಾಣ್ತದೆ. ಮನೆಯಲ್ಲಿ ಹುಲಿ, ರೋಡಲ್ಲಿ ಇಲಿ. ರೋಡಲ್ಲಿ ಇಲಿಯಾ? ನಾವು ಕನ್ನಡದವರಲ್ಲಮ್ಮ, ಒಮ್ಮೆ ಸರಿ ಮಾಡಿ ಹೇಳಿ. ಮನೆಯಲ್ಲಿ ಇಲಿ, ಹೊರಗಡೆ ಇಲಿ. ಮನೆಯಲ್ಲಿ ಹುಲಿ, ಹೊರಗಡೆ ಇಲಿ. ಇನ್ನೂ ಕರೆಕ್ಷನ್ ಬೇಕು. ಆನ್ಸರ್ ಸರಿ, ನನಗೆ ಕರೆಕ್ಟ್ ಆನ್ಸರ್ ಬೇಕು. ಕೊಡಿ ಕೊಡಿ. ಮನೆಯಲ್ಲಿ ಇಲಿ, ಬೀದಿಯಲ್ಲಿ ಹುಲಿ. ಎಕ್ಸಲೆಂಟ್. ಅವರಿಗೊಂದು ಪೆನ್ ಕೊಡಿ. ಅವ್ರೇನ್ ಹೇಳಿದ್ದು? ರಾಂಗ್ ಹೇಳಿದ್ನಾ? ಓಕೆ, ಅದನ್ನೇ ಕರೆಕ್ಷನ್ ಫಸ್ಟ್ ಹುಡುಗಿಗೆ ಕೊಡಿ. ಫಸ್ಟ್ ಹುಡುಗಿ ಬೀದಿಲಿ, ಆಯ್ತಾ? ಅದು ಬೀದಿಲಿ, ಹೊರಗಡೆ ಅಲ್ಲ. ರೈಟ್, ಅರ್ಥ ಆಯ್ತಾ ಈಗ ಎಲ್ರಿಗೆ? ಟೀಮ್ ಅಂದ್ರೆ ನೋಡಿ, ಮನೆ, ಹುಲಿ, ಬೀದಿ, ಇಲಿ, ಅದು ಒಟ್ಟಿಗಾಗುವಾಗ ಒಂದು ಗಾದೆ ಮಾತಾಗ್ತದೆ. ಇಸ್ ದಟ್ ಕ್ಲಿಯರ್? ಓಕೆ, ಆಲ್ ರೈಟ್. ನಾವು ಪ್ಲೇ ಗೇಮ್ ಸ್ಟಾರ್ಟ್ಸ್. ಯಾರು ಮಾತಾಡ್ಲಿಕ್ಕಿಲ್ಲ? ರೈಟ್, ಕ್ವಶನ್ ಗೋಸ್ ಟು ಟೀಮ್ ನಂಬರ್ 2. ಬೇರೆಯವರು ಹೇಳಬಾರ್ದು. ಈಗ ಟೀಮ್ನವರಿಗೆ ಕ್ವಶನ್ ನಿಮ್ಗೆ ಕೊಡ್ತೇನೆ. ಆಮೇಲೆ ಮಾತು ಬೆಳ್ಳಿ, ಮಾತು ಬೆಳ್ಳಿ, ಮೌನ ಬಂಗಾರ ಈಸ್ ದ ರೈಟ್ ಆನ್ಸರ್. 10 ಪಾಯಿಂಟ್ಸ್ ಫಾರ್ ಟೀಮ್ ನಂಬರ್ 2. ಆಯ್ತಾ? ಟೀಮ್ ನಂಬರ್ 3 ಮೈಕ್ ಇದೆಯಾ? ಬೊಗಳು ನಾಯಿ ಕಚ್ಚೋದಿಲ್ಲ, ಕಚ್ಚುವ ನಾಯಿ ಬೊಗಳುವುದಿಲ್ಲ. ಎಕ್ಸಲೆಂಟ್, ವೆರಿ ಗುಡ್, ವಂಡರ್ಫುಲ್. 10 ಪಾಯಿಂಟ್ಸ್ ಫಾರ್ ಟೀಮ್ ನಂಬರ್ 3. 4 ಇಲ್ಲಿ. ಕೂತವರು ಹೇಳಿಕೊಡ್ಲಿಕ್ಕಿಲ್ಲ, ಅಲ್ಲಿ ಸುಮಾರು ಕೈಗಳು ಬರ್ತಾ ಇದೆ. ಇದು ಪಾಸ್ ಮಾಡೋದಿಲ್ಲ. ನಾನು ಅವರಿಗೆ ಕೇಳುವ, ಪಾಪ ತುಂಬಾ ಜನ. ಓಕೆ, ಸರಿ. ಏನು ಹೇಳಿ? ಎಲ್ಲಿಂದ ಬಂತು ಆ ಜಾತ್ರೆ? ಅಲ್ಲಿಂದ ಬಂತ? ಇಲ್ಲಲ್ಲ. ವೆರಿ ಗುಡ್, ಎಕ್ಸಲೆಂಟ್. ಯಾರ್ದೋ ದುಡ್ಡು, ಎಲ್ಲಮ್ಮನ ಜಾತ್ರೆ. ಹೇಳಿಕೊಡ್ಲಿಕ್ಕಿಲ್ಲ ಮಕ್ಕಳೇ. ಬೇರೆ ಟೀಮ್ನವರಿಗೆ ನಾವು ನ್ಯಾಯ ಒದಗಿಸ್ಲಿಕ್ಕೆ ಆಗುದಿಲ್ಲ ಹಾಗಿದ್ರೆ. ಓಕೆ, ಟೀಮ್ ನಂಬರ್ 5 ಅಲ್ವಾ? 4ಗೆ ಮಾರ್ಕ್ ಬಂದಿದ್ದು. ಜೋರಾಗಿ ಹೇಳಿ. ಚಿಕ್ಕದಾಗಿ ಬಗ್ಗದು, ಅದು ಚಿಕ್ಕವ ಫಸ್ಟ್ ಇದೆ ಅಂತ. ಗಿಡದಾಗಿ ಬಗ್ಗದು, ಮರದಾಗಿ ಬಗ್ಗದು. ಏನು ಚಂದ ಮಾಡಿ ಕನ್ನಡ ಹೇಳಿ. ಕನ್ನಡ ಬರ್ತದಲ್ಲ? ಅನ್ನಕ್ ಬರ್ತಿಲ್ಲ, ಹೇಳಕ್ ಬರ್ತಿಲ್ಲ. ಓಕೆ, ಕರೆಕ್ಟ್. ಗಿಡವಾಗಿ ಬಗ್ಗದ್ದು, ಮರವಾಗಿ ಬಗ್ಗದ್ದು. ಬಗ್ಗೀತೆ. ಓಕೆ, ಸರಿ, ವೆರಿ ಗುಡ್, ಕರೆಕ್ಟ್ ಆನ್ಸರ್. ಓಕೆ, ಎನಿವೇ ಯು ಟ್ರೈಡ್ ಯುವರ್ ಬೆಸ್ಟ್, ವೆಲ್ ಡನ್. ಅನ್ನಕ್ ಬರ್ತಿಲ್ಲ, ನಾನೊಂದು ವರ್ಡ್ ಕಲಿತೆ ನಿಮ್ಮಿಂದ, ಹೇಳಕ್ಕೆ ಬರ್ತಿಲ್ಲ. ಓಕೆ, ಗುಡ್. ನೆಕ್ಸ್ಟ್ ಯಾರು? ನಂಬರ್ ನನಗೆ ಟೀಮ್ನವರು ಮಾತ್ರ ಆನ್ಸರ್ ಮಾಡಬೇಕು. ಕೈ ಕೆಸರಾದರೆ ಬಾಯಿ ಮೊಸರು. ಹೌದಾ? ಯಾಕೆ ಹೇಳ್ತಾರೆ ಹಾಗಾದ್ರೆ? ಯಾಕೆ ಹೇಳ್ತಾರಮ್ಮ ಅದು?
ಕಷ್ಟಪಟ್ಟು ದುಡಿದ್ರೆ ದುಡಿದ್ರೆ ಮಾತ್ರ. ಹಾಗಾಗಿ ನೀವು ಕಷ್ಟಪಟ್ಟು ಓದಿದ್ರೆ, ಒಳ್ಳೆ ಮಾರ್ಕ್ ಬಂದ್ರೆ ಮಾತ್ರ ನಿಮ್ಗೆ ಒಳ್ಳೆ ಕೆಲಸ ಸಿಕ್ಕಿ ಒಳ್ಳೆ ದುಡ್ಡು ಬರ್ತದೆ, ಒಳ್ಳೆ ವ್ಯವಸ್ಥೆ ಆಗ್ತದೆ, ಒಳ್ಳೆ ಫ್ಯೂಚರ್ ಇರ್ತದೆ. ಆಯ್ತಾ? ವೆರಿ ಗುಡ್, ಎಕ್ಸಲೆಂಟ್. ಆಲ್ ರೈಟ್, ಕ್ವಶನ್ ಗೋಸ್ ಟು ಟೀಮ್ ನಂಬರ್ 7. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ. ವೆರಿ ಗುಡ್ ಆನ್ಸರ್. ಓಕೆ, ಅದು ಕರೆಕ್ಟ್ ಆನ್ಸರ್. ವಂಡರ್ಫುಲ್. ಯಾ, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ. ಯಾಕೆ ಹೇಳ್ತಾರೆ ಅದು ಗಾದೆ? ಮಕ್ಕಳೇ, ಇದು ಜನಪದ, ನಾವು ಕಲೀಲಿಕ್ಕೆ ಇರೋದು. ಕ್ವಶನ್ಗೆ ಆನ್ಸರ್ ರಾಂಗ್ ಆದ್ರೆ ಏನು ಪ್ರಾಬ್ಲಮ್ ಇಲ್ಲ. ಯಾಕೆ ಈ ಗಾದೆ ಹೇಳ್ತೇವೆ? ಇದ್ದದೆಲ್ಲ ಚಂದ ಕಾಣ್ತದಲ್ಲ. ನಿಮ್ಮ ಹತ್ರ ಇರೋದು ನಿಮ್ಗೆ ಒಳ್ಳೇದಿಲ್ಲ. ನಿಮ್ಮ ಹತ್ರ ಒಂದು ನಾರ್ಮಲ್ ಕೀಪ್ಯಾಡ್ ಫೋನ್ ಇದ್ರೆ ಅದು ಚೆನ್ನಾಗಿರೋದಿಲ್ಲ. ಯಾರ ಹತ್ರನೋ ಇದ್ದದೊಂದು ನಮ್ಮ ಕೈಗೆ ಎಟಕದ್ದು ಐಫೋನ್ ಚೆನ್ನಾಗಿರ್ತದೆ ಅಲ್ವಾ? ಅಂಥದಕ್ಕೆ ಆಸೆ ಪಡಬಾರ್ದು. ನಾವು ದುಡ್ದು ನಾವು ಸಂಪಾದಿಸಿ ನಮ್ಮ ಕ್ವಿಜ್ ಮಾಡ್ಬೇಕಾ ಅಂತ ಪಾಪ ಎಷ್ಟು ಎಕ್ಸೈಟೆಡ್. ಓಕೆ, ಹೇಳಿ. ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚುದು ಅಂದ್ರೆ ಎಂತ? ಏನ್ ಅರ್ಥ ಅದ್ರದು? ಇರೋದ್ರಲ್ಲೇ ಖುಷಿ ಪಡ್ಬೇಕು. ಗಿವ್ ಎಮ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಪ್ಲೀಸ್. ನೀವು ಪಡ್ತೀರಾ ಹಾಗೆ? ಇರೋದ್ರಲ್ಲೇ ಖುಷಿ ಪಡ್ತೀರಾ? ಗ್ರೇಟ್. ಓಕೆ, 10 ಪಾಯಿಂಟ್ಸ್. ಗಾದೆಗಳು ಇರೋದು ಯಾಕೆ ಗೊತ್ತಾ? ನಮ್ಗೆ ನಮ್ಮ ಜೀವನದಲ್ಲಿ ಅಳವಡಿಸ್ಲಿಕ್ಕೆ. ಅದಕ್ಕೆ ಮೀನಿಂಗ್ ಇದೆ, ಅದನ್ನು ನಾವು ಉಪಯೋಗಿಸ್ಬೇಕು ಜೀವನದಲ್ಲಿ. ಓಕೆ, ನೆಕ್ಸ್ಟ್ ನಂಬರ್. ಆಡಿಯನ್ಸ್ ಪ್ಲೀಸ್ ಪ್ಲೀಸ್ ಪ್ಲೀಸ್. ನೀರು ಕುಡಿಯಲೇಬೇಕು. ಅವರಿಂದ ಬಂದ ಆನ್ಸರ ನಿಮ್ಗೆ ಗೊತ್ತಿದ್ದ ಆನ್ಸರ? ಗೊತ್ತಿತ್ತು. ವೆರಿ ಗುಡ್, ವೆರಿ ಗುಡ್. ಓಕೆ ಮಕ್ಕಳೇ, ನೀವು ನಿಮ್ಮಷ್ಟಕ್ಕೆ ಮೆಲ್ಲಗೆ ಹೇಳ್ಕೊಳ್ಳಿ ಆಯ್ತಾ? ಉಪ್ಪು ತಿಂದವ ನೀರು ಕುಡಿಲೇಬೇಕು. ವೆರಿ ಗುಡ್. ಟೀಮ್ ನಂಬರ್ ಇದು ಸ್ವಲ್ಪ ಆಲೋಚನೆ ಮಾಡಿ ನೋಡುವ. ಈಗ ಆಡಿಯನ್ಸ್ ಬಾಯ್ ಬಿಡ್ಲಿ. ಗೊತ್ತಿಲ್ವಾ ಯಾರ್ದು ಟೀಮ್? ಯಾರಿಗೆ ಕ್ವಶನ್? ಯಾರಿಗೆ? 10ಗೆ 11ಗೆ ಗೊತ್ತುಂಟಾ? 10 ಟ್ರೈ ಮಾಡ್ತೀರಾ? ಹಾ, ಹೇಳಿ ಹೇಳಿ ಬೇಗ, ಫಾಸ್ಟ್. If you do not waste your time, we could give you more rounds, exciting rounds for audience also. Otherwise, your sir told me you will have to leave by 3:45, 3:30. ನೀವು ಇಲ್ಲಿ ನಿಂತ್ರೆ 4:15 ತನಕ ನಾವು ಆಡುವ. ಇಲ್ಲ ಇಲ್ಲ, ಪಾಸ್ ಮಾಡುವ. 11 ಗೊತ್ತಾ? ಇಲ್ಲ, ಆಡಿಯನ್ಸ್ ಅಲ್ಲಿ ಇಲ್ಲಿ ಈ ಸೈಡ್ ಭಾರಿ ಆನ್ಸರ್ ಬರ್ತಾ ಇತ್ತು. ಅವರು ಬೇಡ. ಯಾರಾದ್ರೂ ಹೇಳ್ತೀರಾ? ಯಾರದ್ದು? ಹಾ, ಅಲ್ಲಿ ಲಾಸ್ಟ್ ಒಂದು ಹ್ಯಾಂಡ್ ಮೇಲೆ ಬಂತು. ಓನ್ಲಿ ಲಾಸ್ಟ್ ಬಾಯ್. ಗೊತ್ತಿಲ್ಲ? ಇಲ್ಲ, ಓಕೆ, ಅಲ್ಲಿ ಹೋಗಿ ಬೇಗ ಬೇಗ. ಇಲ್ಲ, ಸುಮ್ಮನೆ ಕೈ ಎತ್ತುದು ಬೇಡ. ಯಾರಿಗಾದ್ರೂ ಗೊತ್ತಿದೆಯಾ? ಸರ್ಸ್, ಕನ್ನಡಿಗೆ ಕಾಣುವುದು ನಮಗೇಕೆ? ಏನೇನು? ನಂಗೆ ಕೇಳಲಿಲ್ಲ. ಕನ್ನಡಿಗೆ ಕಾಣುವುದು ನಮಗೇಕೆ? ಕನ್ನಡಿಯಲ್ಲಿ ಕಾಣುವುದು ನಮಗೇಕೆ? ಕನ್ನಡಿಯಲ್ಲಿ ನಾವೇ ಕಾಣುದಲ್ಲಮ್ಮ, ನಮ್ಗೆ ಬೇಕೇ ಬೇಕಲ್ವಾ? ಇಲ್ಲ, ಯಾರಾದ್ರೂ ಲೆಕ್ಚರರ್ಸ್, ಟೀಚರ್ಸ್, ವಿಲ್ ಯು ಟ್ರೈ ಪ್ಲೀಸ್? ಸರ್ಸ್? ಇಲ್ಲ, ಕಷ್ಟ ಆಯ್ತಾ ಇದು? ಓಕೆ, ಐ ವಿಲ್ ಲಾಕ್ ದ ಆನ್ಸರ್ ಪ್ಲೀಸ್. ಕನ್ನಡಿ ಒಳಗಿನ ಗಂಟು ಕೈಗೆ ಸಿಕ್ಕೀತೆ. ಕೇಳಲಿಲ್ವಾ ಗಾದೆ? ಅಂದ್ರೆ ಎಲ್ಲೋ ಒಂದು ಏನೋ ಉಂಟು, ಅದು ಎಟಕದ ಪ್ಲೇಸ್ ಇಂದ ನಾವು ಹೇಗೆ ತಕೊಳ್ಳಿಕ್ಕಾಗ್ತದೆ ಅಂತ. ಕನ್ನಡಿ ಒಳಗಿನ ಗಂಟು. ಓಕೆ, ಆಲ್ ರೈಟ್. ಕ್ವಶನ್ ಯಾರಿಗೆ? 11, 11ಗೆ. ಇಲ್ಲ, 10 ಹೇಳಲಿಲ್ಲ ಆನ್ಸರ್. ಈಗ 11, 10ಗೆ 0. 11. ಇದೆಲ್ಲ ಭಾರಿ ಸಿಂಪಲ್ ಗಾದೆಗಳು ಹೆಚ್ಚಾಗಿ. ಆಗ ಈಗ ಹ್ಯಾಂಡ್ಸ್ ಬಂತು ಮೇಲೆ. ಬೇಗ ಬೇಗ, ಇಲ್ಲದ್ರೆ ಪಾಸ್ ಆಗ್ತದೆ ಅವರಿಗೆ.
ಏನು ಅದು ಫಸ್ಟ್ ಇದೆ ಎಂಥದ್ದು? ಕತ್ತೆ. ನೋ ಇಲ್ಲ, ಪಾಸ್. ಹೇಳಿ ಹೇಳಿ ಹೇಳಿ, ಗೊತ್ತಿಲ್ಲ? ಓ ಇಲ್ಲಿ ಆ ಹುಡುಗ ನಿಂಗೆ ಕೊಡಿ, ಪಾಪ ಎಲ್ಲಿಂದನೋ ಬಂದ. ಕತ್ತೆಗೆ ಏನು ಗೊತ್ತು? ಕಸ್ತೂರಿ ವಾಸನೆ. ಕಸ್ತೂರಿ ವಾಸನೆ. ವೆರಿ ಗುಡ್ ವೆರಿ ಗುಡ್. ಅವರಿಗೊಂದು ಪೆನ್ನು ಕೊಟ್ಟು ಬಿಡಿ. ಕತ್ತೆಗೆ ಏನು ಗೊತ್ತು? ಕಸ್ತೂರಿ ವಾಸನೆ. ವೆರಿ ಗುಡ್. ನಿಮ್ಗೆ ಗೊತ್ತಿರ್ಲಿಲ್ವಾ ಈ ಟೀಮ್ನವರಿಗೆ? ಯಾಕೆ? ಆಯ್ತಾ? ಈಗ ಕ್ವಶನ್ ಗೋಸ್ ಟು ಟೀಮ್ ನಂಬರ್ 1. 12 ಆಗ್ಲಿಲ್ಲ ಕ್ವಶನ್. ಓಕೆ, ಸಾರಿ. ನಿಮ್ಗೆ ಅದು ತರಕಾರಿ ಗೊತ್ತಾಗ್ತದಲ್ಲ? ಹಾಗಲ್ಕಾಯಿ ಒಂದು ಫಸ್ಟ್ ಇದು. ಸೆಕೆಂಡ್ ಇದು ಹೇಳಿದ್ರೆ ನಾನು ಆನ್ಸರ್ ಹೇಳಿದಾಗ ಆಗ್ತದೆ. ಟ್ರೈ ಮಾಡಿ. ಆಗ ಇಲ್ಲಿ ಎಲ್ಲ ಗೊತ್ತುಂಟು ನೋಡಿ ಅವರಿಗೆ. ಒಂದು ನಿಮಿಷ, ಇಲ್ಲಿ ಟೀಮ್ ಫಸ್ಟ್ ಅವ್ರು ಹೇಳಿದ್ರಾ? ಇಲ್ಲ, ಒಂದು ನಿಮಿಷ ಸರ್, ಆಡಿಯನ್ಸಿಗೆ ಕೇಳಬೇಡಿ. ಹಾಗಲ್ಕಾಯಿಗೆ ಬೇವಿನಕಾಯಿ ಸಾಕ್ಷಿ ಇಸ್ ದ ರೈಟ್ ಆನ್ಸರ್. ಟೀಮ್ 1ಗೆ 5 ಮಾರ್ಕ್. ಓಕೆ, ಇಲ್ಲಿ 0. ಓಕೆ, ನೌ ನೆಕ್ಸ್ಟ್ ಕ್ವಶನ್ ಈಸ್ ಫಾರ್ ಯು. ಶಿವನ ಪೂಜೆಯಲ್ಲಿ ಕರಡಿ ವಿಷಯ ಯಾಕೆ? ಆಯ್ತು, ಟ್ರೈ ಮಾಡಿದ್ರೆ ಅದು ಕರೆಕ್ಟ್ ಹೇಳಬೇಕು. ಶಿವನ ಪೂಜೆಗೆ ಕರಡಿ ಬಿಟ್ಟ ಹಾಗೆ ಅಥವಾ ಕರಡಿ ಬಂದ ಹಾಗೆ. 10 ಮಾರ್ಕ್ ಅವರಿಗೆ. ವೆರಿ ಗುಡ್, ಎಕ್ಸಲೆಂಟ್. ಸೊ ಎರಡನೇ ರೌಂಡ್ ಎಲ್ರಿಗೂ ಆಯ್ತು ಅಲ್ವಾ? ಎಲ್ರಿಗೂ ಆಯ್ತು. ಓಕೆ, ವೆರಿ ಗುಡ್. ಓಕೆ, ನೀವು ಎಂಜಾಯ್ ಮಾಡ್ತಾ ಇದ್ದೀರಾ? ಕ್ವಿಸ್ ಅನ್ನು ಕಂಟಿನ್ಯೂ ಮಾಡ್ತಾ ಇರ್ಬೇಕಾ? ಒಂದು ಹಾಡು ಬೇಕಾ ನಿಮ್ಗೆ? ಹಾಡು. ಓಕೆ, ಇಲ್ಲಿ ಮಲ್ಲಿಕಾ ಮೇಡಮ್ ಇದ್ದಾರೆ, ಒಂದು ಹಾಡ್ತಾರೆ. ಅಷ್ಟೊತ್ತಿಗೆ ನಾನು ನೆಕ್ಸ್ಟ್ ರೌಂಡ್ ರೆಡಿ ಆಗ್ತೇನೆ. ಓಕೆ, ನೆಕ್ಸ್ಟ್ ರೌಂಡ್ ಏನಂತ ಹೇಳಿ ಬಿಡ್ತೇನೆ ನಿಮ್ಗೆ. ಬನ್ನಿ ಮೇಡಮ್. ಓಕೆ, ಹಾಡನ್ನು ಸರಿಯಾಗಿ ಕೇಳ್ಕೊಳ್ಳಿ. ಮೇಡಮ್ ಬನ್ನಿ, ಟೈಮ್ ವೇಸ್ಟ್ ಆಗ್ಲಿಕ್ಕಿಲ್ಲ. ಓಕೆ, ನೆಕ್ಸ್ಟ್ ರೌಂಡ್ ಅಲ್ಲಿ ನಾವು ಸಾಂಗ್ಸ್ ನೋಡುವ ಸ್ವಲ್ಪ. ಹಲೋ. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ನಿನ್ನ ತವರೂರ ನಾನೇನು ಬಲ್ಲೆನು, ನಿನ್ನ ತವರೂರ ನಾನೇನು ಬಲ್ಲೆನು, ಗೊತ್ತಿಲ್ಲ ಎನಗೆ ಗುರಿಯಿಲ್ಲ ಎಲೆ ಬಾಲೆ, ಗೊತ್ತಿಲ್ಲ ಎನಗೆ ಗುರಿಯಿಲ್ಲ ಎಲೆ ಬಾಲೆ, ತೋರಿಸು ಬಾರೆ ತವರೂರ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಬಾಳೆ ಬಾಲಕ್ಕೆ ಬಿಡು ಸೀಬೆ ಎಡಕ್ಕೆ ಬಿಡು, ನಟ್ಟ ನಡುವೆ ನೀ ಹೋಗೋ ಬಳೆಗಾರ, ನಟ್ಟ ನಡುವೆ ನೀ ಹೋಗೋ ಬಳೆಗಾರ, ಅಲ್ಲಿ ಹೂದೆನ್ನ ತವರೂರ, ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ, ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರೂರ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಹಂಚಿನ ಮನೆ ಕಾಣೋ ಕಂಚಿನ ಕದ ಕಾಣೋ, ಹಂಚಿನ ಮನೆ ಕಾಣೋ ಕಂಚಿನ ಕದ ಕಾಣೋ, ಮಿಂಚಿದವರಡು ಗಿಳಿ ಕಾಣೋ ಬಳೆಗಾರ, ಅಲ್ಲಿ ಹೋದೆನ್ನ ತವರೂರು,
ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಗೊತ್ತಿಲ್ಲ ಆಲೆ ಆಡುತ್ತಾವೆ ಗಾಣ ತಿರುಗುತ್ತವೆ, ಆಲೆ ಆಡುತ್ತಾವೆ ಗಾಣ ತಿರುಗುತ್ತವೆ, ನವಿಲು ಸಾರಂಗ ನಲಿತಾವೆ ಬಳೆಗಾರ, ಅದೇ ಕಣು ನನ್ನ ತವರೂರ. ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ, ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ. ಮುತ್ತೈದೆ ಹಟ್ಟಿಲಿ ಮುದ್ದಿನ ಚಪ್ಪರ ಹಾಕಿ, ನಟ್ಟ ನಡುವೇಲಿ ಪಗಡೆಯ ಆಡುತ್ತಾಳೆ, ನಟ್ಟ ನಡುವೇಲಿ ಪಗಡೆಯ ಆಡುತ್ತಾಳೆ, ಅವಳಿ ಕಣು ನನ್ನ ಹಡೆದವ್ವ, ನನ್ನ ತವರೂರ ನಾನೀಗ ಬಲ್ಲೆನು, ಗೊತ್ತಾಯ್ತು ಎನಗೆ ಗುರಿಯಾಯ್ತು. ಎಲೆ ಹೆಣ್ಣೆ ಹೋಗಿ ಬಾನಂತವರಿಗೆ, ಹೋಗಿ ಬರ್ತೀನಿ ಕಣೆ, ಭಾಗ್ಯದ ಬಳೆ ಬಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಸಾರಿ, ತಪ್ಪಾಗಿದ್ರೆ ಕ್ಷಮಿಸಿ ನಾನು. ಓಕೆ, ಥ್ಯಾಂಕ್ ಯು ಸೋ ಮಚ್ ಮಿಸ್ಸಸ್ ಮಲ್ಲಿಕಾ. ಓಕೆ, ಈಗ ನೆಕ್ಸ್ಟ್ ರೌಂಡ್ ನಮಗೆ ಮಾಡ್ತೀರಾ? ಕ್ವಶನ್ ಗೋಸ್ ಟು ಟೀಮ್ ನಂಬರ್ 3 ಫಸ್ಟ್. 3ಗೆ ಫಸ್ಟ್ ಕ್ವಶನ್. ಇದರಲ್ಲಿ ಏನಿದೆ ಅಂದರೆ ಎಲ್ಲ ಜನಪದ ಹಾಡುಗಳದ್ದು 1, 2, 3 ಶಬ್ದಗಳಿವೆ ಶುರು ಇದ್ದು, ಸ್ಟಾರ್ಟಿಂಗ್ ಇದು. ಆ ಹಾಡನ್ನು ನೀವು ನನಗೆ ಫುಲ್ ಹಾಡು ಹಾಡೋದು ಬೇಡ, 1-2 ಲೈನ್ ಆದರೂ ನೀವು ಆ ಟ್ಯೂನಲ್ಲಿ ಹಾಡಬೇಕು. ಈಗ ಭಾಗ್ಯದ ಬಳೆಗಾರ ಇದ್ರೆ ಭಾಗ್ಯದ ಬಳೆಗಾರ ಬಂದಂತ ಹೇಳುದಲ್ಲ, ಅವ್ರು ಹೇಗೆ ಹೇಳಿದ್ರು ಹಾಗೇನೆ ಭಾಗ್ಯದ ಬಳೆಗಾರ, ಸ್ವಲ್ಪ ರಾಗದಲ್ಲಿ, ನಂದು ರಾಗ ಇಲ್ಲ. ಓಕೆ, ರೈಟ್. ತವರೂರ ಮನ ನೋಡ ಬಂದೆ ಇಲ್ಲ? ಆಡಿಯನ್ಸಿಗೆ ಗೊತ್ತಿದೆಯಾ? ಬೇಗ ಹೇಳಬೇಕು. ನಂಗೆ 2 ಲೈನ್ ಹೇಳಿದ್ರೆ ಸಾಕು, ಯಾಕಂದ್ರೆ ಯಾವಾಗಲೂ ನಾವು ಫಿಲ್ಮ್ ಸಾಂಗೇ ಕಲಿಯುವುದಲ್ಲ, ಜನಪದ ಸಾಂಗ್ ಕೂಡ ಕಲಿಬೇಕು ಸ್ವಲ್ಪ. ಕ್ವಶನ್ ನಂಬರ್ 4, ಟೀಮ್ ನಂಬರ್ 4ಗೆ ಗೊತ್ತಿಲ್ವಾ ನಿಮಗೆ? ಓಕೆ, ಟೀಮ್ ನಂಬರ್ 3-0 ಥರ್ಡ್ ರೌಂಡಲ್ಲಿ. ತವರೂರ ಮನೆ ನೋಡ ಬಂದೆ, ತಾಯಿ ನಿನಗಾಗಿ ಕಣ್ಣೀರ ತಂದೆ. ಇನ್ನು ಗೊತ್ತುಂಟಾ? ಮುಂದೆ ಅಷ್ಟೇ ಗೊತ್ತಿರೋದಾ? ಹೇಳಿ. 10-14 ವರ್ಷಗಳಿಂದೆ. ಅಷ್ಟೇಯಾ? ಓಕೆ, ಅಷ್ಟಾದರೂ ಹೇಳಿದ್ರಲ್ಲ, ಥ್ಯಾಂಕ್ ಯು, ವೆರಿ ಗುಡ್ ವೆರಿ ಗುಡ್. ನಿಮಗೆ 10 ಪಾಯಿಂಟ್ಸ್. ಅವರು ಉಸಿರು ಬಿಡ್ತಾ ಇದ್ದಾರೆ. ಓಕೆ, ನೀವು ಹೇಳದಿದ್ರೆ ಮಲ್ಲಿಕಾ ಮೇಡಮ್ ಹೇಳ್ತಾರೆ. 10 ಪಾಯಿಂಟ್ಸ್. ಟೀಮ್ ನಂಬರ್ 4 ಈಗ ಸಾರಿ, ಟೀಮ್ ನಂಬರ್ 4ಗೆ 5 ಪಾಯಿಂಟ್ಸ್. ಅದು ಪಾಸ್ಟ್ ಕ್ವಶನ್ ಪ್ಲಸ್. ಈಗ ಟೀಮ್ ನಂಬರ್ 4ಗೆ ಕ್ವಶನ್. ಹೇಳಿ 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 ನೀವೇ. ನಿಮ್ಗೆ ಕ್ವಶನ್. ಹಲೋ, ಟೀಮ್ ನಂಬರ್ 4ಗೆ ಕ್ವಶನ್, ಹೇಳಿ ಆನ್ಸರ್ ಬೇಗ ಬೇಗ. ಆಗ ಈಗ ಪಾಪ ಇಲ್ಲ, ಪಾಸ್ ಮಾಡ್ತೇನೆ, ಹೇಳಿ. ಕ್ವಶನ್ ಗೋಸ್ ಟು 5. ಇಲ್ಲ? ಓಕೆ, ಆಡಿಯನ್ಸ್ ಯಾರಾದ್ರೂ ಹೇಳ್ತೀರಾ? ಸುಮ್ಮನೆ ಕೈ ಎತ್ತುದಲ್ಲ. ಯಾರು? ಟೀಮ್ ನಂಬರ್ ಇವರು ಹೇಳ್ತಾರೆ, ಇವರಿಗೆ ಮಾರ್ಕ್ ಇಲ್ಲ. ಕೊಡಿ ಕೊಡಿ, ಮೈಕ್ ಕೊಡಿ. ಮೂಡಲ್ ಕುಂಡಲ್ ಕೆರೆ ನೋಡೋರ್ ಗಂಧೈ ಭೋಗ ಮೂಡಿ ಬರ್ತಾನೆ ಚಂದಿರಾಮ, ತಾನಂದ ನೋಯ್ ಮೂಡಿ ಬರ್ತಾನೆ ಚಂದಿರಾಮ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್, ವೆಲ್ ಡನ್. ಇಲ್ಲ ಇಲ್ಲ ಇಲ್ಲ, ಇವರಿಗೆ ಮಾರ್ಕ್ ಇಲ್ಲ. ಈಗ ಕ್ವಶನ್ ಕೇಳಿದ್ದು ಯಾರಿಗೆ? ಟೀಮ್ ನಂಬರ್ 4ಗೆ 0 ಅಷ್ಟೇ. ಈಗ ಕ್ವಶನ್ ಗೋಸ್ ಟು ಟೀಮ್ ನಂಬರ್ 5. ಈಗ ಅವರು ಹಾಡಿದ್ರು ನೋಡಿ,
ಭಾಗ್ಯದ ಬಳೆಗಾರ ಓಡಿ ಬಾನಂತ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ನಿನ್ನ ತವರೂರು ನಾನೇನು ಬಲ್ಲೆನ, ನಿನ್ನ ತವರೂರು ನಾನೇನು ಬಲ್ಲೆನ. ಗೊತ್ತಿಲ್ಲ ಎನಗೆ ಗುರಿ ಇಲ್ಲ ಎಲೆ ಬಾಲೆ. ಓಕೆ, ಅವ್ರಿಗೆ ಕೊಡುವ, ಪಾಪ ಟ್ರೈ ಮಾಡಿದ್ದಾನೆ. ವೆಲ್ ಡನ್. ಓಕೆ, ಟೀಮ್ ನಂಬರ್ 5ಗೆ 10 ಪಾಯಿಂಟ್ಸ್. ಓಡಿ ಬಾನಂತವರಿಗೆ. ಓಕೆ, ಕ್ವೆಶ್ಚನ್ ಗೋಸ್ ಟು ಟೀಮ್ ನಂಬರ್ 6 ನಾವು. ಬೇಗ ಮಾತಾಡ್ಲಿಕ್ಕಿಲ್ಲ, ಬೇಗ. ಕೋಲು ಕೋಲಣ್ಣ ಕೋಲು ಕೋಲ, ಚೆನ್ನ ತರುವೋಣ ಬಾರ ಕೋಲು ಕೋಲ. ಅಷ್ಟೇಯಾ? ಚೂರು ಮುಂದೆ ಹೋಗ್ಬೋದಾ? ಒಂದು ಹೆಜ್ಜೆ ಇಲ್ಲ? ಓಕೆ, ಎನಿವೇ ದೇ ಟ್ರೈಡ್. ಓಕೆ, 10 ಪಾಯಿಂಟ್ಸ್ ಫಾರ್ ಟೀಮ್ ನಂಬರ್ 6. ಟೀಮ್ ನಂಬರ್ 7 ಎಲ್ಲಿ? ಹೇಳಿ. ಎಲ್ಲೋ ಜೋಗಪ್ಪ ನಿನ್ನರಮಾನೆ, ಎಲ್ಲೋ ಜೋಗಪ್ಪ ನಿನ್ನರಮಾನೆ, ಎಲ್ಲೋ ಜೋಗಪ್ಪ ನಿನ್ನರಮಾನೆ. ಅಷ್ಟೇಯಾ? ಬೇರೆ ಅರಮನೆ ಮಾತ್ರವಾ? ಬೇರೆ ಇಲ್ವಾ? ಹೇಳಿ, ಬೇರೆ ಯಾರಾದ್ರೂ ಜಾಯಿನ್ ಮಾಡಿ ಅಲ್ಲ. ಎರಡು ಒಂಚೂರು ಬರ್ಬೇಕು. ಅದು ಅರಮನೆ 3 ಸರಿ ಆಯ್ತು. ಇನ್ನೊಂದು ನೆಕ್ಸ್ಟ್ ಮನೆ, ತಳಮನೆ ಇಲ್ವಾ? ಏನು ಇವರಿಗೆ ಕೊಡ್ಬೇಕಾ ಬೇಡವಾ? ಒಂದೇ ಲೈನಲ್ಲಿ ಹೇಳಿದು. ಓಕೆ, ಆನ್ ಪಬ್ಲಿಕ್ ಒಪಿನಿಯನ್ ನಾವು ಕೊಡ್ತೇವೆ ನಿಮಗೆ. ಹಾಗೆ ಹೇಳಬಾರ್ದು. ನೀವು ಎಲ್ಲೋ ಜೋಗಪ್ಪ ಅವನ ಅರಮನೆ ಅಂತ 3 ಸರಿ ಹೇಳಿದ್ದು. ಓಕೆ, ನಿನ್ನ ತಳಮನೆ ಅದು ಇದೆ. ಮತ್ತೆ ಕಂಟಿನ್ಯೂಷನ್. ಓಕೆ, ಅವ್ರದ್ದು ನಂಬರ್ 7 ಅಲ್ಲ, 7ಗೆ 10 ಕೊಡುವ. ಈಗ ಇನ್ನೊಮ್ಮೆ ಇಲ್ಲ, 8. ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ಟೀಮ್ ನಂಬರ್ 8. ಗೊತ್ತಿಲ್ಲ? ನಮಗೆಲ್ಲ ಫಿಲ್ಮ್ ಸಾಂಗ್ ಮಾತ್ರ ಗೊತ್ತಿರೋದಲ್ಲ. ನಾನು ಫಿಲ್ಮ್ ಸಾಂಗ್ ಆಗ್ಲಿಯಾ? ಅದು ಗೊತ್ತುಂಟಲ್ವಾ? ಓಕೆ, ನೋಡೋಣ, ಟೈಮ್ ಇದ್ರೆ ನೋಡೋಣ. ಓಕೆ, ನೆಕ್ಸ್ಟ್. ಇಲ್ಲ, ಟೀಮ್ ನಂಬರ್ 8ಗೆ ಗೊತ್ತಿಲ್ಲ. 9ಗೆ ಗೊತ್ತಿದೆಯಾ? ಟೀಮ್ ನಂಬರ್ 9 ಗೊತ್ತಾ? ಟೀಮ್ ನಂಬರ್ 9 ಗೊತ್ತಾ? ಮೈಕ್ ಇಲ್ವಾ ನಿಮ್ಮ ಹತ್ರ? ಆಡಿಯನ್ಸ್ ಗೊತ್ತಾ? ಏನಿದು ಮೇಡಮ್? ಇಲ್ಲಿ ಬನ್ನಿ. ಆಡೋಣ ಬನ್ನಿ ಕಣ್ಣ ಮುಚ್ಚಾಲೆ, ತೂಗೋಣ ಬನ್ನಿ ಚಪ್ಪಾಳೆ, ಆಡೋಣ ಬನ್ನಿ ಕಣ್ಣ ಮುಚ್ಚಾಲೆ, ತೂಗೋಣ ಬನ್ನಿ ಉಯ್ಯಾಲೆ. ಜೀವನ ಒಂದು ನಾಟಕ ಶಾಲೆ, ಜೀವನ ಒಂದು ನಾಟಕ ಶಾಲೆ, ನಾವೆಲ್ಲ ಕುಣಿವ ಉಯ್ಯಾಲೆ ಚಪ್ಪಾಳೆ, ಉಯ್ಯಾಲೆ ಚಪ್ಪಾಳೆ. ಥ್ಯಾಂಕ್ ಯು. ನೋಡಿ, ನಿಮ್ಗೆ ಇಲ್ಲ, ಅವರಿಗೆ 5 ಮಾರ್ಕ್. ಓಕೆ, ನೆಕ್ಸ್ಟ್ ಟೀಮ್ ನಂಬರ್ ಯಾರು? 9. ಇಲ್ಲ, ನಮ್ಮ ಮಕ್ಕಳು ಹಾಡಲ್ಲಿ ಇಲ್ಲ, ಕಲಿಯೋದ್ರಲ್ಲಿ ಮಾತ್ರವಾ ಅಂತ ಅಲ್ವಾ? ನಿಂಬಿಯ ಗೊತ್ತಿಲ್ಲ? ಎಷ್ಟು ನಂಬರ್? ಎಷ್ಟು? ಬೇಗ. ನಿಮ್ಗೆ ಗೊತ್ತಿದೆಯಾ? ಟೀಮ್ ನಂಬರ್ 9ಗೆ ಗೊತ್ತಿಲ್ಲ? 10ಗೆ ಗೊತ್ತಾ? ಇಲ್ಲ? ನೀವು ಆಡ್ತೀರಾ? ಅವ್ರು ನಿಂತ ಅವ್ರಿಗೆ ಕೊಡಿ. ಇಲ್ಲ ಬೇಡ. ಯಾರು ಅಣ್ಣ? ಅವ್ರಿಗೆ ಕೊಡುವ ಒಂದು ಆಡಿಯನ್ಸ್. ಈಗ ಯಾರಿಗೆ? ಟೀಮ್ ನಂಬರ್ 90. ನಿಂಬಿಯ ಬನದ ಮ್ಯಾಗದ ಚಂಡಾಮ ಚಂಡಾಡಿದ, ನಿಂಬಿಯ ಬನದ ಮ್ಯಾಗದ ಚಂಡಾಮ ಚಂಡಾಡಿದ, ನಿಂಬಿಯ. ಓಕೆ, ಅಷ್ಟು ಹೇಳಿದ್ರು. ಅವರಿಗೊಂದು ಪೆನ್ನು ಕೊಟ್ಟು ಕಳಿಸಿ, ಎಕ್ಸಾಮ್ ಆದ್ರೂ ಬರೀಲಿ. ಥ್ಯಾಂಕ್ ಯು ಡಿಯರ್, ಥ್ಯಾಂಕ್ ಯು. ಟೀಮ್ ನಂಬರ್ 10. ಇಲ್ಲ? ಏನು ಹಾಡು? ನಾನು ಈ ರೌಂಡ್ ಒಳ್ಳೆ ಹೋಗ್ತದಂತ ಎಣಿಸ್ಕೊಂಡಿದ್ದೆ. ಒಳ್ಳೊಳ್ಳೆ ಸಾಂಗ್ ಇತ್ತು. ಇಲ್ಲ? ಓಕೆ, 11ಗೆ ಪಾಸ್ ಮಾಡಿ, ಗೊತ್ತಿಲ್ಲದಿದ್ರೆ. ಟೀಮ್ ನಂಬರ್ 11ಗೆ ಕೊಡಿ ಸರ್. ಹೇಳ್ತೀರಾ? ಇಲ್ಲ, 11ಗೆ ಕೊಡಿ. ಇಲ್ಲ? ಆಡಿಯನ್ಸ್ ಯಾರಾದ್ರು
ಇಲ್ಲ? ಆಷಾಢ ಮಾಸ ಗೊತ್ತಿಲ್ಲ? ಮೇಡಮ್ ಮಾಡ್ತೀರಾ? ನಾನೇ ಆಡ್ಬೇಕಾ? ಬೇಡ, ನನ್ನನ್ನು ಮಾತಾಡೋದು ಮಾತ್ರ ಕೇಳಿದ್ರೆ ಒಳ್ಳೇದು ನೀವು. ಆಷಾಢ ಮಾಸ ಬಂದೀತಮ್ಮ, ಕಾಶ ಅಣ್ಣನೂ ಬರಲಿಲ್ಲ. ಆಷಾಢ ಮಾಸ ಬಂದೀತಮ್ಮ, ಕಾಶ ಅಣ್ಣನೂ ಬರಲಿಲ್ಲ. ಎಷ್ಟೇ ನೋಡಲಿ ಅಣ್ಣನ ದಾರಿ, ಆಷಾಢ ಆಷಾಢ ಮಾಸ ಬಂದೀತಮ್ಮ, ಕಾಶ ಅಣ್ಣನೂ ಬರಲಿಲ್ಲ. ಕಾಶ ಅಣ್ಣನೂ ಬರಲಿಲ್ಲ. ಥ್ಯಾಂಕ್ ಯು ಮೇಡಮ್. ಈಗೊಂದು ಚಪ್ಪಾಳೆ. ಟೀಮ್ ನಂಬರ್ ಯಾರು? 11. ಇದು ಹೇಳಲೇಬೇಕು ಈಗ. ಹಾ, ಚಲೋ ಯ ಚಲೋ ತಾನಿ ತಂದನ ಚಿನ್ಮಯ ರೂಪೇ ಕೋಲಣ್ಣ ಕೋಲೆ, ಚಿನ್ಮಯ ರೂಪೇ ಕೋಲಣ್ಣ ಕೋಲೆ. ಮುಂದೆ ಹೋಗಿ ಚೂರು. ಇಲ್ಲ? ಓಕೆ, ಎನಿವೆ 10 ಮಾರ್ಕ್ಸ್ ಕೊಡ್ತೇವೆ ನಿಮ್ಗೆ. ಈಗ ಇದೆಲ್ಲ ಬೋನಸ್ ಪಾಯಿಂಟ್ಸ್ ಆಯ್ತಾ ಈ ರೌಂಡಲ್ಲಿ ಸಿಕ್ಕಿದ್ದು ನಿಮಗೆಲ್ಲ. ಸೊ ಫುಲ್ ಒಂದು 2 ಲೈನ್ ಸಹ ಹೇಳಲಿಲ್ಲ ಹೆಚ್ಚಿನವರು. ಓಕೆ, ಕ್ವಶನ್ 10 ಪಾಯಿಂಟ್ ಅವರಿಗೆ. ನೆಕ್ಸ್ಟ್ ನಂಬರ್ 12. ಗೊತ್ತಿಲ್ಲ? ನಂಬರ್ 12ಗೆ ಗೊತ್ತಿಲ್ಲದಿದ್ರೆ ನಂಬರ್ 1 ರೆಡಿ ಇರಿ. ಪಾಸಾ? ಕ್ಯಾನ್ ವಿ ಪಾಸ್? ಯಾ, ಓಕೆ. ಟೀಮ್ ನಂಬರ್ 1 ಗೊತ್ತಿಲ್ಲ? ಪದ್ಯವನ್ನು ಕೇಳಲೇ ಇಲ್ಲ ನೀವು? ಕೇಳಿದ್ದೀನಿ. ಓಕೆ, ನಂಬರ್ 2ಗೆ ಕೊಡಿ ನೋಡುವ. ಮಾರ್ಕ್ ಇಲ್ಲ ಈಗ. ಹಾ, ಯಾರು ಹಾಡ್ತೀರಾ ಹಾಡಿ. ಮಾಯದಂತ ಮಳೆ ಬಂತಣ್ಣ ಮರಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮಗದಾದ ಕೆರೆಗೆ. ಓಕೆ, ಥ್ಯಾಂಕ್ ಯು. ಕ್ವಶನ್ ಗೋಸ್ ಟು ಟೀಮ್ ನಂಬರ್ 1. ಅಲ್ಲಿ ಅವ್ರಿಗೆ ಮಾರ್ಕ್ ಇಲ್ಲ 12ಗೆ. ಟೀಮ್ ನಂಬರ್ 1. ಬಾಯಿಗೆ ಮೈಕ್ ಇಡುದು ಬೇಡ, ನೀವೇ ಹಾಡಿ. ಹಾಡಿ ಹಾಡಿ. ಚೆಲ್ಲಿದರು ಮಲ್ಲಿಗೆಯ ಬಾನ ಸುದೇರಿ ಮ್ಯಾಲೆ, ಅಂದಾದ ಚಂದಾದ ಮೈತಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ. ವೆರಿ ಗುಡ್. ಓಕೆ, ಟೀಮ್ ನಂಬರ್ 1 ಗೆಟ್ಸ್ 10 ಪಾಯಿಂಟ್ಸ್. ಟೀಮ್ ನಂಬರ್ 2 ಕ್ವಶನ್ ಆಗ್ಲಿಲ್ಲಲ್ಲ? ತಿಂಗಳು ಮುಳಗಿದವೋ ಅಂಗಾರು ಬೆಳಗಿದವೋ, ಅವ್ರಿಗೆ ಹೇಳಿ ಕೊಡಿ ಒಂಚೂರು. ತಾಯಿ ಚಾಮುಂಡಿಯ ಓಕೆ ಅಮ್ಮ, ಆಯ್ತು. ನೀವು ತಿಂಗಳು ಮುಳುಗಿದವಂತ ಹೇಳಿದ್ರಲ್ಲ, ಸಾಕು ನಂಗೆ. ಓಕೆ, 10 ಪಾಯಿಂಟ್ಸ್ ಫಾರ್ ಟೀಮ್ ನಂಬರ್ 2. ದೇರ್ ಎಂಡ್ಸ್ ದ ರೌಂಡ್ ಅಲ್ಲ? ಎಲ್ಲರಿಗೂ ಬಂತಲ್ಲ ಕ್ವಶನ್? ಓಕೆ, ನಾನು ಆಡಿಯನ್ಸ್ಗೆ ಬೇಕಾ? ಹೇಳುವವರಿದ್ದೀರಾ? ಓಕೆ, ಯಾರು ಎದ್ದು ನಿಂತು ಚಂದ ಮಾಡಿ ಹೇಳಬೇಕು ಬೇಗ. ಮೈಕನ್ನು ಪಾಸ್ ಮಾಡೋದಲ್ಲ. ಟೈಮ್ ವೇಸ್ಟ್ ಮಾಡ್ಲಿಕ್ಕಿಲ್ಲ. ಇಲ್ಲ? ಯಾರು ಹಾಡೋದಿಲ್ಲ? ಟೀಚರ್ಸ್, ಸಿಂಗರ್ಸ್, ಅಲ್ಲಿ 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 ಸರ್, ಅಲ್ಲಿ ನಿಂತ್ಕೊಳ್ಳಿ ಹುಡುಗ್ರೆ. ಹಾಡಿ ಮೇಡಮ್, ಹಾಡಿ ಹಾಡಿ, ಆ ಮಕ್ಕಳಿಗೆ ಗೊತ್ತಾಗ್ಬೇಕು. ಮಾತಾಡು ಮಲ್ಲಿಗೆ ಸೇವಂತಿಗೆ, ಮಾತಾಡು ಮಲ್ಲಿಗೆ. ನೀವು ಮಾತಾಡ್ಬೇಕು ಮೇಡಮ್, ಇನ್ನು ಸಹ ಅಷ್ಟೇ ಗೊತ್ತಿರೋದು ಮ್ಯಾಮ್. ಓಕೆ, ಥ್ಯಾಂಕ್ ಯು. ಯು ಟ್ರೈಡ್ ವೆರಿ ಗುಡ್. ಅವರಿಗೊಂದು ಪೆನ್ನು ಕೊಡಿ ಮಕ್ಕಳಿಗೆ ಮಾರ್ಕ್ ಹಾಕ್ಲಿಕ್ಕೆ. ಈ ಹಾಡನ್ನು ಯಾರು ಹಾಡ್ತೀರಾ? ಆಡಿಯನ್ಸ್ ಅಲ್ಲಿ ಹಾಡ್ತೀರಾ?
ಮತ್ತೆ ಹೇಳ್ಬೇಡಿ ನಮ್ಗೆ ಕ್ವಶನ್ ಇಲ್ಲ, ನಾವು ಕೂತದ್ದು ಮಾತ್ರ ಅಂತ. ಯಾರು ಚಂದ ಆಡ್ತೀರಿ? ಆಡಿಯನ್ಸ್ಗೆ ಫಸ್ಟ್ ಪ್ರಿಫರೆನ್ಸ್ ಇಲ್ಲ? ಹಾಡ್ತೀರಾ ಮೇಡಮ್? ಮೇಡಮ್ ಆಡ್ತಾರಂತೆ. ಹಾ ಓಕೆ, ಸರಿ ಸರಿ ಸರ್ ಹಾಡಿ. ಹಾ ಓಕೆ, ಹಾ ಮೇಡಮ್ ಸಾಡ್ಲಿ, ಸರ್ ಸಾಡ್ಲಿ. ಕುದುರೇನ ತಂದೀವ್ನಿ ಚೀನಾನ ಬಿಗಿದೀವ್ನಿ ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ಕುದುರೇನ ತಂದೀವ್ನಿ ಜೀನಾವ ಬಿಗಿದೀವ್ನಿ ಬರಬೇಕು ತಂಗಿ. ಕುದುರೇನ ತಂದೀನಿ ಜೀನಾವ ಬಿಗಿದೀನಿ ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ಅಂಗ್ಲ ತೊಳೆಯೋರಿಲ್ಲ ಗಂಗ್ಲ ಗುಡಿಸೋರಿಲ್ಲ, ಹೆಂಗೆ ಬರಲಣ್ಣ ಮದುವೆಗೆ. ಅಂಗ್ಲ ಗುಡಿಸೋರಿಲ್ಲ ಗಂಗ್ಲಾಕ್ಕೆ ತೊಟ್ಟಿಡುವೆ ಬರಬೇಕು ತಂಗಿ ಮದುವೆಗೆ. ಇನ್ನೊಂದು ಪೆನ್ನು ಕೊಡಬೇಡಿ ಅವರಿಗೆ, ಜಾಸ್ತಿ ಮಾರ್ಕ್ ಆಗ್ತಾರೆ. ವೆರಿ ಗುಡ್, ವೆಲ್ ಡನ್ ಮ್ಯಾಮ್. ಓಕೆ, ಯಾರು ಸರಿಗೆ ಒಂದು ಪೆನ್ನು ಕೊಡಿ, ಅವರಿಗೆ ಕೊಟ್ಟಿದ್ದಾರೆ. ಓಕೆ, ಈಗ ಯಾವುದು ಇನ್ನು ಬೇಕಾ? ಬೇಡ, ಆಯ್ತು ಆಯ್ತು, ನಂದು ಸಾಕು. ಅದು 4 ಆಯ್ತಲ್ಲ ಈಗ. ಓಕೆ, ಈಗ ನೆಕ್ಸ್ಟ್ ರೌಂಡ್ ನಾವು ಯಾವುದಕ್ಕೆ ಹೋಗೋಣ? ನಾವೊಂದು ನಿಮಗೆ ಸ್ವಲ್ಪ ಜನರಲ್ ನಾಲೆಜ್ ಸಿಗಲಿ ಅನ್ನುವ ಒಂದು ಕಾರಣಕ್ಕೆ, ನಿಮಗೆ ಗಿಡಗಳೆಲ್ಲ ಗೊತ್ತುಂಟಾ? ಗಿಡ ಮೂಲಿಕೆಗಳ ಗಿಡಗಳೆಲ್ಲ ಪರಿಚಯ ಉಂಟಾ? ನಿಮ್ಮ ಮನೆ ಸುತ್ತ ಇರುವ ಗಿಡಗಳದ್ದು ಪರಿಚಯ ಇಲ್ಲ? ಓಕೆ, ಗಿಡ ಪರಿಚಯ ಇಲ್ಲದಿದ್ರೆ ತೊಂದರೆ ಇಲ್ಲ, ಆಟ ಆದ್ರೂ ಪರಿಚಯ ಉಂಟಾ ಅಂತ ನೋಡುವ ಒಮ್ಮೆ. ಓಕೆ, ಕ್ವಶನ್ ಯಾರಿಗೆ? ಟೀಮ್ ನಂಬರ್ 4ಗೆ ಸ್ಟಾರ್ಟ್ ಆಗ್ತಿದೆ ಕ್ವಶನ್. ರೈಟ್? ಆಡಿಯನ್ಸ್ ಪ್ಲೀಸ್, ನಿಮ್ಮ ಕೋಪರೇಷನ್ ಈಸ್ ವೆರಿ 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 ಇಂಪಾರ್ಟೆಂಟ್. ಆಲ್ ರೈಟ್, ಥ್ಯಾಂಕ್ ಯು. ನೀವು ಒಳ್ಳೆ ಮಕ್ಕಳಲ್ವಾ? ಹೇಳಿದ್ದಾರೆ ನಮಗೆ ಎಕ್ಸಲೆಂಟ್ ಅಲ್ಲಿ ಇರುವ ಮಕ್ಕಳೆಲ್ಲ ಸೂಪರ್ ಎಕ್ಸಲೆಂಟ್ ಅಂತ. ಹಾಗಾಗಿ ನಮಗೆ ನೀವು ಎಂತ ಹಾರ್ಟ್ ಬ್ರೇಕ್ ಮಾಡಬಾರ್ದು. ಓಕೆ, ಕ್ವಶನ್ ಗೋಸ್ ಟು ಟೀಮ್ ನಂಬರ್ 4. ನಾನು ಕ್ವಶನ್ ಕೇಳ್ತೇನೆ ಫಸ್ಟಿಗೆ. ಈ ಆಟ ಯಾವುದು? 2 ಕ್ವಶನ್ ಇದೆ, ಅದರಲ್ಲಿ 2ಕ್ಕೂ ಆನ್ಸರ್ ಮಾಡಬೇಕು. 5 + 5 ಮಾರ್ಕ್. ಇದು ಆಟ ಯಾವುದು? ಇದು ಯಾವುದು ಆಟ? ಇಲ್ಲ, ಅವರಿಗೆ ಅದು ಕ್ವಶನ್. ಬೇಗ, ಆಟ ಯಾವುದು? ಕಬಡ್ಡಿ. ಕಬಡ್ಡಿ ಇಸ್ ದ ರೈಟ್ ಆನ್ಸರ್. 5 ಮಾರ್ಕ್ಸ್ ಬಂತು, ವೆಯ್ಟ್ ಮಾಡಿ. ಈಗ ನೆಕ್ಸ್ಟ್ ಕ್ವಶನ್, ಈ ಆಟದ ತಂಡದಲ್ಲಿ ಎಷ್ಟು ಆಟಗಾರರು ಇರಬೇಕು? ಕಬಡ್ಡಿ ಆಡಿ ಗೊತ್ತಾ? ಹಾ ಹೇಳಿ. 11? ಕಬಡ್ಡಿಯಲ್ಲಿ 11? ಎಲ್ಲಿದ್ದಾರೆ ಗಂಡಸರು? ಆಯ್ತು, ಇಲ್ಲ ಅದು ಪಾಸ್ ಇಲ್ಲ, ಯಾಕಂದ್ರೆ ಅವರು ಹೇಳಿ ಆಯ್ತು. ಕಬಡ್ಡಿ ಇಸ್ ದ ಆನ್ಸರ್. 5 ಮಾರ್ಕ್ ಮಾತ್ರ ಅವರಿಗೆ. 7 ಆಟಗಾರರು ನನಗೆ ಗೊತ್ತಿರುವ ಹಾಗೆ. 11 ಎಲ್ಲಿಂದ ಬಂತು ಗೊತ್ತಿಲ್ಲ, ಅದು ಕ್ರಿಕೆಟ್ ಅಲ್ಲಿ ಇರೋದು. ನೆಕ್ಸ್ಟ್ ಟೀಮ್ ನಂಬರ್ 5. ಆನ್ಸರ್ ಮಾಡಬೇಡಿ ನಾನು ಕೇಳಿದ ಮೇಲೆ. ಇದು ಆಟ ಯಾವುದು? ಈ ಆಟದ ಹೆಸರೇನು? ಇದೆಲ್ಲ ಜನಪದ ಕ್ರೀಡೆಗಳು. ಚಿನ್ನಿದಾಂಡು. ಚಿನ್ನಿದಾಂಡು ಇಸ್ ದ ರೈಟ್ ಆನ್ಸರ್. ಈ ಆಟದಲ್ಲಿ ಎಷ್ಟು ಕೋಲುಗಳನ್ನು ಉಪಯೋಗಿಸ್ತೇವೆ? 2 ಕೋಲುಗಳು ಇಸ್ ದ ರೈಟ್ ಆನ್ಸರ್. ಓಕೆ, 10 ಪಾಯಿಂಟ್ಸ್ ಫಾರ್ ಟೀಮ್ ನಂಬರ್ 5. ಕಳಿಸ್ತೇನೆ ಈಗ. ಓಕೆ, ನೆಕ್ಸ್ಟ್ ಯಾರು? 6. ಟೀಮ್ ನಂಬರ್ 6ಗೆ ಆನ್ಸರ್ ಮಾಡಬೇಡಿ ನಾನು ಕೇಳಿದ ನಂತರ. ಇದು ಯಾವ ಆಟ? ಆಟದ ಹೆಸರೇನು? ಈ ಆಟದಲ್ಲಿ ಎಷ್ಟು ಕಲ್ಲುಗಳನ್ನು ಇಡ್ತಾರೆ? ಲಗೋರಿ. ಲಗೋರಿ ಇಸ್ ದ ರೈಟ್ ಆನ್ಸರ್. ಎಷ್ಟು ಕಲ್ಲುಂಟು? 12. 9. ಇಲ್ಲ, ನಿಮ್ಮ ಆನ್ಸರ್ ಹೋಯ್ತು. ಯಾರಾದ್ರೂ ಹೇಳಿ ಅಲ್ಲಿ. ಎಷ್ಟು ಕಲ್ಲು? 9 ಕಲ್ಲು ಇಡ್ತಾರ ಲಗೋರಿಗೆ. ನಾವೆಲ್ಲ ಇಡ್ತಿದ್ದು 7 ಅಲ್ವಾ? ಅಂದ್ರೆ ಕಲ್ಲು ಇರ್ಲಿಲ್ಲ ಅಂತ ಅರ್ಥವಾಗ. ಲಗೋರಿ 7 ಕಲ್ಲುಗಳನ್ನು ಇಡುದು. ಲಗೋರಿ 5 ಮಾರ್ಕ್ಸ್ ಫಾರ್ ಟೀಮ್ ನಂಬರ್ 6.
7 ಕಲ್ಲುಗಳು ಮಾತ್ರ, 9 ಕಲ್ಲು ಅಲ್ಲಿ ಎಲ್ಲಿ ನಿಲ್ತದೆ ಮಕ್ಕಳೇ? ಮೇಲೆ ಮೇಲೆ ನಿಲ್ತದ? ಅದನ್ನು ಹಿಡಿಸುದೇ ದೊಡ್ಡ. ಇದು ಯಾವ ಆಟ ಕ್ರೀಡೆ? ಕಂಬಳ. ಕಂಬಳ. ಒಳ್ಳ ಕರೆಕ್ಟ್ ಅಲ್ಲ? ಓಕೆ, ಅದಕ್ಕೆ ಕಂಬಳ ಅಂತ ಹೆಸರು ಯಾಕೆ ಬಂತು? ಕಂಬಳ ಕ್ರೀಡೆಗೆ ಕಂಬಳ ಅಂತ ಹೆಸರು ಯಾಕೆ ಬಂತು? ಮ್ಯಾಮ್, ಕೆಸರಲ್ಲಿ 2 ಕೋಣಗಳನ್ನು ಜೊತೆಗೆ ಕಟ್ಟಿಕೊಂಡು ಓಡಿಸುವುದು. ಅದಕ್ಕೆ ಕಂಬಳ ಬಂದದ? ನಾವು 2 ಕೋಣಗಳನ್ನು ಹಿಡಿದು ಈಗ ಓಡಿಸಿದ್ರೆ ಕಂಬಳ ಅಂತ ಆಗ್ತದ? ನನಗೆ ಗೊತ್ತಂಗೆ ಅಷ್ಟೇ. ನಿಮ್ಗೆ ಗೊತ್ತಿರೋದಷ್ಟು. ಓಕೆ, ಇದು ಪಾಸ್ ಇಲ್ಲ ಕ್ವಶನ್. ಯಾರಿಗಾದ್ರೂ ಗೊತ್ತುಂಟಾ ಯಾಕೆ ಹೇಳಿ? ಹೇಳು ಮಗ. ಕಂಪ ಮತ್ತೆ ಕಪ್ಪಕ್ಕೆ ಒಂದು 0 ಹಾಕು ಮಧ್ಯದಲ್ಲಿ. 0 ಅಂದ್ರೆ ಕಂಪ. ಹೌದು, ಕಂಪ ಮತ್ತು ಕಳ ಅಂತ. ಕಂಪ ಮತ್ತು ಕಳ ಅಂದ್ರೆ ಕೆಸರಿನ ಕಳ ಅಂತ ಅರ್ಥ. ಅದಕ್ಕೆ ಕಂಬಳ ಅಂತ ಬಂದದ್ದು. ಈಗ ಮಾಡರ್ನ್ ಆಗಿ ಕಂಬಳ ಅಂತ. ಅವರು ಕರೆಕ್ಟ್ ಹೇಳಿದ್ದಾರೆ, ಅವರಿಗೆ ಮಾರ್ಕ್ ಇಲ್ಲ, ಇವರಿಗೆ 5 ಮಾರ್ಕ್ ಕೊಡುವ. ಓಕೆ, ಕೆಸರು ಕ್ಷೇತ್ರ ಅಥವಾ ಕಂಪಕಳ ಅಂತ ಹೇಳ್ತೇವೆ. ಎಲ್ರಿಗೂ ಇದು ಗೊತ್ತಿರ್ಬೇಕಾದದ್ದು. ಯಾಕಂದ್ರೆ ಕಂಬಳ ಬಂದಾಗ ನಾನು ಕಂಬಳಗ ಬೋಪಿನಿ ಅಂತ ಹೇಳಿ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಅಲ್ಲಿ ಗದ್ದೆ ಅಂತ ಕೆಸರಲ್ಲಿ ಇರ್ತೀರಿ ನೀವು. ಅದು ಯಾಕೆ ಹೆಸರು ಬಂತು ಅಂತ ನಿಮ್ಗೆ ಗೊತ್ತಿಲ್ಲ, ಕಲೀರಿ. ನೆಕ್ಸ್ಟ್ ಕ್ವಶನ್ ಗೋಸ್ ಟು ನಂಬರ್ 8. ಇದು ಯಾವ ಆಟ? ಖೋಖೋ. ಖೋಖೋ. ಹೇಗೆ ಆಡುದಮ್ಮ? ಅದಕ್ಕೆ ಎಷ್ಟು ಅಂಕಣದ ಉದ್ದ ಮತ್ತು ಎಷ್ಟು ಮೀಟರ್ನ ಅಗಲ ಬೇಕು? ಆ ಕೋರ್ಟ್ ಮಾಡ್ತಾರಲ್ಲ ಖೋಖೋಗೆ, ಅದಕ್ಕೊಂದು ನಿಯಮ ಅಂತ ಇರ್ತದೆ, ರೂಲ್ಸ್ ಅಂತ ಇರ್ತದೆ. ಯಾರು PT ಮಾಸ್ಟರ್ ಇದ್ದಾರೆ ಇಲ್ಲಿ? 10 ಮೀಟರ್ ಎಂತ ಉದ್ದ ಬಾಳ ಅಗಲವ? ಉದ್ದ ಮತ್ತೆ 5 ಮೀಟರ್. ಅವರೊಂದು ರ್ಯಾಂಡಮ್ ಹೇಳಿಬಿಟ್ರು 10 ಮೀಟರ್ ಮತ್ತು 5 ಮೀಟರ್. ಓಕೆ, ಟ್ರೈ ಮಾಡಿದ್ದಾರೆ. ಆ ಖೋಖೋ ಹೇಳಿದಕ್ಕೆ ಒಂದು 5 ಮಾರ್ಕ್ ಕೊಟ್ಟು ಬಿಡುವ. 29 ಮೀಟರ್ ಮತ್ತು 16 ಮೀಟರ್. 10 ಮೀಟರ್ ಅಲ್ಲಿ ಎಷ್ಟು ಜನ ಕೂತ್ಕೊಳ್ಳಿಕ್ಕೆ ಆಗ್ತದೆ? ಇಲ್ಲ ಅಲ್ವಾ? ಓಕೆ, ನೆಕ್ಸ್ಟ್ ಕ್ವಶನ್ ಗೋಸ್ ಟು ನಂಬರ್. ಇದು ಯಾವ ಆಟ? ಆಡಿದ್ದೀರಾ? ಏನಾಟ? ಕಣ್ಣ ಮುಚ್ಚಾಲೆ. ಕಣ್ಣ ಮುಚ್ಚಾಲೆ. ಅದು ಆಡುವಾಗ ಏನು ಹಾಡು ಹಾಡ್ತೀರಿ? ಹೇಳಿ ಒಮ್ಮೆ. ಕಣ್ಣ ಮುಚ್ಚೆ ಗಾಡೆ ಗುಡೆ ಉದ್ದಿನ ಮುಟ್ಟೆ ಉರುಳೆ ಹೋಯ್ತು, ನಮ್ಮಯ ಹಾಕಿ ನಿಮ್ಮಯ ಹಾಕಿ ಬಿಟ್ಟೆ ಬಿಟ್ಟೆ. ಓಕೆ, ಬಿಟ್ಟೆ ಬಿಟ್ಟೆ ಅಂತ. ಓಕೆ, ತೊಂದ್ರೆ ಇಲ್ಲ, ಹಕ್ಕಿ ಬಂತು. ಅವರಿಗೊಂದು 10 ಮಾರ್ಕ್ಸ್ ಬಂತು. ಇರ್ಲಿ. ಟೀಮ್ ನಂಬರ್ 9. ಓಕೆ, ಈಗ ಟೀಮ್ ನಂಬರ್ 10ಗೆ ಕ್ವಶನ್. ಎಲ್ಲಿ 10? ಇದು ಯಾವ ಆಟ? ಕುಂಟೆಬಿಲ್ಲೆ. ಕುಂಟೆಬಿಲ್ಲೆ ಇಸ್ ದ ರೈಟ್ ಆನ್ಸರ್. ಹೇಗೆ ಆಡ್ತಾರೆ ಅದನ್ನು? ಇದು 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 ಕಲ್ಲು 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 ಹೇಗೆ ಮಾಡುದು? ಕಲ್ಲು ಒಸಿತಾರೆ. ಆ ಬಾಕ್ಸ್ ಹೋಗಿದ ತಕ್ಷಣ ಅಲ್ಲಿ ಆ ಬಾಕ್ಸ್ ನ ಮಿಸ್ ಮಾಡಿ ಬೇರೆ ಬಾಕ್ಸ್ ಜಂಪ್ ಮಾಡಬೇಕು ಒಂದು ಕಾಲಿಂದ. ಅಲ್ಲ? ಓಕೆ, ಹಿ ಟ್ರೈಡ್ ಹಿಸ್ ವೆರಿ ಬೆಸ್ಟ್. ಓಕೆ, ಗುಡ್ ಬಾಯ್. ಓಕೆ, ಅದಕ್ಕೆ 10 ಮಾರ್ಕ್ ಕೊಟ್ಟು ಬಿಡುವ. ನಂಬರ್ 11. ಕ್ವಶನ್ ಗೋಸ್ ಟು 11. ಇದು ಯಾವ ಆಟ? ಏನಂತ ಕರೀತಾರೆ ಅದಕ್ಕೆ ಕನ್ನಡದಲ್ಲಿ? ಯಾವ ಆಟ? ಮಳೆಗಾಲದಲ್ಲಿ, ಆಷಾಢ ತಿಂಗಳಲ್ಲಿ, ಆಟಿ ತಿಂಗಳಲ್ಲಿ ಮನೆಯಲ್ಲಿ ಹೆಚ್ಚಿನವರು ಆಡ್ತಾರೆ. ಚೆನ್ಮಣೆ. ಚೆನ್ಮಣೆ. ಚಿನ್ಮನೆ. ವಾಟ್ ಡು ವಿ? ಎಷ್ಟು ಹುಷಾರಿದ್ದಾರೆ ನೋಡಿ. ಚೆನ್ನಮಣೆ ಕನ್ನಡದಲ್ಲಿ ಚೆನ್ಮಣೆ. ಇದು ಎಂತ ಏನ್ ಹೇಳ್ತೇವೆ, ಕನ್ನಡವನ್ನು ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿದಾಗ ಆಯ್ತು. ಏನ್ ಹೇಳ್ತಾರಮ್ಮ? 5 ಮಾರ್ಕ್ ಉಂಟು ನಿಮ್ಗೆ. ಇನ್ನೊಂದು 5 ಮಾರ್ಕಿಗೆ ಟ್ರೈ ಮಾಡ್ತೀರಾ? ಕ್ವಶನ್, ವಾಟ್ ಡು ವಿ ಸೇ ಇನ್ ಕನ್ನಡ ಫಾರ್ ದ್ಯಾಟ್? ಗೊತ್ತಿಲ್ಲ? ಓಕೆ, ತುಂಬಾ ಜನ ಇದ್ದಾರೆ. ಏನು ಏನು ಹೇಳಿ ಹೇಳಿ. ಅದಕ್ಕೆ ಚೌಕಬಾರ ಹೇಳ್ತಾರ. ಓಕೆ, ಇಲ್ಲಿ ನಮ್ಮ ಪುಟ್ಟ ಹುಡುಗ ಟ್ರೈ ಮಾಡ್ತಾ ಇದ್ದಾನೆ, ಹಳೆಗುಳಿ ಅಂತ ಹೇಳ್ತಾನೆ. ಆದ್ರೆ ತೊಂದ್ರೆ ಇಲ್ಲ, ಈ ಟ್ರೈಡ್ ಇಸ್ ಬೆಸ್ಟ್. ಏನ್ ಹೆಸರು ಹೇಳಿ?
ಅರಗುಳಿ ಅರಗುಳಿ ಅಂತ ಕರಿತೇವೆ ಆಯ್ತಾ. ಅದಕ್ಕೆ ಚೆನ್ನಮಣೆ ಅಥವಾ ಅರಗುಳಿ. ಅಲ್ಲಿ 5 ಮಾರ್ಕ್ಸ್. ಕ್ವಶನ್ ಯಾರಿಗೆ? 12ಗೆ. ಯಾವ್ದು ಆಟ? ಯಾವುದು? ಗೋಲಿ. ಗೋಲಿ ಆಟ. ಓಕೆ, ಅದರಲ್ಲಿ ಈಗ ಕ್ವಶನ್ ಇದೆ, ಕಾಣ್ತದ? ಎಷ್ಟು ಹೆಜ್ಜೆ ದೂರದ ಗೆರೆಯಲ್ಲಿ ನಿಂತು ವೃತ್ತದಲ್ಲಿರುವ ಡ್ಯಾಶ್ಗೆ ಹೊಡೆಯುವುದು. ಡ್ಯಾಶ್ ಗೋಲಿ ಆಯ್ತು. ಹಾ, ಎಷ್ಟು ಹೆಜ್ಜೆ? 5. 3. 3. ಬೇರೆ ಯಾರಾದ್ರೂ ಹೇಳ್ತೀರಾ? ಇಲ್ಲಿ ಕೆಲವರು 5 ಹೇಳಿದ್ರು, ಕೆಲವರು 3 ಅಂತ ಹೇಳಿದ್ರು. ಇವರಿಗೆ ಮಾರ್ಕ್ ಇಲ್ಲ, ಅಲ್ಲಿ 3 ರಾಂಗ್, ಸೊ 5 ಮಾರ್ಕ್ ಅವರಿಗೆ. ಕ್ವಶನ್ ಗೋಸ್ ಟು ನಂಬರ್ 1. ಹತ್ತು ಮಾರ್ಕ್ ಇದಕ್ಕೆ ಹೇಳಿದ್ರೆ, ಒಂದು ಆನ್ಸರ್ ಹೇಳಿದ್ರೆ. ಹಾವು ಏಣಿ. ಹಾವು ಏಣಿ. ಹಾವು ಏಣಿ ಹೇಳ್ತಾರ? ಅದಕ್ಕೆ ಎಂತ ಕರೆಕ್ಟ್ ಆದ Snake and ladder. ಸ್ನೇಕ್ ಅಂಡ್ ಲ್ಯಾಡರ್. ಅದು ಇಂಗ್ಲಿಷ್ ಅಲ್ಲಿ ಅಣ್ಣ. ಹಾವು ಏಣಿ. ಬೇರೆ ಏನು ಹೆಸರಿಲ್ವಾ? ಇಲ್ವಾ? ಮೋಕ್ಷ ಪಟಂ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಕರೆಕ್ಟ್ ಆನ್ಸರ್. ನಾನು ನಿಮ್ಗೆ ಹೇಳಿಕೊಟ್ಟದಾಯ್ತಾ? ಅದು ಹಾವು ಏಣಿ ಹೌದು, ಆದ್ರೆ ಅದರ ಕನ್ನಡ ವರ್ಡ್ ಮೋಕ್ಷ ಪಟಂ. ಓಕೆ, ಏನ್ ಮಾರ್ಕ್ ಕೊಡ್ಬೇಕಾ ನಿಮ್ಗೆ? ಮಾರ್ಕ್ ಕೊಡ್ಬೇಕಾ ಅವರಿಗೆ? ನನಗೆ ಫುಲ್ ಮಾರ್ಕ್ ಕೊಡ್ಲಿಕ್ಕೆ ಆಗುದಿಲ್ಲ, 5 ಕೊಡ್ತೇನೆ. ಯಾಕಂತ ಹೇಳಿದ್ರೆ ನೀವೊಂದು ಹೇಳಿದ್ದೀರಿ ಅದಕ್ಕೆ, ಆಯ್ತಾ? ಅಂದ್ರೆ ತಪ್ಪಾಗಿದ್ದಕ್ಕೆ ಇದು ಫುಲ್ ಮಾರ್ಕ್ ಕೊಟ್ಟು ಅಭ್ಯಾಸ ಇಲ್ಲ. ನಾನು ಸಹ ಲೆಕ್ಚರರೇ. ಓಕೆ, 5 ಮಾರ್ಕ್ಸ್ ಕೊಟ್ಟು ಬಿಡುವ ಟೀಮ್ 1ಕ್ಕೆ. ಓಕೆ, ಟೀಮ್ 2. ಬೇಗ ಬೇಗ ಬೇಗ. ಚೌಕಾಬಾರವಾದು ಶುವರ? ನೋಡಿ, ಅಲ್ಲಿ ಸಾಮಾನ್ಯವಾಗಿ ಎಷ್ಟು ಚದರ ಬೋರ್ಡ್ ಮತ್ತು ಎಷ್ಟು ಆಟಗಾರರು? 4 ಆಟಗಾರರು ಇರ್ತಾರ. ಎಷ್ಟು ಚದರ ಇದರಲ್ಲಿ? 4. ಓಕೆ, ನಾನು ನಿಮ್ಗೆ ಚೌಕಾಬಾರ ಮತ್ತು 4 ಪ್ಲೇಯರ್ಸ್ ಹೇಳಿದಕ್ಕೆ ಕೊಡ್ತೇನೆ. ಆ ಮಲ್ಟಿಪ್ಲಿಕೇಶನ್ ಎಲ್ಲ ಗೊತ್ತಿರ್ಲಿಕ್ಕಿಲ್ಲ ನಿಮ್ಗೆ. 10 ಮಾರ್ಕ್ಸ್. ಟೀಮ್ ನಂಬರ್ 2. ಓಕೆ, ನೆಕ್ಸ್ಟ್ ಯಾರು? ಟೀಮ್ ನಂಬರ್ 3 ಅಲ್ಲ? ನಿಮ್ಗೆ ಕ್ವಶನ್ ಬರ್ಲಿಲ್ಲಲ್ಲ? ಯಾವ್ದು ಆಟ ಅದು? ಆಟ ಯಾವುದು? ಟೋಪಿ ಆಟ. ಹೇಳಿ. ಏನ್ ಹೇಳ್ತೇವೆ ನಾವು ಆಡುವಾಗ? ಏನು ಹಾಡ? ಟೋಪಿ ಬೇಕೆ ಟೋಪಿ, ಚಿನ್ನದ ಟೋಪಿ. ಎಲ್ಲರೂ ಎಷ್ಟು ರೂಪಾಯಿ? 1000 ರೂಪಾಯಿ. ಬೇಡ ಬೇಡ 1 ರೂಪಾಯಿ. ಬೇಕು ಬೇಕು. ಎಲ್ಲರೂ ಕಣ್ಣು ಮುಚ್ಕೊಳ್ಳಿ. ವೆರಿ ಗುಡ್. ಆಡಿದ್ದೀರಾ? ಎಷ್ಟು ಜನ ಆಡಿದಿರಿ? ನೋಡು, ಒಮ್ಮೆ ಕ್ಲಾಪ್ ಹಾಕಿ, ಅವಾಗ ಗೊತ್ತಾಗ್ತದೆ ನನಗೆ ಎಷ್ಟು ಜನ ಆಡಿದ್ದೀರಂತ. ವೆರಿ ಗುಡ್, ಎಕ್ಸಲೆಂಟ್, ವೆರಿ ಗುಡ್, ವಂಡರ್ಫುಲ್. 10 ಮಾರ್ಕ್ಸ್ ಆಯ್ತಲ್ಲ? ಎಲ್ಲರಿಗೂ ಕ್ವಶನ್ ಆಯ್ತಲ್ಲ? ನಿಮ್ಗಲ್ಲ, ಟೀಮಿಗೆಲ್ಲ. ಅಲ್ಲಿ ಒಂದು ನೋಡಿ, ಸಣ್ಣ ಹುಡುಗ ಪಾಪ ಆಗದಿಂದ ಕೇಳ್ತಾ ಇದ್ದಾನೆ, ಅವನಿಗೆ ಕೊಡಿ ಮೈಕ್. ಮರಕೋತಿ. ಮರಕೋತಿ. ಏನ್ ಮಾಡ್ಬೇಕು? ಮರದ ಕೆಳಗೆ ಎಂತ ಬಿಡಿಸ್ಬೇಕು ನಾವು? ಏನೋ ಒಂದು ಮಾಡ್ಬೇಕು, ಗೊತ್ತಿಲ್ವಾ ನಿಮ್ಗೆ? ಪೆನ್ ಬೇಕಾ? ಪೆನ್ ಬೇಕಂತ ಆ ಹುಡುಗನಿಗೆ ಒಂದು ಕೊಟ್ಟು ಬಿಡಿ. ಓಕೆ, ಮರಕೋತಿ ಮತ್ತು ಅಲ್ಲಿ ಒಂದು ಸರ್ಕಲ್ ಬಿಡಿಸ್ಬೇಕು. ಏನ್ ಹೇಳ್ತೇವೆ? ವೃತ್ತ. ಓಕೆ, ಸಾಕಲ್ವಾ ಇದು? ಸರ್ಕಲ್ ವೃತ್ತ. ಏನಿದು? ಬೇಡ, ಅವ್ರಿಗೆ ಬೇಡ, ಅದು ತುಂಬಾ ಹ್ಯಾಂಡ್ಸ್ ಉಂಟಲ್ಲ, ಯಾರಿಗೆ ಕೊಡೋದು? ಓಕೆ, ಸರಿ ಹಾಗಾದ್ರೆ. ಓಕೆ, ಓಕೆ, ಈಗ ಕ್ವಶನ್ ಯಾರಿಗೆ? ಕ್ವಶನ್ ಯಾರಿಗೆ? ನಂಬರ್ 5. ಓಕೆ, ಲಿಸನ್ ಟು ಮೀ, ಡೋಂಟ್ ಡಿವಿಯೇಟ್ ಪ್ಲೀಸ್. ಕೇಳಿಕೊಳ್ಳಿ. ಇದರಲ್ಲಿ ಚಿತ್ರ ನೋಡಿ, ಆಗ ನೀವು ಹೇಳಿದ್ರಲ್ಲ ಗಾದೆ ಮಾತು ಅಂತ, ಚಿತ್ರ ನೋಡಿ, ಹಾಗೇನೆ ಚಿತ್ರ ನೋಡಿ ಹಬ್ಬಗಳನ್ನು ನನಗೆ ಹೇಳಬೇಕು. ಹಬ್ಬದ್ದು ಕರೆಕ್ಟ್ ಹೆಸರು ಹೇಳಬೇಕು. ಓಕೆ, ಎಲ್ಲರೂ ರೆಡಿನಾ? ಕ್ವಶನ್ ಗೋಸ್ ಟು ಟೀಮ್ ನಂಬರ್ 5. ಯಾ, ಟೀಮ್ ನಂಬರ್ 5ಗೆ ಫಸ್ಟ್ ಕ್ವಶನ್.
ಈ ಹಬ್ಬದ ಹೆಸರನ್ನು ಗುರುತಿಸಿ. ದಸರಾ. ನನ್ಗೆ ಹೆಸರು ಆಯುಧ ಪೂಜೆ. ಅವಸರ ಮಾಡಬಾರ್ದು ಇದ್ರಲ್ಲಿ ಕೊಡ್ತೇನೆ ಒಂದು. ಓಕೆ, ಆಯುಧ ಪೂಜೆ ಈಸ್ ದ ರೈಟ್ ಆನ್ಸರ್. ಆಯುಧ ಅಂಡ್ ಪೂಜೆ. ಓಕೆ, 10 marks. ಮಕ್ಕಳೇ ಅವಸರ ಮಾಡಬೇಡಿ, ನಾನು ಇಮಿಡಿಯೇಟ್ ಕ್ಯಾನ್ಸಲ್ ಮಾಡ್ತೇನೆ ಆನ್ಸರ್. ಓಕೆ, ನೆಕ್ಸ್ಟ್ ಟೀಮ್ ನಂಬರ್ 6. ಆಯುಧ ಪ್ಲಸ್ ಪೂಜೆ ಈಸ್ ಆಯುಧ ಪೂಜೆ. ಕೃಷ್ಣ ಜನ್ಮಾಷ್ಟಮಿ. ವೆರಿ ಗುಡ್. ಕೃಷ್ಣ ಜನ್ಮಾಷ್ಟಮಿ ಈಸ್ ದ ರೈಟ್ ಆನ್ಸರ್. ಸೊ ಕೃಷ್ಣ ಜನ್ಮ ಅಂಡ್ ಅಷ್ಟಮಿ 8 ಮೀನ್ಸ್ ಕಲ್ತುಕೊಂಡು ಹೋದ್ರಿ ಇಲ್ಲಿಂದ ಹೋಗುವಾಗ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಯಾರು ಎಂಥದಕ್ಕೆ ಸಹ ಬೇಸರ ಮಾಡ್ಲಿಕ್ಕಿಲ್ಲ. ನಿಮ್ಗೆ ದಿಸ್ ಇಸ್ ದ ಟೈಮ್ ಫಾರ್ ಯುವರ್ ಎಂಜಾಯ್ಮೆಂಟ್. ಎಂಜಾಯ್ ಟು ದ ಕೋರ್. ಓಕೆ ಅಲ್ವಾ ಟೀಚರ್ಸ್? ಅವ್ರಿಗೆ ಎಂಜಾಯ್ ಮಾಡ್ಲಿಕ್ಕೆ ಬಿಟ್ಟದಲ್ಲ. ಯಾರದು ಆಡಿಯನ್ಸ್ ಅಲ್ಲಿ ನನ್ಗೆ ಆನ್ಸರ್ ಕೇಳ್ತದೆ? ಪ್ಲೀಸ್ ಹೇಳಿ. ಯುಗಾದಿ. ಯುಗಾದಿ. ಯು ಅಂಡ್ ಗಾಡಿ, ಯುಗಾದಿ. ಓಕೆ, ವೆರಿ ಗುಡ್. 10 points. ಇಂಥದ್ದೆಲ್ಲ ಗೊತ್ತಾಗ್ತದೆ ನಿಮ್ಗೆ, ಹಾಡು ಬರುದಿಲ್ಲ. ಎಸ್, ಟೀಮ್ ನಂಬರ್ 8 ಅಲ್ಲ? ಶಿವರಾತ್ರಿ. ಶಿವರಾತ್ರಿ ಇಸ್ ದ ರೈಟ್ ಆನ್ಸರ್. ಫಾಸ್ಟ್ ಹೋಗ್ಲಿ ರೌಂಡ್. ಓಕೆ, ಗುಡ್. ನಂಬರ್ 9 ಮಹಾಶಿವರಾತ್ರಿ. ಅವ್ರಿಗೆ 10 points ಆಯ್ತಾ? ಈಗ 9. ಟೀಮ್ ನಂಬರ್ 9. ರಾಮನವಮಿ. ಯಾರದು ಮಕ್ಕಳೇ? ರಾಮನವಮಿ. ಅಲ್ಲಿಂದ ಆನ್ಸರ್ ಬಂತು. ಇವರಿಗೆ ಗೊತ್ತಿರ್ಬೋದು. ರಾಮ ನವ ಅಂದ್ರೆ 9 ಅಂದ್ರೆ ನವ, ಮೀ ಮೈಸೆಲ್ಫ್. ಟೀಮ್ ನಂಬರ್ ಎಷ್ಟು? 10. ಓಕೆ, ಸ್ವಲ್ಪ ಆಲೋಚನೆ ಮಾಡಿ. ಒಳ್ಳೆ ಹಬ್ಬ ಅದು, ನಿಮ್ಮೆಲ್ಲರ ಪ್ರೀತಿಯ ಹಬ್ಬ. ರಕ್ಷಾಬಂಧನ. ಎಸ್, ರಕ್ಷಾ ಬಂಧನ. ರಕ್ಷೆ ಅಂಡ್ ಬಂಧನ. ಸೇಫ್ ಅಂದ್ರೆ ಎಂತ? ರಕ್ಷೆ. ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಅದನ್ನು ಕಲಿಬೇಕು. ಸೊ ರಕ್ಷೆ ಅಂಡ್ ಬಂಧನದಲ್ಲಿದೆ. ಸೊ ರಕ್ಷಾ ಬಂಧನ ಕರೆಕ್ಟ್. ಟೀಮ್ ನಂಬರ್ ಯಾವ್ದದು ಆನ್ಸರ್ ಮಾಡಿದ್ದು? ಆನ್ಸರ್ 9. 10 ಆಗಿದೆ. ಈಗ 11ಗೆ ಕ್ವಶನ್. ಎಸ್, ಬಿ ಕೇರ್ಫುಲ್. ನಾವು ಎಲ್ಲಾ ಧರ್ಮದವರಿದ್ದೇವೆ. ಕೇವಲ ಹಿಂದೂಗಳ ಹಬ್ಬ, ಮುಸ್ಲಿಂ ಹಬ್ಬ, ಕ್ರಿಶ್ಚಿಯನ್ ಹಬ್ಬ ಅಂತ ನಾವು ಪರಿಗಣಿಸುವುದಿಲ್ಲ. ಇದಕ್ಕಿಂತ ಜಾಸ್ತಿ ಕ್ಲೂ ಕೊಡ್ಲಿಕ್ಕೆ ಆಗುದಿಲ್ಲ ಅಲ್ಲ ಮೇಡಮ್? ಆಗ್ಲಿಲ್ಲ? ಈದ್ ಮಿಲಾದ್. ಈದ್ ಮಿಲಾದ್. ಈದ್ ಮಿಲಾದ್. ನೆಕ್ಸ್ಟ್ ಟೀಮ್ ನಂಬರ್ 12 ಆನ್ಸರ್ ಮಾಡ್ತೀರಾ? ಹೇಳಿ ನಿಮ್ಗೆ ಮಾರ್ಕ್ ಇಲ್ಲ. ಇಷ್ಟು ಅದು ಈಸ್ಟರ್ ಅಲ್ವಾ? ಈ ಅಂಡ್ ಸ್ಟಾರ್, ಈಸ್ಟರ್. ನೀವು ಚಿಕ್ಕ ಇರುವಾಗ ಟೀಚರ್ ನಾವು ನಿಮ್ಗೆ ಸ್ಟಾರ್ ಕೊಡ್ಲೇ ಇಲ್ವಾ? ಕ್ರಿಶ್ಚಿಯನ್ಸ್ ಇಲ್ಲಿ ಇಲ್ವೇ ಇಲ್ವಾ? ಏನು ಮಕ್ಕಳೇ? ಓಕೆ, 0 ಇಲ್ಲ, ಅಲ್ಲಿ ಮಾರ್ಕ್ ಇಲ್ಲ. ಈಗ ಲಾಸ್ಟ್ ಯಾರು? 12. ಟೀಮ್ 12. ನಾನು ನಿಮ್ಗೆ ಕ್ಲೂ ಕೊಟ್ಟೆ, ಹಿಂದೂ, ಮುಸಲ್ಮಾನರು, ಕ್ರಿಶ್ಚಿಯನ್ ಎಲ್ಲಾ ಧರ್ಮದವರಿದ್ದೇವೆ ಅಂತ. ಅಷ್ಟು ಕ್ಲೂ ಕೊಟ್ಟು ನೀವು ಆನ್ಸರ್ ಮಾಡೋದಿಲ್ಲ ಅಂದ್ರೆ ಎಂತ? ಓಕೆ, ರೈಟ್ ನಾವು ಹೇಳಿ. ಎಷ್ಟು ಸುಲಭ ಇದೆ. ನೀವು ವಿನ್ ಆದಾಗ ಇಲ್ಲ. ಟೀಮ್ ನಂಬರ್ 1ಗೆ ಕೊಡ್ತೇನೆ. ಹೇಳಿದ್ರಾ? ಹೇಳಿ ಬೇಗ, ಟೈಮ್ ತಕೊಳ್ಳಿಕ್ಕೆ ಇಲ್ಲ. ಬೇಗ. ದಶಮಿ. ದಶಮಿ ಇಲ್ಲ? ದಶಮಿ. ಎಂತ ದಶಮಿ? ಎಂತ ದಶಮಿ ಅದು? ವಿಜಯದಶಮಿ. ವಿಜಯದಶಮಿ. ಅಷ್ಟು ಹೊತ್ತು ಯಾಕೆ ಅದದು? ಯಾರು ಹೇಳಿಕೊಟ್ರ? ವಿಜಯ. ನೀವು ವಿನ್ ಆದಾಗ ನಿಮ್ಗೆ ಎಂತ ಕೊಡ್ತಾರೆ? ವಿಜಯವಾದಾಗ ಟ್ರೋಫಿ ಕೊಡ್ತಾರೆ. ಸೊ ದಟ್ ಇಸ್ ವೈ ವಿಜಯ. ಅಂಡ್ ದಶ, 10 is ದಶ. ಅಂಡ್ ಮೀ ಮೈಸೆಲ್ಫ್. ಓಕೆ, ಸೊ ಪ್ಲೀಸ್ ಟ್ರೈ ಟು ಕನೆಕ್ಟ್. ಅವರಿಗೆ ಕೊಡಿ ಒಂದು 10 ಮಾರ್ಕ್ ಇರ್ಲಿ. ಟೀಮ್ ನಂಬರ್ 1 ಅರ್ಧ ಹೇಳುವುದಲ್ಲ, ಸ್ವಲ್ಪ ನೋಡ್ಕೊಂಡು ಹೇಳಿ.
ನಾಗರ ಪಂಚಮಿ. ವೆರಿ ಗುಡ್, 10 ಮಾರ್ಕ್ಸ್. ನಂಬರ್ 2. ವರಮಹಾಲಕ್ಷ್ಮಿ. ವರಮಹಾಲಕ್ಷ್ಮಿ, ವೆರಿ ಗುಡ್, 2 10 ಮಾರ್ಕ್ಸ್. ನಂಬರ್ 3. ಗುಡ್ ಫ್ರೈಡೆ. Good Friday is the right answer. Team number 3 gets 10 points. Team number 4. ಬಕ್ರೀದ್. Bakrid is the right answer. 10 points. ಇನ್ನಿದ್ದೀರಾ? ಆಯ್ತಲ್ಲ, ಎಲ್ಲರಿಗೆ ಒಂದು ರೌಂಡ್ ಸಿಕ್ತಲ್ಲ? ಆಡಿಯನ್ಸ್ಗೆ ಬೇಕಾ? ನೀವು ಅವರಿಗೆ ಹೇಳಿಕೊಡುದು ಯಾಕೆ? ಓಕೆ ಓಕೆ, ಈಗ ಯಾರು ಆನ್ಸರ್ ಹೇಳಿದ್ದು? ಯಾರಿಗೆ ಪೆನ್ ಕೊಡುದು? ಓ, ಅವರಿಗೆ ಕೊಡಿ, ಅಲ್ಲಿ ಸೈಡಲ್ಲಿ ಇದ್ದವರಿಗೆ. ಉಂಟಾ? ಇಲ್ಲ, ಒಂದು ಕೊಡಿ ಸಾಕು, ಮತ್ತೆ audience ಕೇಳುದು ಬೇಡ. ದೀಪಾವಳಿ ಆಯ್ತು ಕೊಡುವ. ಈಚೆ ಸೈಡಿನ ಆಡಿಯನ್ಸ್ಗೆ ಇದು ದಸರಾ. ವೆರಿ ಗುಡ್, ಓಕೆ. ಅಷ್ಟು ಜನ ನಿಂತ್ರೆ ಯಾರಿಗೆ ನೋಡುವ? ಸಣ್ಣ ಹುಡುಗನಿಗೆ ಕೊಡುವ. ಇವರಿಗೆ ಕೊಡಿ, ಇವರಿಗೆ ದಸರಾ. ಮೈಸೂರು ದಸರಾ. ಓಕೆ, ಇದು ಆ ಲಾಸ್ಟ್ ಸೈಡಿನ ಮಕ್ಕಳಿಗೆ. ಇದು ಯಾವ ಹಬ್ಬ? ಮಕರ ಜ್ಯೋತಿ. ಮಕರ ಜ್ಯೋತಿ. ಮಕರ ಸಂಕ್ರಾಂತಿ. ಓಕೆ, ಮಕರ ಸಂಕ್ರಾಂತಿ ಇಸ್ ದ ರೈಟ್ ಆನ್ಸರ್. ಓಕೆ, ನಾವು ಸಂಕ್ರಾಂತಿ ಆಚರಿಸಿ ಆಯ್ತು. ನೆಕ್ಸ್ಟ್ ಯಾವ ರೌಂಡ್ಸ್ ಬೇಕು? ನಂಬರ್ 6. ನಿಮ್ಗೆ ವೆಜಿಟೇಬಲ್ಸ್ ಬೇಕಾ? ಅದು ಆಕ್ಚುಲಿ ವೆಜಿಟೇಬಲ್ಸ್ ತೋರಿಸ್ತೇನೆ, ಬಟ್ ಇಟ್ ಇಸ್ ಫಾರ್ ಫನ್. ಓಕೆ, ಯಾಕಂದ್ರೆ ಅದು ಜನಪದ ಅಲ್ಲ, ವೆಜಿಟೇಬಲ್. ಕವಿಗಳು ಉಂಟು, ನಿಮ್ಗೆ ಗುರ್ತ ಉಂಟಾ ಕವಿಗಳದೆಲ್ಲ? ಜನಪದ ಕವಿಗಳದು. ಆದ್ರೆ ಇದು ಜಾಕ್ ಪಾಟ್ ರೌಂಡ್ ಒಳ್ಳೇದುಂಟು. ನಾನು ತೋರಿಸ್ತೇನೆ, ನೋಡುವ. ಫಾಸ್ಟ್ ಹೋಗ್ಲಿ. ಈ ಕವಿಗಳು ಹಾಕಿದಾಗ ಏನಾಗ್ತದಂತ ಹೇಳಿದ್ರೆ ನಾನು ಒಂಚೂರು ಎಕ್ಸ್ಪ್ಲೇನ್ ಮಾಡ್ತೇನೆ ಮಕ್ಕಳೇ, ಪ್ಲೀಸ್ ಗಮನವಿಟ್ಟು ಕೇಳಿ. ಓಕೆ, ಜನಪದ ಕವಿಗಳಿದ್ದಾರೆ ಈ ಇದರಲ್ಲಿ. ಇಷ್ಟು ಇದೆ, ಏನು ಹೇಳ್ತೇವೆ, ನಂಬರ್ಸ್ ಇದೆ. ಅದರಲ್ಲಿ ಮಧ್ಯದಲ್ಲಿ ಪಿಕ್ಚರ್ ಉಂಟು. ನಾನು ಈಗ ಯಾರು ನೆಕ್ಸ್ಟ್ ರೌಂಡ್ ಯಾರಿಗೆ? 6ಗೆ. 6ನವರು ಸರಿಯಾಗಿ ಕೇಳಿ. ಓಕೆ, ಇದರಲ್ಲಿ ಆ ಸ್ಕ್ವೇರ್ ಎಲ್ಲ ಉಂಟು. ಈಗ ಫಾರ್ ಎಕ್ಸಾಂಪಲ್ ನೀವು 10 ಅಂತ ಹೇಳಿದ್ರೆ ನಾನು 10 ಕ್ಲಿಕ್ ಮಾಡ್ತೇನೆ, ಅದು ಓಪನ್ ಆಗ್ತದೆ. ಓಪನ್ ಆದಾಗ ಅವರ ಕಣ್ಣ, ಮೂಗ, ಬಾಯ ಯಾವುದಾದ್ರೂ ಒಂದು ಕಾಣ್ತದೆ. ಆ ಒಂದು ಕಂಡದ್ರಲ್ಲಿ ನೀವು ಅವರನ್ನು ಗುರುತಿಸಿದ್ರೆ 25 ಮಾರ್ಕ್ ಅಟ್ ಒನ್ಸ್. ಓಕೆ, ಅರ್ಥ ಆಯ್ತಾ? ಆದ್ರೆ ರಿಸ್ಕ್ ತಗೊಳ್ಬೇಡಿ. ಅದು ಆಗದಿದ್ರೆ ಸೆಕೆಂಡ್ ನಂಬರ್ ಹೇಳಿ ಯಾವುದಾದ್ರೂ. ಮೇ ಬಿ ಫಾರ್ ಎಕ್ಸಾಂಪಲ್ 16 ಹೇಳಿದ್ರೆ 16 ಕ್ಲಿಕ್ ಮಾಡ್ತೇನೆ, ಅವಾಗ ಸ್ವಲ್ಪ ಜಾಸ್ತಿ ಕಾಣ್ತದೆ. ನಿಮ್ಗೆ ಪರಿಚಯ ಆಗ್ತದ ನೋಡಿ. ಆನ್ಸರ್ ಗೊತ್ತಿದ್ರೆ ಹೇಳಿ, ಇಲ್ಲ ಆದ್ರೆ ನೆಕ್ಸ್ಟ್ ನಂಬರ್ ಹೇಳಬೇಕು ಬೇಗ. ಈಚ್ ಸ್ಕ್ವೇರ್ ನೀವು ಓಪನ್ ಮಾಡಿದಾಗ 5 ಮಾರ್ಕ್ ಕಡಿಮೆ ಆಗ್ತದೆ. ಫಸ್ಟ್ ಸ್ಕ್ವೇರ್ ಓಪನ್ ಮಾಡಿದ ಕೂಡಲೇ 25 ಮಾರ್ಕ್. ಅದು ಸೆಕೆಂಡ್ ಸ್ಕ್ವೇರ್ ಆದ್ರೆ 20 ಆಗ್ತದೆ, ಥರ್ಡ್ ಸ್ಕ್ವೇರ್ ಆದ್ರೆ 15 ಆಗ್ತದೆ. ಹಾಗೆ 4 ಸ್ಕ್ವೇರ್ ಮಾತ್ರ ನಾನು ಬಿಡುದು. ರೆಡಿನಾ? ಆಡುವನ? ಅವರ ಹಿಂದೆ ಇರುವವರು ಯಾರು ಅಂತ ನಾನೊಂದು ಕ್ಲೂ ಕೊಡ್ತೇನೆ. ಜನಪದ ಕವಿಗಳು ನಿಮ್ಗೆ ಗೊತ್ತಿರುವಂತದ್ದೇ, ಆದ್ರೆ ನೀವು ಪಿಕ್ಚರ್ ನೋಡದೇ ಇದ್ರೆ, ಅವರ ಚಿತ್ರ ನೋಡದೇ ಇದ್ರೆ, ಫೋಟೋ ನೋಡದೇ ಇದ್ರೆ ನಿಮ್ಗೆ ಗೊತ್ತಾಗುದಿಲ್ಲ. ಓಕೆ, ಆಡುವನ? ಒಮ್ಮೆ ಫಾಸ್ಟ್ ಆಗಿ ನೋಡುವ ರೌಂಡ್ ಆಗ್ತದ ಅಂತ ಹೇಳಿ, ನಿಮ್ಗೆ ಎಷ್ಟು ಗೊತ್ತುಂಟು ನೋಡುವ. ರೆಡಿ? ಟೀಮ್ ನಂಬರ್ 6, ಟೆಲ್ ಮಿ ದ ನಂಬರ್. 27. ಎಲ್ಲಿದ್ದಾರೆ 27? ನೋಡಿ, ನಾನು ಹೇಳಿದ್ದೇನೆ ಸ್ವಲ್ಪ ಮಧ್ಯದಲ್ಲಿದ್ದಾರೆ ಚಿತ್ರ ಅವರದು. ಮುಖ ಸ್ವಲ್ಪ ಮೇಲೆ ಸೈಡ್ ಇರ್ತದೆ, ಕೆಳಗೆ. ಹಾಗೆ 27 ಹೇಳಿದ್ರು ನಾನು ಕ್ಲಿಕ್ ಮಾಡ್ತೇನೆ. ಓಕೆ, ಏನು ಗೊತ್ತಾಗ್ತಾ ಇಲ್ಲ ಅಲ್ವಾ? ಟ್ರೈ ಮಾಡಿ ಬೇರೆ ನಂಬರ್ ಬೇಗ ನಂಬರ್ ಹೇಳಿ. ನೆಕ್ಸ್ಟ್ 16. 16.
ಓಕೆ, ಫುಲ್ ನೋಡಿದ್ರೆ ಆಕ್ಚುಲಿ ನಿಮ್ಗೆ ಗೊತ್ತಿದ್ರೆ ಈಗ ಹೇಳಲಿಕ್ಕೆ ಆಗ್ತದೆ, ನಿಮ್ಗೆ 20 ಮಾರ್ಕ್ಸ್ ಸಿಗ್ತದೆ. ಆಡಿಯನ್ಸ್ಗೆ ಯಾರಿಗಾದ್ರೂ ಗೊತ್ತಾ? ಓ, ತುಂಬಾ ಜನಕ್ಕೆ ಗೊತ್ತಿದೆ. ಆಗ ಅಲ್ಲ, ಅವ್ರಿಗೆ ಗೊತ್ತುಂಟಂತೆ, ನೋಡುವ, ಹೇಳಿ, ಟ್ರೈ ಮಾಡಿ, ನೆಗೆಟಿವ್ ಮಾರ್ಕ್ ಇಲ್ಲ. ಹಾ, ಹೇಳಿ. ಅನಂತ ಚಂದ್ರಶೇಖರ್ ಕಂಬಾರ್. ಅಲ್ಲ, ಆಡಿಯನ್ಸ್ ಹೇಳಿ, ಯಾರು ಹೇಳಿ, ಒಬ್ರಿಗೆ ಕೊಡಿ ಮೈ. ಆ ಯಾರು ಹೇಳಿ ನೀವು ಜೋರಾಗಿ. ಆ ಯಾರು? ಸಂತ ಶಿಶುನಾಳ ಶರೀಫ್ ಈಸ್ ದ ರೈಟ್ ಆನ್ಸರ್. ವೆರಿ ಗುಡ್. ನೋಡಿ, ಅಲ್ವಾ ಅಲ್ವಾ, ಹೌದಾ ಅಲ್ವಾ? ಎಸ್, ಓಕೆ, ಅವರಿಗಿಲ್ಲ. ನೆಕ್ಸ್ಟ್ ನಂಬರ್ 7. ಸ್ವಲ್ಪ ನೋಡಿಕೊಂಡು ನಂಬರ್ ಹೇಳಿ, ಬೇಗ ಹೇಳಿ. ಹೇಳಿ, ನಂಬರ್ 7 ಯಾರು? ಟೀಮ್ ನಂಬರ್ 7 ನಂಬರ್ ಹೇಳಿ. 15. ಅವಸರ ಮಾಡಬೇಡಿ, ಬೇಗ. ನೆಕ್ಸ್ಟ್ ನಂಬರ್ ಹೇಳಿ, ಗೊತ್ತಿಲ್ಲದಿದ್ರೆ. 10. ಹೇಳ್ತೀರಾ? ಟೈಮ್ ವೇಸ್ಟ್ ಮಾಡ್ಲಿಕ್ಕಿಲ್ಲ. ನಂಬರ್ ಹೇಳಿ. ಎಲ್ಲಿಂದ ನೀವು ನಂಬರ್? 9. ನೀವು ಅವರ ಕವಿಗಳ ಮುಖ ನೋಡದೇ ಇದ್ರೆ ನಿಮ್ಗೆ ಸ್ವಲ್ಪ ಕಷ್ಟ ಆಗ್ತದೆ. ಆಗ್ಲಿಲ್ಲ? ಇನ್ನೊಂದು ಚಾನ್ಸ್ ಕೊಡ್ತೇನೆ ನಿಮ್ಗೆ ಬೇಕಿದ್ರೆ. ಅಲ್ಲಮ ಪ್ರಭು. ಸರ್ವಜ್ಞ ಈಸ್ ದ ರೈಟ್ ಆನ್ಸರ್. ನಿಮ್ಗೆ ಅಷ್ಟು ಗೊತ್ತಿಲ್ವಾ? ಸರ್ವಜ್ಞನನ್ನು ನೋಡ್ಲೇ ಇಲ್ವಾ? ನಾವು ಜಾನಪದ ಅಂತ ಹೇಳಿದಲ್ಲ. ಪಾಯಿಂಟ್ಸ್ ಈಗ ಆಗುದಿಲ್ಲಮ್ಮ, ಅವರಿಗೆ ಪಾಸ್ ಅಲ್ಲ ಅದು. ಓಕೆ, ಅವರಿಗಿಲ್ಲ, 0. ನೆಕ್ಸ್ಟ್ ಟೀಮ್ ನಂಬರ್ 8. ಟೀಮ್ ನಂಬರ್ 8ಗೆ 16. 11. ಕನಕದಾಸ. ಕನಕದಾಸ ಈಸ್ ದ ರೈಟ್ ಆನ್ಸರ್. ವೆರಿ ಗುಡ್. ಅವರಿಗೆ 20 ಮಾರ್ಕ್. ಟೀಮ್ ನಂಬರ್ ಎಷ್ಟು? 8ಗೆ 20 ಮಾರ್ಕ್ಸ್. ಓಕೆ, ಕನಕದಾಸರು. ನೆಕ್ಸ್ಟ್ ಟೀಮ್ ನಂಬರ್ 9. ನಂಬರ್ ಹೇಳಿ. 10. ನಂಬರ್ ಹೇಳ್ತಾ ಹೋಗಿ. 11. ಪುರಂದರದಾಸ. ಪುರಂದರದಾಸರು ಈಸ್ ದ ರೈಟ್ ಆನ್ಸರ್. 20. ಕರೆಕ್ಟಾ? 20 ಮಾರ್ಕ್ಸ್. ನೆಕ್ಸ್ಟ್ ಟೀಮ್ ಎಷ್ಟು ನಂಬರ್? ಟೀಮ್ ನಂಬರ್ 10. ನಂಬರ್ ಹೇಳಿ. 16. 9. 10. ಅಕ್ಕಮಾದಿ. ವೆರಿ ಗುಡ್. ಓಕೆ, 15 ಮಾರ್ಕ್ಸ್ ಅವರಿಗೆ. 3 ಸ್ಕ್ವೇರ್ ಹೋಯ್ತಲ್ಲ, 15. ಓಕೆ, ಒಳ್ಳೆದಿದ್ದೀರಿ, ಗ್ರೇಟ್. ನೆಕ್ಸ್ಟ್ ಟೀಮ್ ನಂಬರ್ 11. ನಂಬರ್ ಹೇಳಿ, ಬೇಗ ಬೇಗ. 16. 9. ಬಸವಣ್ಣ. ಬಸವಣ್ಣ ಈಸ್ ದ ರೈಟ್ ಆನ್ಸರ್. ವೆರಿ ಗುಡ್, ವೆರಿ ಗುಡ್. 20 ಮಾರ್ಕ್ಸ್. ಇದು ಅದು ಕೇಳಿದ್ದು ನಾನು, ಜಾಕ್ ಪಾಟ್ ರೌಂಡ್. ಸ್ವಲ್ಪ ನೋಡಿ, ಸ್ವಲ್ಪ ಗುರ್ತ ಇದ್ರೆ ತೆಗಿಬಹುದು. ಓಕೆ, ನೆಕ್ಸ್ಟ್ ಟೀಮ್ ಎಷ್ಟು? 12. ಟೀಮ್ 12 ನವ್ರು ನೋಡ್ಕೊಳ್ಳಿ. ನಂಬರ್ 16. ನೆಕ್ಸ್ಟ್ 17. ಕಪಿಲ ಸಿದ್ಧ ಮಲ್ಲಿಕಾರ್ಜುನ್. ಯಾರದು? ನಾನು ಸಹ ಕೇಳಲಿಲ್ಲ ಅವರನ್ನು. ಆಯ್ತಾ? ಓಕೆ, ಅಲ್ಲಮ್ಮ ಪ್ರಭುವಾ? ಶುವರ? ಹೌದಾ?
ಹೌದಾ? ಅವರಿಗೆ 0 ಅಲ್ಲಿ, ಇವರಿಗೆ ಪಾಸ್ ಕೊಟ್ಟೆ. ನಂಬರ್ 1ಗೆ 2 ಸ್ಕ್ವೇರ್ ಅವರು ಓಪನ್ ಮಾಡಿದ್ದಾರೆ. ಸೊ 20 ಮಾರ್ಕ್ಸ್. ಫಸ್ಟ್ ಇದು ಓಪನ್ ಆದರೆ 25, ಸೆಕೆಂಡ್ ಇದು ಓಪನ್ ಆದರೆ 20. ಪಾಸ್ ಆಗಿದ್ದಕ್ಕೆ 15 ಹಾಕಿ ಸಾಕು. ಓಕೆ, 15. ಹ್ಯಾಪಿ? ಯಾ. ಒಂದು ನಿಮಿಷ, ನಾನು ಸ್ಲೈಡ್ ಚೇಂಜ್ ಮಾಡಿದ್ದೇನಾ ಇಲ್ವಾ ಅಂತ ನಂಗೆ ಗೊತ್ತಾಗೋದಿಲ್ಲ. ಮಾಡಿದೆ. ಓಕೆ, ಹೇಳಿ ನಂಬರ್. ಇನ್ನೊಂದು ಹೇಳಿ, ತೊಂದರೆ ಇಲ್ಲ, ಅದು ಓವರ್ಲ್ಯಾಪ್ ಆಗಿದೆ ಅಲ್ಲಿ. 15. ಓಕೆ, ಈಗ ಹೇಳಿ. ಬೇಗ ಹೇಳ್ಬೇಕು. 21. ಚಂದ್ರಶೇಖರ ಕಂಬಾರ. ಹೌದಾ? ಟೀಮ್ ನಂಬರ್ 2 ಏನಾದರೂ ಹೇಳ್ತೀರಾ? ನನಗೆ ಗೊತ್ತಿಲ್ಲ ಹೌದಾ ಇಲ್ವಾ ಅಂತ. ಟೀಮ್ ನಂಬರ್ 2ಗೆ ಹೇಳ್ತೀರಾ? ಅವರ 3 ಸ್ಕ್ವೇರ್. ವೆಯ್ಟ್ ಮಾಡಿ. ಉಂಟಾ ಆನ್ಸರ? ಇಲ್ಲ. ಆಡಿಯನ್ಸ್ ಯಾರಿವರು? ಯಾರಿವರು? BA ವಿವೇಕ್ ರಾಯ್. ಡಾಕ್ಟರ್ ವಿವೇಕ್ ರಾಯ್. ಅದು ಇನ್ನು ಬೇಡ. ಓಕೆ, ಇಲ್ಲ ಆಯ್ತಾ ಆನ್ಸರ್? ಇದು ಇವರಿಗೆ ಇಲ್ಲ. ನಂಬರ್ 16. 10. ಯಾರು? ನಂಬರ್ ಪ್ಲೀಸ್. ಟೈಮ್ ವೇಸ್ಟ್ ಮಾಡ್ಲಿಕ್ಕಿಲ್ಲ. 28. 28. ಅವರ ಮುಖದ ಸುತ್ತದು ನಂಬರ್ ಹೇಳ್ಬೇಕಲ್ಲ, ಎಲ್ಲಿಗೋ ಹೋಗಿ ಎಲ್ಲಿ ಹೇಳಿದ್ರಾಗ್ತದಾ? ಓಕೆ, ಇನ್ನೊಂದು ಚಾನ್ಸ್. UK ಅನಂತಮೂರ್ತಿ. ನೆಕ್ಸ್ಟ್ ಯಾರಾದ್ರೂ ಹೇಳ್ತೀರಾ? ಟೀಮ್ ನಂಬರ್ 3 ಹೇಳ್ತೀರಾ? ಹೇಳಿ. ಗಿರೀಶ್ ಕಾರ್ನಾಡ್. ಇವರು ಗಿರೀಶ್ ಕಾರ್ನಾಡ. ಯಾರು ಸರ್ ಇವರು? ಯಾರಿವರು? ಆಡಿಯನ್ಸ್? GS ಶಿವರುದ್ರಪ್ಪ. ಓಕೆ, ಟೀಮ್ ನಂಬರ್ 2ಗೆ 0, ಟೀಮ್ ನಂಬರ್ 3ಗೆ ಈಗ ಕ್ವಶನ್. ಓಕೆ, 16. ಎಲ್ಲರೂ 16 ಅಲ್ಲೇ ಇದ್ದೀರಿ. ನೋಡುವ. ಒಂದು ಕಣ್ಣು ಸಿಕ್ತು. 15. 22. ಬೇಗ. ಇಲ್ಲ, ಟೈಮ್ ವೇಸ್ಟ್ ಮಾಡ್ಲಿಕ್ಕಿಲ್ಲ. ಇನ್ನೊಂದು ನಂಬರ್ ಬೇಕಾದ್ರೆ ಕ್ಲಿಕ್ ಮಾಡ್ತೇನೆ. ಯಾವುದು? ಗಿರೀಶ್ ಕಾರ್ನಾಡ್. ಹೌದಾ? ಗಿರೀಶ್ ಕಾರ್ನಾಡ ಯಾರಿದು? ಯಾರಿದು? ಚಂದ್ರಶೇಖರ ಕಂಬಾರ ಅಲ್ವಾ? ಅಮೃತ ಸೋಮೇಶ್ವರ. ಅವರು ಸೋಮೇಶ್ವರದಿಂದ ಇದ್ದಾರಲ್ಲ, ಇಲ್ಲಿ ಏನದು ಬೀಚ್ ಉಂಟು, ಅಲ್ಲಿಂದ. ಓಕೆ, ರೈಟ್. ಈಗ ಕ್ವಶನ್ ಯಾರಿಗೆ? ಓಕೆ, ನೆಕ್ಸ್ಟ್ ಯಾರು? 4.
ಓಕೆ, ನಂಬರ್ ಬೇಗ ಹೇಳಬೇಕು. 16. ಬೇಗ ನೋಡಿ, ತುಂಬಾ ಡಿಲೇ ಆಗ್ತದೆ, ಮಳೆ ಬರ್ತಾ ಉಂಟು. 10. ಇಲ್ಲ, ಓಕೆ, ಗೊತ್ತುಂಟಾ? ಗೊತ್ತಿಲ್ಲದಿದ್ರೆ ಇನ್ನೊಂದು ನಂಬರ್ ತೆಗೀರಿ, 15 ಸಿಗ್ತದೆ. 39. ಯಾವ್ದು ನಂಬರ್? 39. 39. 15. ಇಲ್ಲ, ಯಾರಿಗಾದ್ರೂ ಗೊತ್ತಾಯ್ತಾ? ಇಲ್ಲ, ಐ ವಿಲ್ ಕ್ಲಿಕ್. ಯಾರು ಯಾರು ಇಲ್ಲಿದ್ದವ್ರು ಹೇಳ್ಬೋದು, ಯಾರಿವ್ರು? ಪ್ರಭಾಕರ್ ಜೋಶಿ, 0 ಮಾರ್ಕ್ ಫಾರ್ ಟೀಮ್ ನಂಬರ್ 4. 5ಗೆ ಕ್ವಶನ್ ಸಿಕ್ಕಿದೆ ಅಲ್ಲ ಈ ರೌಂಡ್? ಈ ರೌಂಡ್ ಕ್ವಶನ್ ಸಿಕ್ಕಿದೆ ಅಲ್ಲ? ಫಸ್ಟ್ ಕ್ವಶನ್ ಇಲ್ವಾ? ಓಕೆ, ಲಾಸ್ಟ್ ಇದು ಕ್ವಶನ್ ನಿಮಗೆ. ಹೇಳಿ ಹೇಳಿ ಬೇಗ ನಂಬರ್. 39. 39. 39. 40. ನೀವು ಸ್ಮಾರ್ಟ್ ಆದರೆ ನಾನು ಸ್ಮಾರ್ಟರ್ ಇದ್ದೇನೆ. ಓಕೆ, ಟೆಲ್ ಮಿ ದ ನಂಬರ್ ಎಕ್ಸೆಪ್ಟ್ ದ ಲಾಸ್ಟ್ ಲೈನ್. 15. 15. 9. 21. 22. ಓಕೆ, ನಿಮ್ಮ ಚಾನ್ಸ್ ಆಯ್ತು. ಈಗ ನೀವು ಹೇಳಿದ ನಂಬರ್ ತೆಗಿತೇನೆ, ಆಯ್ತಾ? ಪುರುಷೋತ್ತಮ ಬಿಳಿಮಲ್ಲೆ, ನಿಮ್ಗೆ ಅರ್ಧ ಹೆಸರು ಸಹ ಕಂಡಿದೆ, ಸುರಿಗೆ ಹೇಳ್ಬೋದಿತ್ತು. ಅವರು ಯಾರು ಅಂತಾನೆ ಗೊತ್ತಿಲ್ಲ ಅಲ್ವಾ? ಇರ್ಲಿ. ಓಕೆ, ಎಲ್ಲರಿಗೂ ಆಯ್ತಲ್ಲ ಕ್ವಶನ್? ಸಾಕು. ಓಕೆ, ಈಗ ಯಾವುದು, ಎಷ್ಟು ರೌಂಡ್ ಮಾಡ್ಬೋದು ಇನ್ನು? ನಿಮ್ಗೆ ಗಿಡಮೂಲಿಕೆ ಬೇಡ? ಒಗಟುಗಳು? ಓಕೆ, ಇದರಲ್ಲಿ 2 ಕ್ವಶನ್ ಇದೆ ನೋಡಿ ಅಲ್ಲಿ. ಬೇಗ ರೌಂಡ್. ಯಾರಿಗೆ ಕ್ವಶನ್? ಟೀಮ್ ನಂಬರ್ 6ಗೆ. ಇದು ಫಟಾಫಟ್ ಆಗಬೇಕು, ಯಾರಿಗೂ ಟೈಮ್ ಇಲ್ಲ. ಆನ್ಸರ್ ಹೇಳದಿದ್ರೆ ಪಾಸ್. ನೆಕ್ಸ್ಟ್. ಓಕೆ, ಯಾಕಂದ್ರೆ ಮುಗಿಸ್ಲಿಕ್ಕೆ ಉಂಟಂತೆ. ಈಗ ಟೀಮ್ ನಂಬರ್ 6 ಇಂದ ಸ್ಟಾರ್ಟ್ ಅಲ್ಲ, 7 ಇಂದ. ಸರಿ, ನಂಬರ್ 7. ನಿಮ್ಗೆ ಇದು ಕ್ವಶನ್ ಬಂದಿದೆ ಅಲ್ಲ, ಆಗದ್ದು ಕ್ವಶನ್? ಓಕೆ, 7 ಅಲ್ಲ? ಓಕೆ, 2 ಗಾದೆಗಳುಂಟು. ಬಿಟ್ಟಂತ ಸ್ಥಳವನ್ನು ತುಂಬಿಸಬೇಕು. ಫಾಸ್ಟ್ ಫಾಸ್ಟ್, ಫಟಾಫಟ್. ರೈಟ್, ಯುವರ್ ಕ್ವಶನ್ ಗೋಸ್ ಟು ಡ್ಯಾಶ್ ವೇದ ಡ್ಯಾಶ್ ಡ್ಯಾಶ್ ಸುಳ್ಳಾಗದು. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ನಾಯಿ ಬೊಗಳಿದರೆ ಮಾನ ಹಾಳೆ. ಓಕೆ, 5 ಮಾರ್ಕ್ಸ್ ಫಾರ್ ಮನೆ ಹಾಳೆ. ಸ್ವರ್ಗಲೋಕ ಹಾಳೆ ಅಂತ, ಆಯ್ತಾ? 5 ಮಾರ್ಕ್ಸ್ ಫಾರ್ ಟೀಮ್ ನಂಬರ್ 7. ಓಕೆ, ಟೀಮ್ ನಂಬರ್ 8, ಗೆಟ್ ರೆಡಿ ಪ್ಲೀಸ್. ಡ್ಯಾಶ್ ಬಾರದವಳು ನೆಲ ಡೊಂಕೆಂದಳು, ಮಾಡಿದ್ದುಣ್ಣು ಮಾಡಿದ್ದನ್ನು ಮಹಾರಾಯ. ಮೊದಲೇ ಕುಣಿಲಿಕ್ಕೆ ಬಾರದವಳು. ಓಕೆ, 10 ಮಾರ್ಕ್ಸ್ ಫಾರ್ ದೆಮ್. ಕುಣಿಲಿಕ್ಕೆ ಬಾರದವಳು ಅಥವಾ ನೃತ್ಯ ಬಾರದವಳು. ಓಕೆ ಓಕೆ, ದೂರದ ಡ್ಯಾಶ್. ಬೆಟ್ಟ ಕಣ್ಣಿಗೆ ನುಣ್ಣಗೆ. ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ. 10 ಪಾಯಿಂಟ್ಸ್ ಫಾರ್ ನಂಬರ್ 9. 10, ಟೀಮ್ ನಂಬರ್ 10 ಪ್ಲೀಸ್. ಬೇಗ ಬೇಗ, ಜೋರಾಗಿ ಹೇಳಿ. ಮಾತು ಬಲ್ಲವನಿಗೆ ರೋಗವಿಲ್ಲ. ಆಯ್ತು. ಅದರಲ್ಲಿ ಮಾತು ಬೆಳ್ಳಿ ಮೌನ ಬಂಗಾರ. ಅದು ಸರಿ. ಓಕೆ, ಅಲ್ಲಿ ಒಂದು ಬಿಟ್ಟಿದ್ದೀರಲ್ಲ ಮಧ್ಯದಲ್ಲಿ.
ಮಾತು ಬಲ್ಲವನಿಗೆ ರೋಗವಿಲ್ಲ, ಡ್ಯಾಶ್ ಬಲ್ಲವನಿಗೆ ಮೌನ ಬಲ್ಲವನಿಗೆ ಜಗಳವಿಲ್ಲ. ಬಾಯಿ ಊಟ ಬಲ್ಲವನಿಗೆ ಜಗಳವಿಲ್ಲ. ಯಾಕೆ ಅಲ್ಲ, ನಾನು ಹೇಳಿಕೊಟ್ಟದ್ದು ಹೌದು. ಯಾಕೆ ಗೊತ್ತಾ, ಅವ್ರು ಮೌನ ಬಲ್ಲವನಿಗೆ ಅಂತ ಅದನ್ನು ಕೇಳಲಿಕ್ಕೆ ಆಗಲಿಲ್ಲ ನನಗೆ. ಏನಿವೆ ಇರಲಿ, ಓಕೆ. ಅದು 2.5 ಮಾರ್ಕ್ ಹಾಕಿದ್ರೆ ಇಲ್ಲಿ ಎಡಿಷನ್ಗೆ ಕಷ್ಟ ಆಗ್ತದೆ ಅಲ್ವಾ? ಕೊಡ್ಬೇಕಾ ಬೇಡವಾ? ಅವರಿಗೆ 7.5. ಓಕೆ, ನಂಬರ್ 11. ಎಸ್, ಇಲ್ಲ 10 ಆಗುದಿಲ್ಲ. ನನ್ನನ್ನು ಓಡಿಸ್ಯಾರ ಇಲ್ಲಿಂದ. ಡ್ಯಾಶ್ ಕುಳಿತು ಡ್ಯಾಶ್ ಕುಡಿಕೆ ಹೊನ್ನು ಸಾಲದು, ಚಿಂತೆ ಇಲ್ಲದವನಿಗೆ ಎಲ್ಲಿ ನಿದ್ದೆ ಬರ್ತದೆ? ಸಂತೆಯಲ್ಲೋ ನಿದ್ದೆ. ವೆರಿ ಗುಡ್, ನಿಮ್ಮ ಹಾಗೆ ಅಲ್ವಾ? ಕುಳಿತು ಕುಳಿತು ಫಸ್ಟ್ ಇದು ಕುಳಿತು ಹೊನ್ನ ಕುಡಿಕೆ ಎಂತದ ಏನದು? ಇಲ್ಲ, ಕುಳಿತು ಉಣ್ಣುವವನಿಗೆ ಕುಡಿಗೆಯನ್ನು ಸಾಲದು. ಏನೇನೇನು? ಕುಳಿತು ಉಣ್ಣುವವನಿಗೆ ಕುಡಿಗೆಯನ್ನು ಸಾಲದು. ಉಣ್ಣುವವನಿಗೆ ಹೇಳಿದ. ಓಕೆ, ಐ ವಿಲ್ ಗಿವ್ ಇಟ್ ಬ್ಯಾಕ್ ಟು ದೆಮ್ ಬಿಕಾಸ್ ಕುಳಿತು ತಿನ್ನುವವನಿಗೆ ಅದು ಆಕ್ಚುಯಲ್ ವರ್ಡ್ ಇರುದು, ಉಣ್ಣುವವನಂತೆ. ಓಕೆ, ಕೊಡುದಾ? ಹಾ ಸರಿ, 10 ಮಾರ್ಕ್. ಟೀಮ್ 12 ಅಲ್ಲ? ಟೀಮ್ 12 ಪ್ಲೀಸ್ ಲುಕ್ ಎಟ್ ದ ಸ್ಕ್ರೀನ್. ಆಳಾಗಿ ದುಡಿ, ಅರಸನಾಗಿ ಉಣ್ಣು. ಬಾಳು. ಓಕೆ, ತಾಯಿ ಅಂತೆ ಮಗಳು. ಇಲ್ಲ, ಟೀಮ್ 1ಗೆ ಪಾಸ್ ಮಾಡ್ಲ್ಯಾ? ಓಕೆ, ಟೀಮ್ 1 ಮಲ್ಲಿಗೆ ಅಂತ. ಮಲ್ಲಿಗೆ ಹೇಳ್ತೀರಾ? ಹೇಳಿ 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 ನಂಗೆ. ಆಳಾಗಿ ದುಡಿ ಅರಸನಾಗಿ ಮೆರಿ. ಓಕೆ, ಮತ್ತೊಂದು. ಇನ್ನು ಪಾಸ್ ಮಾಡಿದ್ರೆ ಕಷ್ಟ ನನಗೆ. ಅದು ಸಹ 3 ನಿಮ್ದು. ಪಾಸ್ ಆದ್ರೆ 2ಕ್ಕೆ ಹೋಗುದು, ಇನ್ನಿಲ್ಲ, ಪಾಸ್ ಇಲ್ಲ. ಓಕೆ, ಯಾರಾದ್ರೂ ಆನ್ಸರ್ ಮಾಡಿಬಿಡಿ. ಹೇಳಿಬಿಡಿ. ಆಳಾಗಿ ದುಡಿ ಅರಸನಾಗಿ ಮಡಿ, ತಾಯಿಯಂತೆ ಮಗಳು, ನೂಲಿನಂತೆ ಸೀರೆ. ಈಗ ಒಂದು ಮಗಳು ತಾಯಿಯಾಗೆ ಇದ್ರೆ ಹೇಳ್ತಾರೆ ನೂಲಿನಂತೆ ಸೀರೆ, ತಾಯಿಯಾಗೆ ಮಗಳು ಅಂತ. ನೆಕ್ಸ್ಟ್ ಕ್ವಶನ್ ಟೀಮ್ ನಂಬರ್ 1ಗೆ. ಟೀಮ್ ನಂಬರ್ 1ಗೆ ಇಲ್ಲ ಮಾರ್ಕ್. ಈಗ ಬರ್ತದೆ. ಬೆಕ್ಕಿಗೆ ಹಸಿವು, ಇಲ್ಲಿಗೆ ಪ್ರಾಣ ಸಂಕಟ. ಓಕೆ, ನೆಕ್ಸ್ಟ್. ಬೆಕ್ಕಿಗೆ ಹುಚ್ಚಾಟ, ಇಲ್ಲಿಗೆ ಪ್ರಾಣ ಸಂಕಟ. ಹುಚ್ಚಾಟ, ಹುಡುಗಾಟ. ಹಾ, ಓಕೆ, ಕಂಟಿನ್ಯೂ ಮಾಡಿ. ಇಲ್ಲಿಗೆ ಹುಡುಗಾಟ, ಇಲ್ಲಿಗೆ ಪ್ರಾಣ ಸಂಕಟ. ಓಕೆ, ಕೆಳಗೆ ಅಲ್ಪರ. ನಿಮ್ಗೆ ಅಮ್ಮ ಏನು ಹೇಳಿಕೊಡ್ತಾರೆ? ಅಲ್ಪರ ಸಂಘ, ಅಭಿಮಾನ ಭಂಗ. ಅಲ್ಪರ ಹತ್ರ ಫ್ರೆಂಡ್ಶಿಪ್ ಮಾಡಬಾರ್ದು. ನಾನು ನಿಮ್ಗೆ ಮಾರ್ಕ್ ಕೊಡ್ತೇನೆ. ಬೆಕ್ಕಿಗೆ ಹುಡುಗಾಟ, ಬೆಕ್ಕಿಗೆ ಆಟ. ಆದ್ರೆ ಎಂತದೋ ಹೇಳಿದ್ರು ಅವರಲ್ಲ, ಹುಡುಗಾಟ ಎಂತದು. ಓಕೆ, ಸರಿ. ಓಕೆ, 10. ನಂಬರ್ 2. ಬೆಕ್ಕಿಗೆ ಆಟ, ಇಲ್ಲಿಗೆ ಪ್ರಾಣ ಸಂಕಟ. ಮೂರ್ತಿ ಚಿಕ್ಕದಾದರೂ, ಕೀರ್ತಿ ದೊಡ್ಡದು. ಡ್ಯಾಶ್ ಪಾಪ ಆಡಿದವರ. ಚಿಕ್ಕದಾದರೂ ಕೀರ್ತಿ ದೊಡ್ಡದು, ಮಾಡಿದವರ ಪಾಪ ಆಡಿದವರ ಬಾಯಿಯಲ್ಲಿ. ವೆರಿ ಗುಡ್. 10 points for team number 2. ಓಕೆ, ನಂಬರ್ 3. ಹೇಳಿ ಗೊತ್ತಿದ್ದದ್ದು ಹೇಳಿ ಫಸ್ಟ್. ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ. ವೆರಿ ಗುಡ್. ನಾಯಿ ಬೊಗಳಿದರೆ ದೇವಲೋಕ ಹಾಳಾಗುತ್ತದೆಯಾ? ಎಕ್ಸಲೆಂಟ್, ವೆರಿ ಗುಡ್. ಓಕೆ, ಡನ್. ಟೀಮ್ 3 ಗೆಟ್ಸ್ 10 points. ಟೀಮ್ 4. ಇದೆಲ್ಲ ಹುಡುಗಿಯರಿಗೆ ಗೊತ್ತಿರಬೇಕು.
ಇಲ್ಲ, ಪಾಸ್ ಆಗ್ತದೆ, ಕ್ವಶನ್ ಪಾಸ್ ಆಗ್ತದೆ ಟೀಮ್ 5ಗೆ. ಟೀಮ್ 4 ಹೇಳದಿದ್ರೆ ಬೇಗ. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ. ವೆರಿ ಗುಡ್. 5 ಮಾರ್ಕ್ಸ್ ಪ್ಲಸ್. ಡ್ಯಾಶ್ ನೋಡಿ ಎಮ್ಮೆ ತಗೋ, ಡ್ಯಾಶ್ ನೋಡಿ ಹೆಣ್ಣಾಗ್ ತಗೋ, ಹೆಣ್ಣು ಕೊಡು ಅಂತ. ಹ, ಇಲ್ಲ, ಹ, ಓಕೆ. ನಾನು ಪಾಸ್ ಉಂಟಾ? ನಿಮ್ಗಾಗೋದಿಲ್ಲ ಅದು. ಓಕೆ, ಟೀಮ್ ನಂಬರ್ 5 ಹೇಳಿ. ಒಂದು ಕರೆಕ್ಟ್ ನಿಮ್ದು. 5 ಇಲ್ಲಿ ಹೇಳಿ. ಅವರು ಈ ಲೋಕದಲ್ಲೇ ಇಲ್ಲ, ಬಿಡಿ, ಬೇಡ, ಅದು ಕ್ಯಾನ್ಸಲ್ ಮಾಡ್ತೇನೆ ನಾನು. ಓಕೆ, ಟೀಮ್ ನಂಬರ್ 6ಗೆ ಹೇಳಿ. ಆನ್ಸರ್ ನೋಡುವ ಕರೆಕ್ಟ್ ಅಂತ. ಹಣ ನೋಡಿ ಎಮ್ಮೆ ತಗೋ, ಗುಣ ನೋಡಿ ಹೆಣ್ಣ ತಗೋ. ಇಲ್ಲ, ರಾಂಗ್. ಅದು ಹಾಲು ನೋಡಿ ಎಮ್ಮೆ ತಗೋ, ಕುಲ ನೋಡಿ ಹೆಣ್ಣು ತಗೋ ಅಂತ. ಓಕೆ, ಅಲ್ಲಿ 5 ಮಾರ್ಕು ಟೀಮ್ ನಂಬರ್ 4ನವರಿಗೆ. 5ಗೆ ಈಗ ಕ್ವಶನ್. ಬೇಗ ಬೇಗ. ಡ್ಯಾಶ್ ಮಾಡಿದ್ರೆ ಆಗಬಾರದಾಗತ್ತಾ? ಮಾಡೋದನ್ನು ಮಾಡಿದ್ರೆ ಆಗಬಾರದು ಆಗುತ್ತೆ. ಕರೆಕ್ಟ್ ಕರೆಕ್ಟ್. ಅಡಿಕೆಗೆ ಹೋದ ಡ್ಯಾಶ್, ಆನೆ ಕೊಟ್ಟರು ಬಾರದು. ಅಡಿಕೆಗೆ ಹೋದ ಟೀಮ್ ನಂಬರ್ 6 ಹೇಳ್ತೀರಾ? ಓಕೆ, ಟೀಮ್ ನಂಬರ್ 5ಗೆ, ಟೀಮ್ ನಂಬರ್ 5ಗೆ 5 ಮಾರ್ಕ್ಸ್. ಟೀಮ್ ನಂಬರ್ 6 ಹೇಳಿ. ಅದು ಫಸ್ಟ್ ಇದು. ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬಾರದು. ಅವರಿಗೊಂದು 5 ಮಾರ್ಕ್ಸ್ ಕೊಡಿ. ಓಕೆ, ಈಗ ಕ್ವಶನ್ ಟೀಮ್ ನಂಬರ್ 6ಗೆ. ರೋಗಿ ಬಯಸಿದ್ದು ಅದನ್ನೇ ವೈದ್ಯ ಅದನ್ನೇ ಅಲ್ಲ. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ. ಓಕೆ, ಕೆಳಗೆ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಮಾತು ಬಲ್ಲವನಿಗೆ ಜಗಳವಿಲ್ಲ. ಎಕ್ಸಲೆಂಟ್, ವೆರಿ ಗುಡ್ ವೆರಿ ಗುಡ್. ಓಕೆ, 10 ಪಾಯಿಂಟ್ಸ್ ಫಾರ್ ಟೀಮ್ ನಂಬರ್ 6. ಓಕೆ, ಟೀಮ್ ನಂಬರ್ 7 ಎಲ್ಲಿ? ಕುಂಬಳಕಾಯಿ ಕಳ್ಳ ಎಂದರೆ 7. ಆಯ್ತಾ? ಎಲ್ರಿಗೂ ಆಯ್ತಾ? ಕ್ವಶನ್ ಆಯ್ತಾ? ಈ ರೌಂಡ್ ಎಲ್ಲ ಬಂದಿದಾ? ಎಲ್ರು ಬಂದಿದಲ್ಲ? ಓಕೆ, ಆಡಿಯನ್ಸ್ ಹೇಳಿ. ಪೆನ್ನು ಮುಗ್ದಿದೆ. ಏನು? ಕುಂಬಳಕಾಯಿ ಕಳ್ಳ ಎಂದರೆ ಹೆಗಲು ಮುಟ್ಟಿಕೊಂಡು ನೋಡಿದ ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ. ಓಕೆ, ಇನ್ನೊಂದು ರೌಂಡ್ ಬೇಕಾ? ಯಾವುದು ಬೇಕು? ವೆಜಿಟೇಬಲ್? ವೆಜಿಟೇಬಲ್ ನೋಡು, ಆದ್ರೆ ನಿಮ್ಗೆ ಒಗಟುಗಳೇ ಬೇಕಾ? ವಾಯ್ಸ್ ಆಫ್ ಫ್ಯಾಕ್ಟರ್ಸ್ ರೆಕಾಗ್ನೈಸ್ ಮಾಡ್ತೀರಾ? ಎಷ್ಟು ಇದೆ ಅಂತ ಗೊತ್ತಿಲ್ಲ, ಅದು ನಾವು ಆಡಿಯನ್ಸ್ಗೆ ಇಡುವ. ಆಯ್ತಾ? ನನಗೆ ಟೆಕ್ನಿಷಿಯನ್ ಇದ್ದಾರೆ ಇಲ್ಲಿ, ವಾಯ್ಸ್ ಬರ್ತದೆ ಸರ್ ಇಲ್ಲಿ. ಎಲ್ಲಿ ಅವರಿಲ್ವಾ ಅಂತಲ್ಲ, ಇದರಲ್ಲಿ ವಾಯ್ಸ್ ಬೇಕು, ಬರ್ತದಾ? ಅಲ್ಲಿ ಕನೆಕ್ಷನ್ ಇದೆಯಾ? ವಾಯ್ಸ್ ಬರ್ಬೋದಾ? ಇದರಲ್ಲಿ ಬರ್ತದಾ ಸ್ಪೀಕರಲ್ಲಿ? ಇಲ್ಲ ಅಂತಾದ್ರೆ ಅಷ್ಟರವರೆಗೆ ನಾವು, ಓಕೆ, ಅಷ್ಟರವರೆಗೆ ಅವರು ಬರುವ ತನಕ ಒಂದು ರೌಂಡ್ ಕೊಡ್ತೇನೆ, ಫಾಸ್ಟ್ ಆಗಿ ಕೊಡ್ತೇನೆ. ಇದು ಫನ್ನಿಗೆ. ಈಗ ಇವರಿಗೆ ಟೀಮಿಗೆ ಬೇಡ ಅಂತ ಇದು ಬೇಕಾ? ಓಕೆ, ಟೀಮ್ ಎಷ್ಟು ಯಾರಿಗೆ ಕ್ವಶನ್? ಈಗ ಟೀಮ್ 8ಗೆ ಏನಿರ್ತದೆ ಅಂತ ಹೇಳಿದ್ರೆ ಓದ್ಕೊಳ್ಳಿ ಸರಿಯಾಗಿ. ಇಲ್ಲಿ 2 ಫೇಸ್ ಮಿಕ್ಸ್ ಆಗಿದೆ. ಇದು ದಿಸ್ ಇಸ್ ಜಸ್ಟ್ ಫಾರ್ ಫನ್. ಟೀಚರ್ಸ್ ಅಂಡ್ ಲೆಕ್ಚರರ್ಸ್ ಪ್ಲೀಸ್ ನೋಟ್, ಇಟ್ಸ್ ನಾಟ್ ಜನಪದ. ಇದು ಜನಪದ ಅಲ್ಲ, ಇದೊಂದು ಫನ್ನಿಗೆ. ಅವರಿಗೆ ಇಷ್ಟೊತ್ತು ಕೂತಿದ್ದಾರೆ, ಹಾಗಾಗಿ ಅವರಿಗೆ ಫಿಲ್ಮ್ ಆಕ್ಟರ್ ಬೇಕಂತೆ. ಇಬ್ರು ಫಿಲ್ಮ್ ಆಕ್ಟರ್ ಇದು ಫೇಸ್ ಮಿಕ್ಸ್ ಆಗಿದೆ. ಒಂದು ಪಿಕ್ಚರ್ ತೋರಿಸ್ತೇನೆ, ಅದರಲ್ಲಿ ಇಬ್ರು ಫಿಲ್ಮ್ ಆಕ್ಟರ್ ಅಥವಾ ಆಕ್ಟ್ರೆಸ್ ಇದ್ದು ಫೇಸ್ ಮಿಕ್ಸ್ ಆಗಿದೆ. ಅದು ಯಾರು ಅಂತ ನನಗೆ ಹೇಳಬೇಕು. ಒಂದು ಆನ್ಸರ್ ಹೇಳಿದ್ರೆ, ಒಬ್ಬರದ್ದು ಹೆಸರು ಹೇಳಿದ್ರೆ 5 ಮಾರ್ಕ್, ಇಬ್ಬರದ್ದು ಒಟ್ಟಿಗೆ ಹೇಳಿದ್ರೆ 10 ಮಾರ್ಕ್. ಓಕೆ, ಟೀಮ್ ನಂಬರ್ 8 ಗೆಟ್ ರೆಡಿ ಪ್ಲೀಸ್. ಯಾರು? ಇಬ್ರು ಇದ್ದಾರೆ ಇದರಲ್ಲಿ. ಸಲ್ಮಾನ್ ಖಾನ್ ಮತ್ತೆ ಅಕ್ಷಯ್ ಕುಮಾರ್.
ಸಲ್ಮಾನ್ ಖಾನ್ ಮತ್ತು ಅಕ್ಷಯ್ ಕುಮಾರ್ ಟೀಚರ್ಸ್, ಅವರಿಗೆ ಫಿಲ್ಮ್ ಇದು ಪಾಠ ಮಾಡಬೇಕು. ಭಾರಿ ಸ್ಮಾರ್ಟ್ ಇದ್ದಾರೆ. ಓಕೆ, ಯು ಆರ್ ರೈಟ್. Salman Khan and Akshay Kumar. Okay, is the right answer. 10 points. Okay, next team 9. ಇಬ್ರು ಇದ್ದಾರೆ. ಬೇಗ ಬೇಗ ಹೇಳಿ. ನಿಮ್ಗೆ ನೋಡಿ, ಬೇಗ ಹೇಳಿದ್ರೆ ನಿಮ್ಗೆ ಜಾಸ್ತಿ ಸಿಗ್ತದೆ, ಇಲ್ಲದ್ರೆ ಇಲ್ಲ, ಟೈಮ್ ಆಯ್ತು. ಬೇಗ. ಇಬ್ರು ಇದ್ದಾರೆ, ಒಬ್ರದ್ದಾದ್ರೂ ಹೆಸರು ಹೇಳಿ. ಇಲ್ಲ, ಪಾಸ್ ಕೊಡ್ಬೇಕು ಆಗದಿದ್ರೆ. ಹಾ, ವರುಣ್ ಧವನ್, ರಣಬೀರ್ ಕಪೂರ್. ರಣಬೀರ್ ಸಿಂಗ್. ಯಾರು? ವರುಣ್ ಧವನ್, ರಣಬೀರ್ ಸಿಂಗ್. Okay, Varun Dhawan is correct. The second Ranveer Kapoor, sorry. Second person is wrong. Varun Dhawan and Arjun Kapoor, that is Varjun Dapur. Okay, ನಾವು ಒಟ್ಟಿಗೆ ಅವರಿಗೆ ಒಂದು ಹೆಸರು ಕೊಟ್ಟದಷ್ಟೇ. ಓಕೆ, ನೆಕ್ಸ್ಟ್. ಅಲ್ಲಿ 5 ಮಾರ್ಕ್ ಮಾತ್ರ ಅವರಿಗೆ. ಟೀಮ್ ನಂಬರ್ ಎಷ್ಟು? ಅವರಿಗಿಲ್ಲ, ಅವರು ಅದು ಪಾಸಿಗೆ. ಟೀಮ್ ನಂಬರ್ 10 ಪಾಸಿಗೆ 5 ಮಾರ್ಕ್ಸ್. ಓಕೆ, ಈಗ ಟೀಮ್ ನಂಬರ್ 10ಗೆ ಕ್ವಶನ್. ಫಾಸ್ಟ್ ಆಗಬೇಕು. ಇದು ಹುಡುಗಿಯರು ಇಬ್ರು, ಆಕ್ಟ್ರೆಸ್. ಬೇಗ 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 ನೋಡಿ, ನಾನು ನಿಲ್ಲಿಸ್ಬೇಕಂತ ಇನ್ನೊಂದು 10 ನಿಮಿಷದಲ್ಲಿ. ಆಗದಿದ್ರೆ ಪಾಸ್ ಹೇಳಿ. ಆಲಿಯಾ ಭಟ್. ಮತ್ತು 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 ಇನ್ನೊಬ್ಳು ಯಾರು? ಬೇಗ ಬೇಗ. ತಮ್ಮನ್ನ ನಿಮ್ಮ ಫ್ರೆಂಡ್ ಬಿಡಿ. ಹೇಳಿ. ದೀಪಿಕಾ ಮತ್ತು ಆಲಿಯಾ ಭಟ್. ನಮ್ಮ ಹುಡುಗರು ಯಾವ ಹುಡುಗಿಯರನ್ನು ಆಕ್ಟ್ರೆಸ್ ಅನ್ನು ನೋಡ್ಲಿಲ್ಲ ಅಂತ ಅನ್ನಿಸ್ತದೆ. ಓಕೆ, ಯಾರದು? ಓಕೆ, 0 ಅವರಿಗಿಲ್ಲ. ಕ್ವಶನ್ ಯಾರಿಗೆ? 11. ಟೀಮ್ 11ಗೆ ಈಗ ಕ್ವಶನ್. ಬೇಗ ಬೇಗ. ಯಾರು ಗೊತ್ತಿಲ್ಲದಿದ್ರೆ ಪಾಸ್ ಹೇಳಬೇಕು. ಆಲಿಯಾ ಭಟ್ಟ ಮತ್ತು ಮತ್ತು ಶ್ರದ್ಧಾ ಕಪೂರ್. ಶ್ರದ್ಧಾ ಕಪೂರ್. ಓಕೆ, 5 ಮಾರ್ಕ್ ಕೊಡ್ತೇನೆ ಶ್ರದ್ಧಾ ಕಪೂರ್ಗೆ, ನಿಮ್ಮೊಟ್ಟಿಗೆ ಇದ್ದದಕ್ಕೆ. ಆಯ್ತಾ? ಓಕೆ, 5 ಮಾರ್ಕ್ಸ್. ನೆಕ್ಸ್ಟ್ ಟೀಮ್ ನಂಬರ್ 12. ಶಾರುಖ್ ಖಾನ್ ಮತ್ತು ಶಾರುಖ್ ಖಾನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಯಾರು? ಸಲ್ಮಾನ್ ಖಾನ್. ರಾಂಗ್ ಆನ್ಸರ್. ಅಕ್ಷಯ್ ಕುಮಾರ್. ಇಲ್ಲ ಇಲ್ಲ ಇಲ್ಲ, ಯಾರು? ಓಕೆ, ಶಾರುಖ್ ಖಾನ್. ಅಲ್ಲಿ 5 ಮಾರ್ಕ್ಸ್ ಟೀಮ್ ನಂಬರ್ 12ಗೆ. ಟೀಮ್ ನಂಬರ್ 1ಗೆ 5 ಮಾರ್ಕ್ಸ್. Okay, next question goes to team number 1. ಬೇಗ ಬೇಗ ಹೇಳಬೇಕು. ಹಲೋ, ಬೇಗ. ರಣವೀರ್ ಸಿಂಗ್. ಯಾರು? ರಣವೀರ್ ಸಿಂಗ್ ಮತ್ತು ಸಂಜಯ್ ದತ್. ಓಕೆ, ಇವರು ಯಾರಾದ್ರೂ ಇದ್ದೀರಾ? ಸೆಕೆಂಡ್ ರೂಮ್ ಯಾರು ಹೇಳಿ? ಸಂಜಯ್ ದತ್. ನೀವು ಸಹ ಸಂಜಯ್ ದತ್ ಹೇಳುದಾ? ಓಕೆ, ಟೀಮ್ ನಂಬರ್ 1ಗೆ 5 ಮಾರ್ಕ್ಸ್. ಟೀಮ್ ನಂಬರ್ 2ಗೆ 5 ಮಾರ್ಕ್ಸ್ ಕೊಡಿ. ಓಕೆ, ದ ಕ್ವಶನ್ ಗೋಸ್ ಟು ಟೀಮ್ ನಂಬರ್ 2. ಕರೀನಾ ಕಪೂರ್. ಕಟ್ರೀನಾ ಕೈಫ್. Excellent, 10 marks for team number 2. Team number 3. ಬೇಗ ಬೇಗ ಬೇಗ, ಆಗದಿದ್ರೆ ಪಾಸ್ ಹೇಳಬೇಕು. ಟೈಮ್ ಇಲ್ಲ, ಪ್ರೈಸ್ ಕೊಡಬೇಕು ನಿಮ್ಗೆ. ಎಷ್ಟು ಮಾರ್ಕ್ ಬಂದಿದೆ ನೋಡ್ಬೇಕು. ಇನ್ನು ನಿಲ್ಲಿಸ್ತೇನೆ ಇದು ರೌಂಡ್ ಅಲ್ಲಿ. ಯಾರಾದ್ರೂ ನಿಲ್ಲುವವರಿದ್ದಾರಾ ಸರ್ ಇಲ್ಲಿ 4:15 ತನಕ? ಹಾಸ್ಟೆಲ್ ಮಕ್ಕಳು. ಶಾಹಿದ್ ಕಪೂರ್.
ಯಾರು? ಶಾಹಿದ್ ಕಪೂರ್ ಮತ್ತು ಮತ್ತು ಯಾರು ಆನ್ಸರ್ ಮಾಡಿದ್ದು? ಅವರದ್ದೇ ಕ್ವಶನಾ? ಪಾಸಾ? ಅಲ್ಲಿ ಒಂದು 5 ಮಾರ್ಕ್ ಕೊಡಿ ಟೀಮ್ ನಂಬರ್ 4ಗೆ. ಟೀಮ್ ನಂಬರ್ 3 ಯಾರನ್ನು ಹೇಳಿಲ್ಲ. ಓಕೆ ಓಕೆ, ಈಗ ಕ್ವಶನ್ ಗೋಸ್ ಟು ಟೀಮ್ ನಂಬರ್ 4. ಬೇಗ 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 ಮಕ್ಕಳೇ. See, I know that you are enjoying, but if you can go fast. ಮತ್ತೆ ಮತ್ತೆ ಇದು ಪಾಸ್ ಮಾಡೋದಿಲ್ಲ ನನಗೆ. ನಂಬರ್ ಗೊತ್ತುಂಟಾ? ಐಶ್ವರ್ಯ ರೈ. ಓಕೆ, ಟೀಮ್ ನಂಬರ್ 4ಗೆ 5 ಮಾರ್ಕ್ಸ್ ಕೊಡಿ. ನಿಮಗೆ ಇಲ್ಲ. ಟೀಮ್ ನಂಬರ್ 5ಗೆ ಬೇಗ 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 ಆನ್ಸರ್ ಮಾಡಿ. ಇಲ್ಲ? ಓಕೆ, ಪಾಸ್ ಮಾಡ್ತೇನೆ. ಐಶ್ವರ್ಯ ರೈ. ಮತ್ತು ನಾವು ಆಮೇಲೆ ಅವರ ಮನೆಗೆ ಹೋಗುವ. ನೀವು ಹೇಳಿ ಆನ್ಸರ್. ಅವರಿಗೆ ಮೈಕ್ ಕೊಡಿ. ಐಶ್ವರ್ಯ ರೈ ಅಂಡ್ ಆಲಿಯಾ ಭಟ್. ಓಕೆ, ಆಲಿಯಾ ಭಟ್ 5 ಮಾರ್ಕ್ಸ್ ಇವರಿಗೆ ಕೊಡಿ. ಇನ್ನೊಬ್ರು ಯಾರು? 5 ಮಾರ್ಕ್ಸ್ ಫಾರ್ ಟೀಮ್ ನಂಬರ್ 5. ಟೀಮ್ ನಂಬರ್ 6ಗೆ ಗೊತ್ತಿಲ್ಲ? ಓಕೆ, ಟೀಮ್ ನಂಬರ್ 6ಗೆ ಬೇಗ. ಸಿದ್ಧಾರ್ಥ್ ಮಲ್ಹೋತ್ರಾ. ಯಾರು? ಸಿದ್ಧಾರ್ಥ್ ಮಲ್ಹೋತ್ರಾ. ವೆರಿ ಗುಡ್. ಅಂಡ್ ವೆರಿ ವಿಸಿಬಲ್. ಟೀಮ್ ನಂಬರ್ 7. ಸಲ್ಮಾನ್ ಖಾನ್. ಇಲ್ಲ, ಅವರಿಗೆ ಟೀಮ್ ನಂಬರ್ 6ಗೆ 5 ಮಾರ್ಕ್ಸ್, ಟೀಮ್ ನಂಬರ್ 7ಗೆ 5 ಮಾರ್ಕ್ಸ್ ಪಾಸ್. ಇದು ಓಕೆ. ನೆಕ್ಸ್ಟ್ ಕ್ವಶನ್ ಗೋಸ್ ಟು ಟೀಮ್ ನಂಬರ್ 7. ಬೇಗ ಬೇಗ. ಸಲ್ಮಾನ್ ಖಾನ. ಮತ್ತು 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 ಟೀಮ್ ನಂಬರ್ 8 ಹೇಳಿ. ಟೀಮ್ ನಂಬರ್ 8 ಹೇಳಿ. ಹೇಳಿ. ಸೈಫ್ ಅಲಿ ಖಾನ್. ವೆರಿ ಗುಡ್, ಎಕ್ಸಲೆಂಟ್. 10 ಮಾರ್ಕ್ಸ್ ಫಾರ್ ಟೀಮ್ ನಂಬರ್ 7ಗೆ. ಆಯ್ತಾ? ಕ್ವಶನ್ ಎಲ್ರಿಗೆ ಸಿಕ್ಕಿತಲ್ಲ? ಗಿವ್ ಯುವರ್ ಸೆಲ್ಫ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. ರೌಂಡ್ಸ್ ನನ್ನ ಹತ್ರ ಇನ್ನೂ ಬೇಕಾದಷ್ಟು 5-6 ಉಂಟು, ಆದರೆ ಟೈಮಿನ ಸಮಯದ ಅಭಾವ. ನಿಮಗೆ 3:40ಕ್ಕೆ ಬಿಡಬೇಕಂತೆ. ಹಾಗೆ ಒಂದು ಟೋಟಲ್ ಮಾಡಿ. ಓಕೆ, ಅವರು ಟೋಟಲ್ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಇದು ಆಡಿಯನ್ಸ್ ಪಾಪ ಆಗದಿಂದ ಕೂತಿದ್ದಾರೆ ನಮ್ಮ ಜೊತೆ, ಅವರಿಗೆ ಮಾತ್ರ ಇದು ಕ್ವಶನ್. ಆಯ್ತಾ? ನಿಮಗೆ ಸಾಕು. ಓಕೆ, ಇದು ಆಡಿಯನ್ಸಿಗೆ. ಓಕೆ, ಇದ್ರದ್ದು ಸೌಂಡ್ ಎಂತ ಮಾಡೋದು? ನಿಮ್ಗೆ ಬರ್ತಾ ಇಲ್ಲ? ಇದು ಬರ್ತಾ ಇಲ್ಲ ನಿಮ್ಗೆ, ಸೌಂಡ್ ಬರೋದಿಲ್ಲ. ಇದರಲ್ಲಿ ಕನೆಕ್ಷನ್ ಪ್ರಾಬ್ಲಮ್ ಇರಬೇಕು. ಇರ್ಲಿ, ತೊಂದರೆ ಇಲ್ಲ, ಬೇಡ. ಇಲ್ಲಿ ಉಂಟು, ಹೌದು. ಆದ್ರೆ ನಂಗೆ ಇದಕ್ಕೆ ಕೊಡುವಾಗ ಅದ್ರದ್ದು ಇದು ಹೋಗ್ತದೆ ಸರ್. ಎಂತ ಗೊತ್ತಾ? ನಿಲ್ಲಿ ಒಂದು ನಿಮಿಷ. ನನಗೆ ಇಲ್ಲಿ ಒತ್ತುತ್ತೇನಲ್ಲ, ಪ್ರೆಸ್ ಮಾಡ್ತೇನಲ್ಲ, ಅವಾಗ ಆನ್ಸರಿಗೆ ಹೋಗ್ತದೆ ಅದು. ನೋಡಿ, ನಾನು ಟ್ರೈ ಮಾಡ್ತೇನೆ. ಸೌಂಡ್ ಉಂಟು, ಆದರೆ ಬರೋದಿಲ್ಲ ಇದರಲ್ಲಿ. ಬೇಡ, ಇದರಲ್ಲಿ ಸೌಂಡ್ ಬರೋದಿಲ್ಲ. ಈಗ ಅದು ಏನೋ ಪ್ರೊಜೆಕ್ಟರಿಗೆ ಹಾಕಿದೆಲ್ಲ, ಆ ಕಾರಣಕ್ಕೆ ಅಷ್ಟು ಹೊತ್ತು ನಿಮ್ಮನ್ನು ಅವರು ಒಟ್ಟಿಗೆ ಇದು ಮಾಡುವಾಗ, ಮಾರ್ಕ್ಸ್ ನೋಡುವಾಗ, ಮಾರ್ಕ್ಸ್ ಇನ್ನೊಬ್ರು ಚೆಕ್ ಮಾಡಿ. ಆಯ್ತಾ? ಟೋಟಲ್ ಚೆಕ್ ಮಾಡಿ. ನಿಲ್ಲಿ ವೆಜಿಟೇಬಲ್ ನೋಡುವ ಅಷ್ಟೊತ್ತು. ಆಡಿಯನ್ಸಿಗೆ ಆಯ್ತಾ? ಆಡಿಯನ್ಸಿಗೆ ಫಾಸ್ಟ್ ಹೇಳಿ. ಯಾರು ಬೇಕಾದ್ರೆ ಹೇಳ್ಬೋದು. ಹೇಳಿ. ಸ್ಕೂಲ್ ಬಸ್ನವರು ಹೋಗಿ ಪ್ರೈಸ್ ನಾವು ಅನೌನ್ಸ್ ಮಾಡ್ತೇವೆ. ಪ್ರೈಸ್ ನಿಮಗೆ ಸಿಕ್ಕಿದೆ ಅಂತ ಆದ್ರೆ ಕೊಡ್ತಾರೆ. ಹೇಳಿ.
Potato is the right answer. Okay? ಆಚೆಯಿಂದ ಕೇಳ್ತಾ ಇಲ್ಲ ನಂಗೆ ಆನ್ಸರ್. ಎಲ್ಲ ವೆಜಿಟೇಬಲ್ಸ್ ಚೆನ್ನಾಗಿ ತಿನ್ಬೇಕಾಯ್ತಾ ಇವತ್ತು? ವೆರಿ ಗುಡ್. ನಿಮ್ಗೆ ನೋಡಿ ಕಾಂಪಿಟಿಷನ್ಗೆ ಕೊಡ್ತಿದ್ರೆ ಆನ್ಸರ್ ಬರ್ತಿರ್ಲಿಲ್ಲ. ಕುಕ್ಕುಂಬರ್, ವೆರಿ ಗುಡ್. ಕ್ಯೂಕುಂಬರ್. ಏನು? P rock call, E Colgate call. Cab and age. Mustard. ಸಾಸಿವೆ. Bell pepper, yeah. ವೆರಿ ಗುಡ್. ಓಕೆ, ಆಯಿತು. ನಮ್ಮ ಇವತ್ತಿನ ರೌಂಡ್ಸ್ ಉಳಿದಿದೆ, ಆದರೆ ಸಮಯದ ಅಭಾವ. ಇಲ್ಲಿ ಮಾರ್ಕ್ ಆಗಿದೆ. ಮೇಡಮ್ ಏನು ಅನೌನ್ಸ್ ಮಾಡೋದಾ? ಬನ್ನಿ, ಪ್ರೈಸ್ ಎಲ್ಲ ಹೇಗೆ? ಸರ್ ಎಲ್ಲಿದ್ದಾರೆ? ಸರ್ ಎಷ್ಟುಂಟು? ತುಂಬ ಇದ್ದಾರಾ? ಮೂರು ಟೀಮ್ನವರು ಸೇಮ್ ಮಾರ್ಕ್ ಬಂದಿದೆ. ನಿಮಗೆ ಕೇಳ್ತೇನೆ, ಅದರಲ್ಲಿ ಯಾರು ಆನ್ಸರ್ ಮಾಡಿದ್ರು ಅವರಿಗೆ ಪ್ರೈಸ್ ಕೊಡೋದು, ಆಯ್ತಾ? ಓಕೆ, ನಾನು ನಿಮಗೆ ಜನರಲ್, ಇದು ಜಾನಪದದಲ್ಲ, ಜನರಲ್ ಒಂದು ಕ್ವಶನ್ ಕೇಳ್ತೇನೆ, ಅದಕ್ಕೆ ನೀವು ಆನ್ಸರ್ ಮಾಡಬೇಕು. ಜನರಿಗೆ ವಾಸಿಸಲು ಯೋಗ್ಯವಲ್ಲದ ಸಿಟಿ. ನನ್ಗೆ ಪ್ಲೀಸ್, ಟೀಮ್ 1 and ಟೀಮ್ 2 ಎಲೆಕ್ಟ್ರಿಸಿಟಿ. ಅವರು ಹಾಗೆ ಆಗುದಿಲ್ಲ. ನಾನು ಇನ್ನೊಂದು ಕ್ವಶನ್ ಕೇಳ್ತೇನೆ, ನನ್ನ ಬಾಯಲ್ಲಿ ಹೇಳಿ ಬಿಡಿ ಅಷ್ಟೇ. ಯಾರು ಫಸ್ಟಿಗೆ ನಿಂತು ಹೇಳ್ತೀರಿ ಅಂತ ಬರೀರಿ, ಅಲ್ಲಿ ಆನ್ಸರ್ ಬರೀರಿ, ಹೇಳುದು ಬೇಡ. ಪೆನ್ ಇಲ್ಲ, ಒಂದು ಪೆನ್ ಕೊಡಿ ಅವರಿಗೆ. ಓಕೆ, ನಾನು ಸಿಂಪಲ್ ಫನ್ ಕ್ವಶನ್ ಕೇಳ್ತೇನೆ. ತಂದೆ ಬಂದರು ಎಂದು ಹೇಳುವ ಫ್ರೂಟ್ ಯಾವುದು? ತಂದೆ ಬಂದರು ಎಂದು, ಅದನ್ನು ನಾನು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ತಂದೆ ಬಂದರು, ಕನ್ನಡ ಬರ್ತದಲ್ಲ, ಎಂದು ಹೇಳುವ ಫ್ರೂಟ್ ಯಾವುದು? ಅಲ್ಲಿ ಬರೀರಿ, ನನಗೆ ಹೇಳುದು ಬೇಡ, ಬರೀರಿ, ನಾನು ನೋಡ್ತೇನೆ. ಆಯ್ತು, ನೋಡಿದೆ ನಾನು, ಆನ್ಸರ್ ನೋಡಿದೆ. ಓಕೆ, there he goes, that is papaya. Okay, so team number 1 gets the first place and team number 2 gets the second place. All right? Okay, ನನ್ನ ಹತ್ರ ಕ್ವಶನ್ಸ್ ಇದೆ ಜನಪದದೇ, ಅದನ್ನ ಈಗ ಓಪನ್ ಮಾಡಿ ನೋಡುವಾಗ ಟೈಮ್ ತಾಗ್ತದೆ. ಈಗ ನೆಕ್ಸ್ಟ್ ಟೀಮ್ ಯಾರು? 60 ಇದ್ರದ್ದು ಯಾವುದು? ಟೀಮ್ ನಂಬರ್ 6, ಟೀಮ್ ನಂಬರ್ 7, ಟೀಮ್ ನಂಬರ್ 8 ಮತ್ತು 11. 11 ಅಲ್ಲ, ಅದೇ ನೋಡಿ, ಟೀಮ್ ನಂಬರ್ 6, 7, 8, 9 and 11 ಯಾರು? ಮತ್ತೆ ಅವರು ಹೋಗ್ಬೋದು, ಉಳಿದವರು ಹೋಗ್ಬೋದು. ಇದರಲ್ಲಿ ನಾನು ಸೆಕೆಂಡ್ ಅಂಡ್ ಥರ್ಡ್ ಮತ್ತು ಒಂದು ಸಮಾಧಾನಕರ. ಓಕೆ,
ಅವರು ಬರ್ದ್ರಾಯ್ತು. ನಿಮಗೆ ಪೆನ್ ಇದೆಯಾ? ಪೆನ್ ಉಂಟಾ? ಎಲ್ಲರ ಹತ್ರ ಪೆನ್ ಉಂಟಾ? ನಾನೀಗ ಹೇಳಿದ್ದು 6, 7, 8, 9. ನಿಮ್ಗಿಲ್ಲ. 7ಗೆ ಒಂದು ಪೆನ್ ಕೊಡಿ. ಓಕೆ, ಒಂದೇ ಸರಿ ಹೇಳುದು. ಇದು ಸಹ ಫನ್ ಕ್ವಶನ್ ಕೇಳೋದು ನಿಮ್ಗೆ. ಲೈಸೆನ್ಸ್ ಇಲ್ಲದ ಡ್ರೈವರ್, ಆನ್ಸರ್ ಬರ್ದು ಬಿಡಿ. ಯಾರು ಅದರ್ಸ್ ಹೇಳೋದು ಬೇಡ. ಲೈಸೆನ್ಸ್ ಇಲ್ಲದ ಡ್ರೈವರ್. ನನ್ಗೆ ಹೇಳಲಿಕ್ಕಿಲ್ಲ, ಬರೀಲಿಕ್ಕೆ, ನಾನು ನೋಡುದು ಮಾತ್ರ. ಇಲ್ಲ, ಬರಲಿಲ್ಲ. ಓಕೆ, ಈಗ ಈ 3 ಜನ ಬರ್ದಿದ್ದಾರೆ. ಇದರಲ್ಲಿ ನೀವು ಬರ್ದಿದ್ದೀರಾ? ಇಲ್ಲ ಅಲ್ಲ? ಓಕೆ, ಈ 3 ಜನದಲ್ಲಿ ಇನ್ನೊಂದು ಕ್ವಶನ್ ಆಗ್ತದೆ. ಓಕೆ, ನಿಮ್ಗೆ ಆನ್ಸರ್ ಬೇಕಾದ್ರದ್ದು ಸ್ಕ್ರೂ ಡ್ರೈವರ್. ಲೈಸೆನ್ಸ್ ಇಲ್ಲದ ಡ್ರೈವರ್ ಈಸ್ ಸ್ಕ್ರೂ ಡ್ರೈವರ್. ಓಕೆ, ನಾನು ತುಳು ಗೊತ್ತುಂಟಾ ಎಲ್ರಿಗೆ? ಇಲ್ಲ ಅಲ್ಲ, ತುಳುವಲ್ಲಿ ಹೇಳುವುದಿಲ್ಲ. ತುಳುವಿನ ಮೊದಲ ಫಿಲ್ಮ್ ಯಾವುದು ಅಂತ ಗೊತ್ತಿಲ್ಲ? ಅದು ಗೊತ್ತಿಲ್ಲ? ಓಕೆ, ಬೇಡ. ನೀರಲ್ಲಿ ಬಿದ್ದಾಗ ಒದ್ದೆಯಾಗದೆ ಇರುವುದು. ನೀರಲ್ಲಿ ಬಿದ್ದಾಗ ಒದ್ದೆಯಾಗದೆ ಇರುವುದು. ಬೇಗ 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 ಆಗ್ಬೇಕು. ಫಸ್ಟ್ ಒನ್ ಮಾತ್ರ ನಾನು ಆನ್ಸರ್ ತೆಗಿತೇನೆ. ಎಂತದ್ದು? ಹಾ, ಇಲ್ಲಿ ಎಂತ ಬರ್ದಿದ್ರಿ? ಫಿಶ್ ಅಂತೆ, ಏರ್ ಅಂತೆ. ಯಾರ್ದು ಆನ್ಸರ್ ಸರಿ ಇಲ್ಲ. ಎಲ್ಲರನ್ನು ನಿಮ್ಗೆ ಮಾರ್ಕೆ ಬೇಡ. ವಾಟರ್. ನೀರಲ್ಲಿ ಬಿದ್ದಾಗ ಒದ್ದೆ ಆಗದೆ ಇರೋದು ವಾಟರಾ? ಏನು, ಸ್ವಲ್ಪ ತಲೆ ಓಡಿಸಿ. ಅದು ನೆರಳು, ಆಯ್ತಾ? ನೆರಳು, ಶ್ಯಾಡೋ. ಓಕೆ ಓಕೆ, ಒಂದು ಲಾಸ್ಟ್ ಕ್ವಶನ್ ಹೇಳ್ತೇನೆ. ಅದು ಆನ್ಸರ್ ಬರೆದ್ರೆ ಆಯ್ತು, ಇಲ್ಲದ್ರೆ ನಿಮ್ಗೆ ಇಲ್ಲ ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಇಲ್ಲ. ತಿನ್ನುವುದಕ್ಕೋಸ್ಕರ ನಾವು ಖರೀದಿಸುತ್ತೇವೆ, ಬಾಯಿಗೆ ಹೋಗುತ್ತೆ, ಹೊಟ್ಟೆಗೆ ಹೋಗಲ್ಲ. ಓಕೆ, ಇವರು ಮತ್ತು ಇವರು, ಅವ್ರು ಸಹ ಬರ್ದಿದ್ದಾರೆ, ಇವ್ರು ಸಹ ಬರ್ದಿದ್ದಾರೆ ಈಗ. ಓಕೆ ಓಕೆ, ಅವರು ಬರ್ದಿದ್ದಾರೆ. ಅಲ್ಲ, ಸೆಕೆಂಡ್ ಆಯ್ತು ಅಲ್ಲಿ. ಫಸ್ಟ್ ಮತ್ತು ಸೆಕೆಂಡ್ ಅವರಿಬ್ರು ಸಹ ಫಸ್ಟ್ ಬಂದದಲ್ಲ, ಸೆಕೆಂಡ್ ಆಯ್ತು. ಥರ್ಡ್ ಮತ್ತು ಫೋರ್ತಿಗೆ ಅಷ್ಟೇ. ಫೋರ್ತಿಗೆ ಓಕೆ. ಆಫ್ರಿಕಾದಲ್ಲಿ ಒಂದು ಮಗು ಜನಿಸ್ತದೆ, ಆ ಮಗುವಿನ ಹಲ್ಲಿನ ಬಣ್ಣ ಯಾವುದು? ವೆರಿ ಗುಡ್. ಓಕೆ, ಆ ಮಗುವಿಗೆ ಹಲ್ಲು ಇಲ್ಲ. ಸೊ ಥರ್ಡ್ ಪ್ರೈಸ್ ಗೋಸ್ ಟು ದಿಸ್ ಟೀಮ್ ನಂಬರ್ 9. ಓಕೆ, ನಿಮ್ಗೆ ಸಮಾಧಾನಕರ ಸರ್ಟಿಫಿಕೇಟ್ ಕೊಡ್ತಾರೆ 4th ಪ್ಲೇಸಿಗೆ, ಆಯ್ತಾ? ಓಕೆ, ಸರಿ, ಇನ್ನು ಆಯ್ತು. ಟೀಮ್ ನಂಬರ್ 1 ಗೆಟ್ಸ್ ಫಸ್ಟ್ ಪ್ಲೇಸ್, ಸೆಕೆಂಡ್ ಗೆಟ್ಸ್ ಸೆಕೆಂಡ್ ಪ್ಲೇಸ್, ಟೀಮ್ ನಂಬರ್ 9 ಗೆಟ್ಸ್ ಥರ್ಡ್ ಪ್ಲೇಸ್, ಟೀಮ್ ನಂಬರ್ 8 ಗೆಟ್ಸ್ ಸಮಾಧಾನಕರ ಕನ್ಸೋಲೇಷನ್. ಬಟ್ ಉಳಿದವರೆಲ್ಲರೂ ವಿನ್ನರ್ಸೇ, ಆಯ್ತಾ? ನೀವು ಎಂಜಾಯ್ ಮಾಡಿದ್ರಾ? ಮಾಡಲಿಲ್ಲ? ಈಗ ಬೇಸರ ಆಯ್ತು ರಿಸಲ್ಟ್ ಕೊಟ್ಟ ಮೇಲೆ. ಓಕೆ, ಎನಿವೆ, thank you for the opportunity. Thanks to the excellent institution, all students, staff, our chairman, secretary, and especially Mr. Shiva Prasad Bhatt and Mr. Vedavyasala ವಾದಿರಾಜ್ ಸರಿಗೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಜನಪದ ಪರಿಷತ್ನ ಅಧ್ಯಕ್ಷರು ಶ್ರೀಮತಿ ಪದ್ಮಶ್ರೀ ಭಟ್, ಮತ್ತೆ ನನ್ನೊಂದಿಗೆ ಸಹಕರಿಸಿದ ಬಸವರಾಜ್ ಅವರಾಗ್ಲಿ, ದೀನರಾಜ್ ಆಗ್ಲಿ, ಮಲ್ಲಿಕಾ ಅವರು, ಮತ್ತೆ ಭರತ್ ಅವರು, ಮತ್ತೆ ಇನ್ನೊಬ್ರು ಇದ್ರಲ್ಲ ಇಲ್ಲಿ ಹಬ್ಬ ನಡಕ ಅವರು, ಮತ್ತೆ ನನ್ನ ಹಸ್ಬೆಂಡ್ ಮಿಸ್ಟರ್ ರಾಜೇಂದ್ರ, ಹೂ ಇಸ್ ದ ಸ್ಕೋರರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಸರ್, ಪ್ಲೀಸ್ ಕಮ್ ಫಾರ್ ದ ಪ್ರೈಸ್ ಡಿಸ್ಟ್ರಿಬ್ಯೂಷನ್. HM ಸರ್, ಮಾಡಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್. ದಯವಿಟ್ಟು ಜನಪದ ಪರಿಷತ್ ಮುಖ್ಯಸ್ಥರು ಹಾಗೂ ಎಕ್ಸಲೆಂಟ್ ಸಂಸ್ಥೆಯ ಪ್ರಾಂಶುಪಾಲರು ಹಾಗೂ ಮುಖ್ಯಸ್ಥರು ವೇದಿಕೆಯಲ್ಲಿ ಬರಬೇಕು. ಈಗ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕಿದೆ. ಆ ನಂತರ ಒಂದು ಸೂಚನೆ, ಜನಪದ ಪರಿಷತ್ ಮೆಂಬರುಗಳು ಯಾರು ಇಲ್ಲಿಂದ ಹೋಗಬೇಡಿ ಹಾಲ್ನಿಂದ. ಈ ಕಾರ್ಯಕ್ರಮ ಮುಗಿದ ನಂತರ ಒಂದು ಫೋಟೋ ತೆಗಿಲಿಕ್ಕಿದೆ ಅಂತ ಅಧ್ಯಕ್ಷರು ವಿನಂತಿ ಮಾಡಿಕೊಂಡಿದ್ದಾರೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಉಳಿಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀನಿ.
ಪ್ರೈಸಿಗೆ ಕರೆಯೋದಾ? ಪ್ರೈಸಿಗೆ ಕರೆಯೋದಾ ಮೇಡಮ್ ಇಲ್ಲಿ? ಓಕೆ, ದ 4th place consolation prize goes to team number 8. Team number 8, please come on to the stage. ಅದರ ಮಧ್ಯದಲ್ಲಿ ಎಲ್ಲ ಆಡಿಯನ್ಸ್ ಆಗಿ ಬಂದಂತ ಎಲ್ಲ ಪುಟ್ಟ ಪುಟ್ಟ ಮಕ್ಕಳಿಗೆ ತುಂಬ ಹೃದಯದ ಧನ್ಯವಾದಗಳು. ಡಿಡ್ ಯು ಆಲ್ ಎಂಜಾಯ್ ದ ಶೋ? Yes. If there was more time, we would have done much better. Anyway, within the limited time, we could do only that much. I'm sorry about it. And the teachers who supported us, thank you so much, ma'ams and sirs. And the 3rd prize goes to team number 9. And the 2nd place goes to team number 2. They deserved first along with them, but we have to. ಆಯ್ತಾ, ಫಸ್ಟ್ ಸೆಕೆಂಡ್ ಅಂತ ಆಗಲೇಬೇಕು. ಎಲ್ಲರೂ ಚೆನ್ನಾಗಿ ಆಡಿದ್ದೀರಾ. ಮಕ್ಕಳು ಕೂತ್ಕೊಳ್ಳಿ, ಆವಾಗ ಫೋಟೋ ಸರಿ ಆಗ್ತದಲ್ವಾ? ವಿನ್ನರ್ಸ್ ವೇಟ್, ಓಕೆ, ವಿಲ್ ಹ್ಯಾವ್ ಅ ಗ್ರೂಪ್ ಫೋಟೋ ವಿತ್ ವಿನ್ನರ್ಸ್. ಆ್ಯಂಡ್ ದ ಡ್ಯಾಶ್, ದ ಫಸ್ಟ್ ಪ್ಲೇಸ್ ಗೋಸ್ ಟು ಟೀಮ್ ನಂಬರ್ 1. ಕಂಗ್ರ್ಯಾಚುಲೇಷನ್ಸ್ ಚಿಲ್ಡ್ರನ್. ವಿದ್ಯಾರ್ಥಿನಿಯರಿಗೆ ನಮ್ಮ ಜನಪದ ಪರಿಷತ್ ಮೂಡಬಿದ್ರೆ ವಲಯ ಘಟಕದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಹಾಗೂ ಧನ್ಯವಾದಗಳು. ಅದೇ ರೀತಿ ನಮಗೆ ಈ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಎಕ್ಸಲೆಂಟ್ ವಿದ್ಯಾಸಂಸ್ಥೆಯ ಚೇರ್ಮನ್ ಹಾಗೂ ಸೆಕ್ರೆಟರಿ ಮತ್ತು ಎಲ್ಲ ಅಧ್ಯಾಪಕ ವೃಂದದವರು, ಮುಖ್ಯವಾಗಿ ಮುಖ್ಯೋಪಾಧ್ಯಾಯರು ಶ್ರೀಯುತ ಶಿವಪ್ರಸಾದ್ ಭಟ್ ಇವರು, ಅದೇ ರೀತಿ ಅವರೊಂದಿಗೆ ಆಗಮಿಸಿದ ಎಲ್ಲ ಅಧ್ಯಾಪಕರು ಅಧ್ಯಾಪಕಿಯರಿಗೆ ನಮ್ಮ ತಂಡದ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳು. ಮತ್ತೆ ಮಕ್ಕಳು ಎಂಜಾಯ್ ಮಾಡಿದ್ರಾ? ನಂಗೆ ಏನು ಕೇಳಿಸ್ತಾ ಇಲ್ಲ? ಓಕೆ, ಈಗ ನಿಮಗೋಸ್ಕರ ಒಂದು 3 ಸರಿ ಚಪ್ಪಾಳೆ ತಟ್ಕೊಳ್ಳಿ. 1 2 3 1 2 3
1 2 3 ಇದು ನಿಮಗೆ. ಓಕೆ, ಚೆನ್ನಾಗಿ ಒಳ್ಳೆ ಶಿಸ್ತಿನಿಂದ ಭಾಗವಹಿಸಿದ್ದೀರಿ. ರಿಯಲಿ ಐ ಆಮ್ ಥ್ಯಾಂಕ್ಫುಲ್ ಟು ಯು ಆಲ್. ಓಕೆ, ಥ್ಯಾಂಕ್ಸ್ ಒನ್ಸ್ ಅಗೇನ್. ಹ್ಯಾವ್ ಅ ಗುಡ್ ಡೇ ಆ್ಯಂಡ್ ಹ್ಯಾವ್ ಅ ಸೇಫ್ ಫ್ಯೂಚರ್ ಆ್ಯಂಡ್ ಬ್ರೈಟ್ ಫ್ಯೂಚರ್. ಥ್ಯಾಂಕ್ ಯು. ಅವಕಾಶ ಕೊಟ್ಟದ್ದಕ್ಕಾಗಿ ಶ್ರೀಮತಿ ಪದ್ಮಶ್ರೀ ಭಟ್ ನಿಡ್ಡೋಡಿ ಅವರಿಗೆ ನನ್ನ ಧನ್ಯವಾದಗಳು.